ಗುರುಕುಲ ಉತ್ಸವ 2024 ಇದರ ಉದ್ಘಾಟನೆಗೆ ಆಗಮಿಸಿದಂತಹ ಶ್ರೀ ವೆಂಕಟೇಶ್, ನಿರ್ದೇಶಕರು, ಸ್ಪಂದನ ಕೋಆಪರೇಟಿವ್ ಸೊಸೈಟಿ, ಇವರು ಕಲೆಯ ಮೇಲೆ ಪ್ರೀತಿ ಇಟ್ಟು ಈ ಹೊತ್ತಿನಲ್ಲಿ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಗುರುಕುಲದ ಎಲ್ಲ ಮಕ್ಕಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನೀಡುತ್ತಿದ್ದೇನೆ. ಇವರಿಗೆ ಸಂಸ್ಥೆಯ ಟ್ರಸ್ಟಿಗಳು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಈ ಸಮಾರಂಭಕ್ಕೆ ದೇವತಾ ಜ್ಯೋತಿ ಪ್ರಜ್ವಲನೆಯನ್ನು ಮಾಡಲು ನನ್ನ ಪೂಜನೀಯ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರು ಆಗಮಿಸಬೇಕಿತ್ತು. ಅನಿರೀಕ್ಷಿತ ಕಾರಣಗಳಿಂದಾಗಿ ಅವರ ಶುಭಾಶೀರ್ವಾದವನ್ನು ನಮಗೆ ಹಂಚಿಕೊಂಡಿದ್ದಾರೆ ದೂರವಾಣಿ ಮೂಲಕ. ಅವರ ಆಶೀರ್ವಾದವನ್ನು ಮುಂದಿಡುತ್ತಾ ಈ ಗುರುಕುಲೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ನಮ್ಮವರಾದಂತಹ ಶ್ರೀ ಚಂದ್ರ ಸುಳ್ಳಾಲ್ ಅವರು ಇದೀಗ ನಮ್ಮ ಜೊತೆ ಕೂಡಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀ UT ಖಾದರ್, ಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಇವರು ಕೂಡ ನಮ್ಮನ್ನು ಆದಷ್ಟು ಬೇಗ ಕೂಡಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಇನ್ನೋರ್ವ ಅತಿಥಿ ಗಂಗಾಧರ್ ಉಳ್ಳಾಲ್, ಇವರು ಕೂಡ ನಮ್ಮ ಜೊತೆ ಆದಷ್ಟು ಬೇಗ ಕೂಡಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಇವತ್ತಿನ ಪ್ರಮುಖ ಕಾರ್ಯಘಟ್ಟ ಯಾವುದಂದರೆ ನಮ್ಮ ವಾರ್ಷಿಕ ಮಂತ್ರಕ ಪ್ರಶಸ್ತಿಯನ್ನು ಕೊಡುವಂಥದ್ದು. ಅದು ಈ ಸಾಲಿನಲ್ಲಿ ಕಲಾ ಮಂತ್ರಕ ಎಂಬಂತಹ ಪ್ರಶಸ್ತಿಯನ್ನು ನಮ್ಮವರೇ ಆದಂತಹ ಇಡೀ ನಾಡು ಕಂಡಂತಹ ಅತ್ಯದ್ಭುತ ವಾಗ್ಮಿ ಸರಸ್ವತಿ ಪುತ್ರರು, ನಮ್ಮ ಮಿತ್ರರು ಶ್ರೀ ವಿಠ್ಠಲ್ ನಾಯಕ್ ಕಲ್ಲಡ್ಕ ಅವರು ಆ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮೆಲ್ಲ ಮಕ್ಕಳನ್ನು ಆಶೀರ್ವದಿಸಲು ಬಂದಿದ್ದಾರೆ. ಅವರಿಗೆ ತುಂಬು ಹೃದಯದಿಂದ ನಾನು ಒಲವಿನ ಸ್ವಾಗತವನ್ನು ನೀಡುತ್ತಿದ್ದೇನೆ. ಇವರಿಗೆ ನಮ್ಮ ಟ್ರಸ್ಟಿಗಳು, ನಮ್ಮ ಮಿತ್ರರು ಶ್ರೀ ಸಂಗ್ರಾಮ್ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ನಮ್ಮ ಜೊತೆ ಇವತ್ತು ವಿಚಾರಗೋಷ್ಠಿಯನ್ನು ಮಂಡಿಸಲು ಡಾಕ್ಟರ್ ನಜೀಬ್ ಬೇಜದ್ ಮೊಹಮ್ಮದ್ ಹಾಗೆ ಶ್ರೀಮತಿ ಭಾರತಿಯವರು ಆಗಮಿಸಬೇಕಿತ್ತು. ಅವರು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೂಡಿಕೊಳ್ಳಲಿಕ್ಕಿದ್ದಾರೆ. ಅವರ ಸಮಯವನ್ನು ನೋಡಿಕೊಂಡು, ಹಾಗೆ ನಮ್ಮ ಸಂಸ್ಥೆಯ ಮೂಲ ಶಕ್ತಿ ನನ್ನ ಮಾತೃಶ್ರೀ ಅವರಾದಂತಹ ಶ್ರೀಮತಿ ಶಕೀಲಾ ಜನಾರ್ದನ್, ಅವರ ಪ್ರೋತ್ಸಾಹ ಮತ್ತು ಆಶೀರ್ವಾದವಿಲ್ಲದೆ ನಾವು ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗೆ ಅವರನ್ನು ಮನತುಂಬಿದ ಒಲವಿನ ಸ್ವಾಗತವನ್ನು ಮಕ್ಕಳ ಪರವಾಗಿ ನಾನು ನೀಡುತ್ತಿದ್ದೇನೆ. ಅವರಿಗೆ ಶ್ರೀಮತಿ ಶೈನಾ ಶ್ರಾವಣಿಯವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಅಲ್ಲಿ ದಯಮಾಡಿ ಪೋಷಕರು ಮತ್ತು ಮಕ್ಕಳು ತದೇಕ ಚಿತ್ತದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಹಾಗೆ ನಮ್ಮ ಬೆನ್ನೆಲುಬು ಅಂತ ಹೇಳ್ಬೋದು, ಒಂದು ಆಧಾರ ಸ್ತಂಭ, ನಮ್ಮ ಸಂಸ್ಥೆಯ ಗುರುಕುಲದ ಒಂದು ಆಧಾರ ಸ್ತಂಭ, ನಮ್ಮ ಒಲವಿನ ಶಿಷ್ಯೆ ಶ್ರುತಿಯ ತಂದೆ. 11 ವರ್ಷದ ಹಿಂದೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಮುಖ್ಯವಾಗಿ ಅವರಲ್ಲಿ ನಾನು ಕಂಡುಕೊಂಡದೇನೆಂದರೆ, ಅವರು ಕಾರ್ಯಕ್ರಮ ಏನೇ ಆಗಿರಲಿ, ಅತಿಥಿಗಳು ಮಂತ್ರಿಗಳಾಗಿರಲಿ, ಆದರೆ ಅವರೇನೆಂದರೆ ಮಕ್ಕಳ ಪರವಾಗಿ ನೋಡುವವರು. ಮಕ್ಕಳಿಗೆ ತಿಂಡಿ ಆಗಿದೆಯಾ, ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಆಗಿದೆಯಾ, ಅದರ ಮೇಲೆ ಅವರು ಗಮನವಹಿಸುವವರು. ಅವರ ಉಪಸ್ಥಿತಿ ನಮಗೆ ಈ ಹೊತ್ತಿನಲ್ಲಿ ದೊಡ್ಡ ಭಾಗ್ಯ. ಹಾಗೆ ಅವರು ಈ ಹೊತ್ತಿನಲ್ಲಿ ನಮ್ಮ ಜೊತೆ ಈ
ವೇದಿಕೆಯಲ್ಲಿ ಕೂಡಿಕೊಂಡಿದ್ದಾರೆ. ಅವರ ಪ್ರೋತ್ಸಾಹ ಇನ್ನು ಮುಂದಕ್ಕೂ ನಮ್ಮ ಮಕ್ಕಳ ಮೇಲೆ ಇರಲಿ ಎಂದು ಹೇಳುತ್ತಾ ಅವರನ್ನು ಒಲವಿನ ಸ್ವಾಗತದೊಂದಿಗೆ ಮಕ್ಕಳ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಕಿರಣ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಕರಾವಳಿಯ ಕಲಾದೇಕುಲ ಮಂತ್ರನಾಟ್ಯ ಕಲಾ ಗುರುಕುಲ ಮದನಾರಿ ಶಿವನ ಆಡುಂಬೊಲ ಕಡಲ ತೀರದಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದಂತಹ ಶ್ರೀ ಗಣೇಶ್ ಇವರು, ಹಾಗೆ ಯೂಟ್ಯೂಬ್ ಲೈವಲ್ಲಿ ಸಹಕರಿಸಿದಂತಹ ನಮ್ಮ ನಿತಿನ್ ಅವರು, ಹಾಗೆ ವಿಡಿಯೋಗ್ರಫಿಯಲ್ಲಿ ಸಹಕರಿಸಿದಂಥ ಸಚಿನ್ ಗೋಂಪಾಲ್ ಇವರು, ಹಾಗೆ ಛಾಯಾಚಿತ್ರಣದಲ್ಲಿ ನಮಗೆ ಸಹಕಾರ ನೀಡುತ್ತಿರುವಂತಹ ಗಣೇಶ್ ಇವರು, ಹಾಗೆ ಗುರುಕುಲದ ಎಲ್ಲ ಶಿಷ್ಯವೃಂದದವರು, ಅವರ ಪೋಷಕರು, ನಮ್ಮ ಆತ್ಮೀಯರು, ಹಾಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆಡಳಿತ ವರ್ಗದವರು, ಹಾಗೆ ಆಚಾರ ಪಟ್ಟವರು, ಹಾಗೆ ನಮ್ಮ ಮಂತ್ರನಾಟ್ಯ ಕಲಾ ಗುರುಕುಲದ ಅಭಿಮಾನಿ ಬಳಗದವರಿಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ನಾನು ನೀಡುತ್ತಿದ್ದೇನೆ. ಹಾಗೆ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಿದ್ದೇನೆ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಆಗಮಿಸಿದಂತಹ ನಮ್ಮ ಶ್ರೀ ವೆಂಕಟೇಶ್ ಇವರು, ಹಾಗೆ ಅವರ ಜೊತೆ ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಕೂಡಿಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಡಲ ತೀರತಿ ಕಂಗೊಳಿಸಿರುವುದು ಕರಾವಳಿಯ ಕಲಾದೇಕುಲ ಮಂತ್ರನಾಟ್ಯ ಕಲಾ ಕಾರ್ಯಕ್ರಮಕ್ಕೆ ಶ್ರೀ ಗಂಗಾಧರ್ ಉಳ್ಳಾಲ್, ಆಡಳಿತ ಮುಕ್ತೇಸರು, ತೀಯ ಸಮಾಜ ಸೇವಾ ಸಂಘ, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ್ ಇವರು ಆಗಮಿಸ್ತಾ ಇದ್ದಾರೆ. ಅವರನ್ನು ತುಂಬ ಹೃದಯದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಹಾಗೆ ನಮ್ಮವರೇ ಆದಂತಹ ಶ್ರೀ ಚಂದ್ರಾಸ್ ಉಳ್ಳಾಲ್ ಇವರು ಆಗಮಿಸಿದ್ದಾರೆ, ಕ್ಷೇತ್ರದ ಅಧ್ಯಕ್ಷರು, ಹಾಗೆ ತೀಯ ಸಮಾಜ ಸೇವಾ ಸಂಘದ ಅಧ್ಯಕ್ಷರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಗುರುಕುಲದ ವತಿಯಿಂದ ನೀಡುತ್ತಿದ್ದೇನೆ. ಮಂತ್ರನಾಟ್ಯ ಕಲಾ ಗುರುಕುಲ ಮಂತ್ರನಾಟ್ಯ ಕಲಾ ಗುರುಕುಲ. ಶರಣು ಶಾಂಬನ ಪ್ರೀತಿ ಪುತ್ರನೇ, ಶರಣು ಶಾಂಬನ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ, ಆ ಶರಣು ಜನರಿಗೆ ಮಿತ್ರನೇ, ಶರಣು ಬೆನಗನೇ ಕನಕರೂಪನೇ, ಕಾಳಿನಿ ಸಂಗದೂರನೇ. ಓಂ ಗಣಪತಯೇ ನಮಃ, ಓಂ ಗಣಪತಯೇ ನಮಃ, ಓಂ ಗಣಪತಯೇ ನಮಃ. ಶರಣು ಬೆನಗನೇ ಕನಕರೂಪನೇ, ಕಾಳಿನಿ ಸಂಗದೂರನೇ. ಏಕದಂತನೇ ಮಹಾವ್ಯಾತನೇ, ಏಕದಂತನೇ ಮಹಾವ್ಯಾತನೇ,
ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಗಂಗಾಧರ್ ಉಳ್ಳಾಲ್ ಆಡಳಿತ ಮುಖ್ಯಸ್ಥರು ಟಿಯಾ ಸಮಾಜ ಸೇವಾ ಸಂಘ ಅವರು ಪುಟ್ಟದಾಯಕರಿಂದ ಈಗಾಗಲೇ ಹೇಳಿದ್ದಾರೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಚಂದ್ರರಾಜ್ ಉಳ್ಳಾಲ್ ಅಧ್ಯಕ್ಷರು ಟಿಯಾ ಸಮಾಜ ಸೇವಾ ಸಂಘ ಶ್ರೀ ಚಿರುಮಗೌಡ ಕ್ಷೇತ್ರ ಉಳ್ಳಾಲ್. ನಾನಾಗಲೇ ಹೇಳಿದಂತೆ ಈ ತಾಯಿ ಭಗವತಿಯ ಆಶೀರ್ವಾದ ಸದಾ ನಮ್ಮ ಮೇಲಿರುವುದೇ ಕಾರಣ ಅಂತ ನಾನು ಹೇಳ್ಬೋದು. ಇಲ್ಲಿ ತರಗತಿಯನ್ನು ಆರಂಭಿಸಬೇಕು ಅಂತ ಹೇಳುವಾಗ ಮೊದಲಾಗಿ ನಾವು ಸಂದರ್ಶಿಸಿದ್ದು ನೆಚ್ಚಿನ ನಾಯಕರು ಸತೀಶ್ ಕುಂಪಲ್ ಅವರು. ಆರಂಭದಿಂದ ನಮ್ಮ ಜೊತೆ ಇದ್ದಂಥವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ ಉಳ್ಳಾಲ್ಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರನ್ನು ಕಳಿಸಿಕೊಡುವುದು ಸರಿಯಲ್ಲ. ಹಾಗಾಗಿ ನಮ್ಮ ಸಂಸ್ಥೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಗಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಭರತನಾಟ್ಯ ಮತ್ತು ಇನ್ನಿತರ ಬೇರೆ ಬೇರೆ ನೃತ್ಯ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ನಿತ್ಯ ನಿರಂತರ ಮಾಡುವ ಮುಖಾಂತರ ನಮ್ಮ ಕಿರಣ್ ಮತ್ತು ಶ್ರವಣ್ ಉಳ್ಳಾಲ್ ಇವರ ನೇತೃತ್ವದಲ್ಲಿ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನಗೆ ವಿಶೇಷವಾದ ನೆನಪು ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ ನಾವು ನಮ್ಮ ವಾರ್ಷಿಕೋತ್ಸವಕ್ಕೆ ನೃತ್ಯ ರೂಪಕ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ಮಹಿಳೆಯರಿಗೆ ಗುರುಗಳಾಗಿ ಕೂಡ ಶ್ರವಣ್ ಉಳ್ಳಾಲ್ ಅವರು, ಕಿರಣ್ ಅವರು ಬಂದು ಮಾರ್ಗದರ್ಶನ ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡುತ್ತಾ, ಇವತ್ತು ಈ ಸಲ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವಂಥದ್ದು ಅವರು ಮಾಡಿರುವ ಸಾಧನೆಗೆ ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಕೊಟ್ಟಂಥ ಒಂದು ದೊಡ್ಡ ಅಭಿನಂದನಾ ಮತ್ತು ಅವರಿಗೆ ಪ್ರೋತ್ಸಾಹ ಮತ್ತು ಅವರಿಗೆ ಕೊಟ್ಟಿರುವಂಥ ಪ್ರಶಸ್ತಿ ಅಂತ ತಿಳ್ಕೊಂಡು ಅವರಿಗೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಈ ರೀತಿಯ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ದೇಶವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬಿಂಬಿಸುವ ಕಾರ್ಯಕ್ರಮವನ್ನು ಮಾಡುವ ಅವರಿಗೆ ಇನ್ನಷ್ಟು ದೇವರು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು, ಅಯೋಧ್ಯೆಯಲ್ಲಿ ನಾಡಿದ್ದು 22ನೇ ತಾರೀಕು ಶ್ರೀರಾಮನ ಮಂದಿರದ ಆ ಒಂದು ಪ್ರಾಣ ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ನಾವು ಇವತ್ತು ಏನಾದರೂ ಈ ಜಗತ್ತಿನಲ್ಲಿ ಉಳಿಸಿರುವಂಥ ಒಂದು ಏಕೈಕ ಏನಾದರೂ ಸಾಧನೆ ಇದ್ದರೆ ಅದು ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಶ್ರವಣ್ ಉಳ್ಳಾಲ್ ಅವರ ತಂಡದ ಮುಖಾಂತರ ನಿರಂತರ ಆಗಿದೆ. ಈ ರೀತಿಯ ಕೆಲಸ ಕಾರ್ಯಗಳಿಗೆ ನಮ್ಮ ಎಲ್ಲರ ಪ್ರೋತ್ಸಾಹ ನೀಡುವ ಮುಖಾಂತರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಾನು ಇವತ್ತು ಹತ್ತಿರದ ಕಾರ್ಯಕ್ರಮಕ್ಕೆ ಬಂದದ್ದು, ಇಲ್ಲಿ ಇವರ ಕಾರ್ಯಕ್ರಮ ನೋಡುವಾಗ ಬಂದು ಒಂದು ಸಲ ಮಾತಾಡಿ ಹೋಗುವಂತ ಬಂದದ್ದು. ತುಂಬ ಖುಷಿಯಾಯಿತು. ನಿಮ್ಮ ಶಿಷ್ಯವರಿಂದ ದೊಡ್ಡದಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅನ್ನೋದನ್ನು ನೋಡುವಾಗ ತುಂಬ ಖುಷಿಯಾಯಿತು. ಇನ್ನಷ್ಟು ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಅಭಿನಂದನೆಯ ಮಾತನ್ನು ಹೇಳಿ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸತೀಶಣ್ಣ. ನಿಮ್ಮ ಸಹಕಾರ ಪ್ರೀತಿ ಸದಾಕಾಲ ನಮ್ಮ ಮೇಲೆ ಹಾಗೂ ನಮ್ಮ ಸಂಸ್ಥೆ ಮೇಲೆ ಹೀಗೆ ಇರಲಿ ಅಂತ ಆಶಿಸ್ತಾ, ಮುಂದಕ್ಕೆ ನಮ್ಮ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಇವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯನ್ನು ನಾನಾಗಲೇ ಹೇಳಿದಂತೆ ಆರಂಭಿಸಬೇಕಾದ್ರೆ ಅದಕ್ಕೆ ಮುಖ್ಯ ರೂವಾರಿ ಅಂತ ಹೇಳಿದರೆ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ರವರು. ನಾವು ಈ ಸಂಸ್ಥೆಯನ್ನು ಆರಂಭಿಸಬೇಕು ಅಂತ ಹೇಳಿ 11 ವರ್ಷದ ಹಿಂದೆ ಅವರ ಹತ್ರ ಬಂದು ಕೇಳಿಕೊಂಡಾಗ ನಮ್ಮ ವಿದ್ವಾನ್ ಶ್ರವಣ್ ಉಳ್ಳಾಲ್ ಇವರ ಗುರುಗಳಾದಂತಹ ನಾಟ್ಯಾಚಾರ್ಯ ಶ್ರೀ ಮೋಹನ್ ಉಳ್ಳಾಲ್ ಇವರಲ್ಲಿ ವಿಚಾರಿಸಿ, ನಮಗೆ ಈ ಜಾಗದಲ್ಲಿ ಇನ್ನು ಮುಂದಕ್ಕೆ ನೀವು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ಭೀತಿಯಿಂದ ನೀವು ತರಗತಿಗಳನ್ನು ನಡೆಸಬಹುದು ಅಂತ ನಮಗೆ ಸಹಕಾರವನ್ನು ನೀಡಿದಂಥವರು. ಅವರನ್ನು ನಾವು ಯಾವತ್ತಿಗೂ ಮರೀಲಿಕ್ಕಾಗ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಪ್ರತಿ ವರ್ಷದ ಗುರುಕುಲೋತ್ಸವ ಕಾರ್ಯಕ್ರಮಕ್ಕೂ ಅವರು ಇರಲೇಬೇಕು ನಮಗೆ. ಹಾಗಾಗಿ ಅವರು ಈ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಕಳೆದ 11 ವರ್ಷಗಳಿಂದ ಈ ಕ್ಷೇತ್ರದ ವಠಾರದಲ್ಲಿ ಹಲವಾರು ಮಕ್ಕಳಿಗೆ ನಾಟ್ಯವನ್ನು ಕಲಿಸಿಕೊಂಡು ಒಬ್ಬ ಒಳ್ಳೆಯ ಗುರುವಾಗಿ
ಈ ನಾಟ್ಯ ಶಾಲೆಯನ್ನು ಬೆಳೆಸಿದಂತಹ ವಿದ್ವಾನ್ ಶ್ರಾವಣ ದಂಪತಿಗಳು ಹಾಗೂ ಅವರ ಸಹಪಾಠಿಯಾದಂಥ ಕಿರಣ್ರವರು ಕಳೆದ 10 ವರ್ಷಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜಾಸ್ತಿಯಾಗಿ ನನ್ನ ಲೆಕ್ಕದಲ್ಲಿ ಶ್ರಾವಣ್ರವರೇ ಮಂಗಳೂರಿನಲ್ಲೇ ಮಾಡಿದ್ದು ಜಾಸ್ತಿ. ಯಾಕೆಂದರೆ ಒಂದು ವಿಶಾಲವಾದಂತಹ ಸಭಾಂಗಣ ಈ ಕ್ಷೇತ್ರದಲ್ಲಿ ಇರಲಿಲ್ಲ. ಈ ಸಲ ಒಂದು ಸಭಾಂಗಣವನ್ನು ನಾವು ರಚಿಸಿದ್ದೇವೆ. ನಾನು ಮೊನ್ನೆ ಶ್ರಾವಣ್ರವ್ರ ಹತ್ರ ಹೇಳಿದೆ, ಎಲ್ಲೂ ಹೋಗಬೇಡಿ, ತಾಯಿಯ ಪಾದದ ಅಡಿಯಲ್ಲೇ ಈ ಸಲದ ಕಾರ್ಯಕ್ರಮವನ್ನು ಮಾಡಿ ಅಂತ. ಒಂದು ಒಳ್ಳೆಯ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಂತ ನನ್ನ ಭಾವನೆ. ಇಲ್ಲಿ ನಾವು ನಿರಂತರವಾಗಿ ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಯೋಗಾಭ್ಯಾಸ, ಚಿತ್ರಕಲೆ, ಭಜನಾ ಹಾಡುವಿಕೆ ಇವುಗಳನ್ನೆಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಒಂದು ದೇವಸ್ಥಾನ ಖಾಲಿ ಪೂಜೆ ಪುರಸ್ಕಾರಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಇಂತಹ ನಮ್ಮ ಪರಂಪರೆ ಅದನ್ನು ಬೆಳೆಸುವುದು, ಉಳಿಸುವುದು ನಮ್ಮ ಕರ್ತವ್ಯ. ಭರತನಾಟ್ಯ ಎಂಬುದು ಒಂದು ಒಳ್ಳೆಯ ಕಲೆ ಮತ್ತು ವ್ಯಾಯಾಮದ ತರಬೇತಿ ಅಂತ ಹೇಳ್ಬೋದು. ಭರತನಾಟ್ಯದಲ್ಲಿ ಕಾಲಿನ ಬೆರಳಿನಿಂದ ತಲೆಯ ತನಕ ಎಲ್ಲ ವ್ಯಾಯಾಮಗಳು ಸಿಗ್ತದೆ. ಕಣ್ಣಾಗಲಿ, ಕಿವಿಯಾಗಲಿ, ಬೆರಳಾಗಲಿ, ದೇಹ ಆಗಲಿ, ಎಲ್ಲದಕ್ಕೊಂದು ಅತ್ಯುತ್ತಮವಾದ ವ್ಯಾಯಾಮ ಭರತನಾಟ್ಯ ಒಂದು 5 ವರ್ಷ ಕಲಿತ ಹೆಣ್ಮಕ್ಕಳನ್ನು ನೋಡಿದಾಗ, ಅವಳ ಕಣ್ಣಿನಲ್ಲಿ ನೋಡಿದಾಗ ನೀನು ಭರತನಾಟ್ಯ ಕ್ಲಾಸಿಗೆ ಹೋಗ್ತೀಯಾ ಅಂತ. ಯಾಕೆಂದರೆ ನನ್ನ ಮಗಳು ವಿದ್ವತ್ತೆಲ್ಲ ಆದವಳು. ನಾನು ಒಂದು ದಿವಸ ನನ್ನ ಮಗಳೊಟ್ಟಿಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆಗ ಅಲ್ಲಿ ಒಬ್ಬ ಅರ್ಚಕರು ಕೇಳಿದ್ರು ಅವಳನ್ನು ನೋಡಿ, ಬಾಲೆ ಈ ಭರತನಾಟ್ಯ ಕಲಿತಾನ ಅಂತ. ಹೌದಂತ ಹೇಳಿದೆ. ನಾನು ಕೇಳಿ, ಭಟ್ರೆ ಇರಗೆ ಎಂಚ ಗೊತ್ತಾಂಡು, ಭರತನಾಟ್ಯದ ಜೋಕಲ್ನ ಕಣ್ಣು ತುನಗ ಗೊತ್ತಾಗ್ಬಿಡು. ಮುಖ ಒಂದು ಕಡೆ ಇದ್ರೆ ಅವರ ಕಣ್ಣು ಎಲ್ಲ ಕಡೆ ತಿರುಗ್ತದೆ. ಇದು ಕೆಲವು ಕಲೆಗಳು. ಇದು ಮುಖ್ಯವಾಗಿ ಹುಡುಗಿಯರ ಅಭ್ಯಾಸ ಮಾಡುವಂಥದ್ದೇ ಕಲೆ. ಹುಡುಗರು ಮಾಡಬಾರ್ದಂತ ಏನಿಲ್ಲ. ಒಂದು ನಿಮ್ಮ ಜ್ಞಾನವನ್ನು ಬೆಳೆಸಲಿಕ್ಕೆ, ನಿಮ್ಮ ಬುದ್ಧಿವಂತಿಕೆಯನ್ನು ಬೆಳೆಸಲಿಕ್ಕೆ. ಭರತನಾಟ್ಯಕ್ಕೆ ಹೋದಂಥ ಯಾವುದಾದ್ರೂ ಒಂದು ಮಗು ವಿದ್ಯೆಯಲ್ಲಿ ಹಿಂದೆ ಇದೆ ಅಂತ ಕೇಳಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮೆದುಳಿಗೆ, ಕಣ್ಣಿಗೆ, ಕಿವಿಗೆ ಅಷ್ಟು ಶಕ್ತಿಯನ್ನು ತುಂಬುವಂತಹ ಇದೊಂದು ಕಲೆ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕು, ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಇದು ನಮ್ಮ ಕರ್ತವ್ಯ. ಹೆಚ್ಚು ತಾಯಂದ್ರಿಗೆ ಭರತನಾಟ್ಯ ಅಂದರೆ ಇಷ್ಟ. ನಿಮ್ಮ ಮಕ್ಕಳು ನನ್ನ ಲೆಕ್ಕದಲ್ಲಿ ಇಲ್ಲಿ ಕಲಿತಂಥ ಮಕ್ಕಳು ಒಂದು 500ಕ್ಕಿಂತ ಜಾಸ್ತಿ ಮಕ್ಕಳು ಇಲ್ಲಿ ಕಲಿತು ಹೊರಗಡೆ ಹೋಗಿದ್ದಾರೆ. ಒಂದು ಅಂದರೆ ಇವರಿಗೆ ವಿಶೇಷ ಅಂದರೆ ನಮ್ಮ ಕಳೆದ ಸಲ ಜಿಲ್ಲಾ ಪ್ರಶಸ್ತಿಯನ್ನು ಸಿಕ್ಕಿದಂಥ ನಮ್ಮ ಗುರುಗಳು ಮೋಹನ್ ಮಾಸ್ಟರ್ ಅವರ ಶಿಷ್ಯಂದಿರು. ಇವರು ಹೇಳಿದರು, ನಾನು ಇಲ್ಲಿ ನಮ್ಮ ಪರ್ಮಿಷನ್ ಕೇಳುವ ಮೊದಲು ಅವರ ಹತ್ರ ಕೇಳಿದೆ, ನಿಮ್ಮ ಗುರುಗಳ ಪರ್ಮಿಷನ್ ತಗೊಂಡಿದ್ದೀರಾ ಅಂತ. ಅದಕ್ಕೆ ಅವರೇ ಹೇಳಿದರು, ನಾನೆಲ್ಲ ಅವರ ಆಶೀರ್ವಾದವನ್ನು ತಗೊಂಡಿದ್ದೇನೆ ಅಂತ ಹೇಳಿದ ನಂತರ
ನಾನು ಕೂಡ ಒಮ್ಮೆ ವಿಚಾರಿಸಿ ಅವರು ಹೇಳಿದರು, ನನ್ನ ಶಿಷ್ಯ ಅವನು ಉತ್ತಮವಾಗಿ ಬೆಳೆಯಲಿ, ಅವರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಡಿ ಅಂತ ಹೇಳಿದರು. ಒಬ್ಬ ಗುರು ಯಾವಾಗ ಶಿಷ್ಯನನ್ನು ಹರಸ್ತಾರೋ ಅವನು 100ಕ್ಕೆ 100 ಮೇಲೆ ಏರುವುದರಲ್ಲಿ ಸಂಶಯ ಇಲ್ಲ. ಶ್ರಾವಣ್ ಮತ್ತವರ ದಂಪತಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಶಿಷ್ಯರನ್ನು ಪಡೆದು ಒಂದು ಒಳ್ಳೆಯ ಗುರುಗಳಾಗಿ ಬೆಳೆಯಲಿ ಅಂತ ನನ್ನ ಹಾರೈಕೆ ಒಟ್ಟಿಗೆ ತಾಯಿ ಭಗವತಿಯ ಆಶೀರ್ವಾದ ಅವರಿಗೆ ಇರಲಿ ಅಂತ ಹೇಳಿಕೊಂಡು ನಮ್ಮ ಇವತ್ತು ಕ್ಷೇತ್ರದ ಇರುವಂತಹ ಓರ್ವ ಅಪ್ರತಿಮ ಕಲಾವಿದ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಗೀತಾ ಸಾಹಿತ್ಯ ಸಂಭ್ರಮವನ್ನು ಕೇಳದ ಯಾವುದೇ ವ್ಯಕ್ತಿಗಳು ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನೀವು ನಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮ, ಜಾತ್ರೆಗಳಾಗಲಿ ಉತ್ಸವಗಳಾಗಲಿ ಏನೇ ಇದ್ದರೂ ಕೂಡ ಅಲ್ಲಿ ಗೀತಾ ಸಾಹಿತ್ಯ ಸಂಭ್ರಮ ಅದು ಇದ್ದೇ ಇರಬೇಕು ಅನ್ನುವಂಥ ಒಂದು ಅಲಿಖಿತ ನಿಯಮವೇ ಆಗಿಬಿಟ್ಟಿದೆ. ಯಾಕಂತ ಹೇಳಿದರೆ ಆ ಕಾರ್ಯಕ್ರಮ ಇಲ್ಲದೇ ಇದ್ದರೆ ಅದು ಅಂದಿನ ಆ ಸಭೆ ಅಪೂರ್ಣ ಅನ್ನೋದು ನಮ್ಮೆಲ್ಲರ ಭಾವನೆ. ಅಂತಹ ಗೀತಾ ಸಾಹಿತ್ಯ ಸಂಭ್ರಮದ ಮೂಲಕ ನಮ್ಮೆಲ್ಲರ ಮನವನ್ನು ಗೆದ್ದ ಓರ್ವ ಕಲಾವಿದ ಅಂತ ಹೇಳಿದರೆ ಶ್ರೀಯುತ ವಿಠಲ್ ನಾಯ್ಕಿಯವರು. ಅವರನ್ನು ಇಂದಿನ ಈ ಗುರುಕುಲೋತ್ಸವ 2024ರಂದು ಕಲಾಮಂತ್ರಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ವಿಠಲ್ ನಾಯ್ಕಿಯವರು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ವಿಠಲ್ ನಾಯ್ಕಿಯವರ ಕಿರುಪರಿಚಯ ಈ ರೀತಿಯಾಗಿದೆ. ಶ್ರೀ ನಾರಾಯಣ ನಾಯಕ್ ಹಾಗೂ ಪದ್ಮಾವತಿ ದಂಪತಿಗಳಿಗೆ 7/12/1972 ಜನಿಸಿದ ತಾವು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಂತೂರು ಇಲ್ಲಿ ಪ್ರಾಥಮಿಕ ಹಾಗೂ ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಅಳಿಕೆ ಇಲ್ಲಿ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿರುವಿರಿ. ಶಿಕ್ಷಕರ ತರಬೇತಿಯನ್ನು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಕೊಡಿಯಾಲ್ಬೈಲ್ನಿಂದ ಪಡೆದಂತಹ ತಾವು ತಾರೀಕು 1/8/1994 ಶಿಕ್ಷಕರ ಸೇವೆಗೆ ಸೇರ್ಪಡೆಗೊಂಡು ಇಲ್ಲಿಯವರೆಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಂತೂರು ಇಲ್ಲಿ ಸುದೀರ್ಘವಾದಂತಹ 30 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಗೀತಾ ಸಾಹಿತ್ಯ ಸಂಭ್ರಮ ಎಂಬ ಕಾರ್ಯಕ್ರಮದ ಮೂಲಕ ಜನಮನ್ನಣೆಯನ್ನು ಪಡೆದಂತಹ ತಾವು ಗೀತೆ, ಮಾತು ಹಾಗೂ ಸಂಗೀತದ ಮೂಲಕ ಜನಮನ ಸೂರೆಗೊಂಡಿರುವಿರಿ. ಮಂಗಳೂರಿನಾದ್ಯಂತ ಮಾತ್ರವಲ್ಲದೆ ಕಾರ್ಯಕ್ರಮ ನೀಡಲು ರಾಜ್ಯ ರಾಷ್ಟ್ರ ಪ್ರವಾಸಗಳನ್ನು ಮಾಡಿರುವಿರಿ. ತುಳುನಾಡಿನಲ್ಲಿ ಜಾತ್ರೆ, ಉತ್ಸವ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಲ್ಲಿ ಗೀತಾ ಸಾಹಿತ್ಯ ಸಂಭ್ರಮ ಇಲ್ಲದೇ ಇದ್ದರೆ ಅದು ಅಪೂರ್ಣ ಅನ್ನುವಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಹಾಗೂ ಅಭಿಮಾನಿ ವರ್ಗವನ್ನು ಪಡೆದಿರುವುದು ಮಾತ್ರವಲ್ಲದೆ ಕಲಾ ರಸಿಕ, ತುಳಸಿ ಸನ್ಮಾನ್, ವಜ್ರ ಕಲಾನಿಧಿ ಮುಂತಾದ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿರುತ್ತವೆ. ಶಿಕ್ಷಕಿಯಾಗಿರುವ ಪತ್ನಿ ಅರುಣಾವಿ ಹಾಗೂ ಸುಪುತ್ರಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಶ್ರೀ ಲಕ್ಷ್ಮಿಯನ್ನು ಕೂಡಿಕೊಂಡಿರುವ ಸುಖಿ ಕುಟುಂಬ ತಮ್ಮದು. ಮಂತ್ರನಾಟ್ಯ ಕಲಾ ಗುರುಕುಲದ ಗುರುಕುಲ ಉತ್ಸವದ ಈ ಶುಭ ದಿನದಂದು ಕಲಾಕ್ಷೇತ್ರದಲ್ಲಿ ತಾವು ಮಾಡಿದ ಸಾಧನೆ ಹಾಗೂ ಪರಿಶ್ರಮಕ್ಕಾಗಿ ಕೃತಜ್ಞತಾಪೂರ್ವಕವಾಗಿ ಹೃದಯಾಂತರಾಳದಿಂದ ಕಲಾಮಂತ್ರಕ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ನಮ್ಮ ತರುಣರು ಕಂಡಂತಹ ಒಬ್ಬ ಶ್ರೇಷ್ಠ ಕಲಾವಿದ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಇವರಿಗೆ ಮಂತ್ರನಾಟ್ಯದ ಗುರುಕುಲದ ಗುರುಕುಲ ಉತ್ಸವ 2024ರಂದು ನೀಡುವಂತಹ ಶ್ರೇಷ್ಠ ಗೌರವ ಕಲಾಮಂತ್ರಕ ಪ್ರಶಸ್ತಿ. ನಾಟ್ಯಕಲಾ ಗುರುಕುಲದ ಗುರುಗಳಾದಂಥ ಶ್ರಾವಣ್ ಉಳ್ಳಾಲ್ ಅವರಿಗೆ ಹೃದಯ ಸ್ಪರ್ಶಿ ನಮನಗಳನ್ನು ಸಲ್ಲಿಸ್ತಾ, ನನ್ನನ್ನು ನಿಜವಾಗಿ ಕರೆದದ್ದು ದಿಕ್ಸೂಚಿ ಭಾಷಣಕ್ಕೆ.
ನನಗೆ ಪೇಟ ತೊಡಿಸಿ ಸನ್ಮಾನ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನಾನು ಮಾಮೂಲು ಡ್ರೆಸ್ಸಲ್ಲಿ ಬಂದಿದ್ದೆ. ಈಗೆಲ್ಲ ಸನ್ಮಾನ ಇದ್ದರೆ ಬಹುಶಃ ಶೇರ್ವಾಣಿ ಎಲ್ಲ ಹಾಕ್ಕೊಂಡು ಬರ್ಬೋದಿತ್ತ ಏನೋ. ಏನೇ ಆಗಲಿ ಬಂಧುಗಳೇ, ಅದು ಅವರು ತೋರಿಸುವ ಗೌರವ. ನಾವು ಶ್ರಾವಣ ಉಳ್ಳಾಳರವರಲ್ಲಿ ಕಂಡದ್ದು ಸರಸ್ವತಿ ಮಾತೆಯನ್ನು ಮತ್ತು ಶಾರದಾ ಮಾತೆಯನ್ನು. ನಮಸ್ತೆ ಶಾರದಾ ದೇವಿ ಸರಸ್ವತಿ ಮತಿಪ್ರದೇ ವಸತ್ವಂ ಮಮ ಜಿಹ್ವಾಗ್ರೆ ಸರ್ವವಿದ್ಯಾ ಪ್ರದಾಭವ. ಇದು ಪ್ರಾರ್ಥನೆ ಪ್ರತಿಯೊಬ್ಬ ಮಕ್ಕಳು ಕೂಡ ಬೆಳಿಗ್ಗೆ ಎದ್ದು ಮಾಡಬೇಕು. ಕಾರಣ ಏನು ಅಂತ ಹೇಳಿದರೆ, ಇವತ್ತು ಸರಸ್ವತಿ ಉಳಿದವರಿಗೆ ಮತಿ ಕೆಲವರಿಗೆ ಇರುವುದಿಲ್ಲ. ಸರಸ್ವತಿ ಉಳಿದ ಮೇಲೂ ಕೂಡ ಮತಿ ಇಲ್ಲಾದರೆ ಪ್ರಯೋಜನ ಇಲ್ಲ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಕೆಟ್ಟ ತಾಯಂದಿರು ಇರಲಿಕ್ಕಿಲ್ಲ ಅಂತ ಹೇಳುವ ಸಮಾಜದಲ್ಲಿ ತಾಯಿಯೇ ಮಗುವನ್ನು ಕೊಂದು ಸೂಟ್ ಕೇಸಲ್ಲಿ ಕೊಂಡೋಗುವಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಗಂಡು ಮಕ್ಕಳಾದರೂ ತಾಯಿಯನ್ನು ಹೊರಗೆ ಹಾಕ್ಯಾರು, ಹೆಣ್ಣು ಮಕ್ಕಳು ನೋಡಿಯಾರು ಅಂತ ಹೇಳುವ ಸಮಾಜದಲ್ಲಿ 1 ಗಂಟೆ ರಾತ್ರಿಗೆ ಮಾರ್ಗದ ಬದಿಯಲ್ಲಿ ತಾಯಿಯನ್ನು ಬಿಟ್ಟು ಹೋದವರನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ನಾನು ಪ್ರಥಮವಾಗಿ ನಿಮಗೆ ಅಭಿನಂದಿಸುವುದು ಯಾಕೆ ಅಂತ ಹೇಳಿದರೆ, ಇಂಥ ಗುರುಗಳು ಮತ್ತು ಅವರ ಗುರುಗಳು ಮತ್ತು ನೀವು ಕಲಿಸ್ತಾ ಇರುವಂಥ ಒಂದು ಈ ವಿದ್ಯಾಸಂಸ್ಥೆ, ನಾಟ್ಯ ಸಂಸ್ಥೆಗೆ ನಿಜವಾಗಿ ನೀವು ಪುಣ್ಯವನ್ನು ಪಡೆದಿದ್ದೀರಿ ಅಂತ ಅರ್ಥ. ಪುಣ್ಯ ಅಂಶ ಇದ್ದ ಕಾರಣ ನಿಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದೀರಿ. ಹಾಗಾಗಿ ದಿಕ್ಸೂಚಿ ಭಾಷಣ ಅಂತ ಹೇಳಿದರು. ದಿಕ್ಸೂಚಿ ಇರುವುದು ಯಾವಾಗ ಅಂತ ಹೇಳಿದರೆ, ದಿಕ್ಕು ತಪ್ಪಿದಾಗ. ಈಗ ನಮ್ಮ ಸಮಾಜದಲ್ಲಿ ದಿಕ್ಕು ತಪ್ತಾ ಉಂಟು. ಕಾರಣ ಏನಿರ್ಬೋದು? ಅದಕ್ಕೆ ನೀವು ಮಕ್ಕಳಿಗೆ ಒಳ್ಳೆಯ ಕಲೆಯನ್ನು ಕಲಿಸಲಿಕ್ಕೆ ಇಂಥ ಗುರುಗಳಲ್ಲಿ ಬಿಟ್ಟದ್ದಕ್ಕೋಸ್ಕರ ಅದು ನಿಮ್ಮ ಪುಣ್ಯ, ಅದು ನಿಮ್ಮ ಭಾಗ್ಯ. ಹಾಗಾಗಿ ಆ ಮಕ್ಕಳು ನಿಜವಾಗಿ ಹೆಮ್ಮೆ ಪಡಬೇಕು. ಯಾಕಂದರೆ ಇವತ್ತಿನ ಕಾಲ ಆಗಿದೆ. ಒಳ್ಳೆಯ ಒಂದು ಯೋಚನೆಗಳು ನಮಗೆಲ್ಲರಿಗೂ ಆತಂಕ ಇರೋದು, ನಾವು ಭರತನಾಟ್ಯಕ್ಕೆ ಕಳಿಸ್ತೇವೆ, ಅದಕ್ಕೆ ಕಳಿಸ್ತೇವೆ, ಇದಕ್ಕೆ ಕಳಿಸ್ತೇವೆ. ಆದರೆ ದೊಡ್ಡದಾದ ಮೇಲೆ ಏನಾಗ್ತಾರ ಅಂತ ಹೇಳುವ ಪ್ರತಿಯೊಂದು ಆತಂಕ ಕೂಡ ಇವತ್ತಿನ ಅಪ್ಪ ಅಮ್ಮನಲ್ಲಿ ಮಕ್ಕಳ ಬಗ್ಗೆ ಮೂಡಿದೆ. ಕಾರಣ ಏನು ಅಂತ ಹೇಳಿದರೆ, ಸುತ್ತಮುತ್ತಲಾಗ್ತಾ ಇರುವಂಥ ನಮ್ಮ ಘಟನೆಗಳು. ಒಂದು ಮರದಲ್ಲಿ 100 ಕಾಗೆ ಇದ್ದರೆ ಬಂಧುಗಳೇ, 100 ಕಾಗೆಗಳನ್ನು ಓಡಿಸಲಿಕ್ಕೆ 100 ಕಲ್ಲು ಹೊಡಿಬೇಕಾಗಿಲ್ಲ. 1 ಕಲ್ಲು ಹೊಡೆದ್ರೆ 100 ಕಾಗೆ ಸಹ ಓಡ್ತದೆ. ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರಕ್ಕೆ ಬೇಕಾದ್ದನ್ನು ಎಲ್ಲ ನಾವು ಕೊಟ್ಟು ಒಂದು ಫೇಸ್ಬುಕ್ ನಮ್ಮ ಮಕ್ಕಳ ಇಡೀ ಭವಿಷ್ಯವನ್ನು ತೆಗೆಯಬಹುದು. ಹಾಗಾಗಿ ಇವತ್ತು ಎಷ್ಟು ನಂಬಿಕೆ ಇಡಬೇಕು ಅಂತ ಹೇಳಿದರೆ, ಅಪ್ಪ ಅಮ್ಮನಲ್ಲಿ ವಿದ್ಯಾರ್ಥಿಗಳು ವಿಮಾನ ಹಾರಾಡ್ತಾ ಇದ್ದಾಗೆ ಸಡನ್ನಾಗಿ ಏನೋ ಯಂತ್ರದಲ್ಲಿ ವ್ಯತ್ಯಾಸ ಆಗಿ ವಿಮಾನ ಓರೆ ಹೋಗ್ತಾ ಇರುವಾಗ ಎಲ್ಲರೂ ಸಹ ಬೆಲ್ಟನ್ನೆಲ್ಲ ಹಾಕ್ಕೊಂಡು ಕುಟುಂಬ ದೈವ ದೇವರನ್ನು ಪ್ರಾರಂಭಿಸ್ತಾ ಇದ್ದಾರೆ. ಕೆಲವರು ಕುಂಕುಮಾರ್ಚನೆ ಹೇಳಿದರು, ಕೆಲವರು ಹೂವಿನ ಪೂಜೆ, ಕೆಲವರು ಕೋಲ, ಕೆಲವರು ಅಗೇಲು ಎಲ್ಲ ಹೇಳಿ ಆಯಿತು. ಒಂದು ಹುಡುಗಿ ಮಾತ್ರ ನಗಾಡ್ತಾ ಉಂಟಂತೆ, ಭಾರಿ ಚಂದ ಕೇಕೆ ಆಗ್ತಾ ನಗಾಡ್ತಾ ಉಂಟು ವಿಮಾನ ಇದು ಹೋಗುವಾಗ. ಉಳಿದವರೆಲ್ಲ ಕೇಳಿದ್ರು, ಒಂದು ಚೂರು ಜವಾಬ್ದಾರಿ ಇಲ್ವ ನಿನಗೆ? ನಾವೆಲ್ಲ ಹೆದರಿ ಇಲ್ಲಿ ಅಗೇಲು ಕೋಲ ಸೇವೆ ಎಲ್ಲ ಹೇಳಿ ಆಯಿತು, ನೀನು ಯಾಕೆ ನಗಾಡ್ತಿದ್ದಿ ಹೇಳುವಾಗ ಆ ಮಗು ಹೇಳ್ತದಂತೆ, ನೀವು ಏನು ಬೇಕಿದ್ರೂ ಮಾಡ್ಕೊಳ್ಳಿ, ಆದರೆ ನನಗೆ ಗೊತ್ತುಂಟು ಆ ವಿಮಾನದಲ್ಲಿರುವ ಪೈಲಟ್ ನನ್ನ ಅಪ್ಪ. ಅವನು ಬೇರೆ ಯಾರ ಜೀವ ಉಳಿಸಲಿಕ್ಕೆ ಲ್ಯಾಂಡ್ ಮಾಡದಿದ್ದರೂ ಮಗಳು ಉಳಿಬೇಕೆಂಬ ಕಾರಣಕ್ಕಾಗಿ ಕರೆಕ್ಟ್ ಪ್ಲೇಸಲ್ಲಿ ಹೋಗಿ ಲ್ಯಾಂಡ್ ಮಾಡ್ತಾನೆ. ಹಾಗಾಗಿ ನನಗೆ ಅಷ್ಟು ವಿಶ್ವಾಸ ಉಂಟು, ಏನೂ ಆಗೋದಿಲ್ಲ ಅಂತ. ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. ಇವತ್ತು ನಮಗೆ ನಂಬಿಕೆ ಏನಾಗಿದೆ ಅಂತ ಹೇಳಿದರೆ, ಪರಸ್ಪರ ವಿಶ್ವಾಸ ಕಡಿಮೆ ಆಗಿ, ಮೊದಲು ಎಷ್ಟು ವಿಶ್ವಾಸ ಇತ್ತು ಅಂತ ಹೇಳಿದರೆ ಬಂಧುಗಳೇ, ಮಾನವೀಯ ಸಂಬಂಧದಲ್ಲಿ ಮನೆಗೆ ಬೀಗವೇ ಇರಲಿಲ್ಲ. ಆಮೇಲೆ ವಿಶ್ವಾಸ ಕಡಿಮೆಯಾಗಿ ಬೀಗ ಬಂತು, ವಿಶ್ವಾಸ ಕಡಿಮೆಯಾಗಿ ಲಾಕ್ ಬಂತು, ವಿಶ್ವಾಸ ಕಡಿಮೆಯಾಗಿ CC ಕ್ಯಾಮರಾ ಬಂತು, ಇನ್ನೂ ವಿಶ್ವಾಸ ಕಡಿಮೆಯಾಗಿ ಅಲ್ಲಲ್ಲಿ ತೂತು ಮಾಡಿ ಸ್ಪೈ ಕ್ಯಾಮರಾ ಇಡುವಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಅದಕ್ಕಾಗಿ ಇವತ್ತು ಮಾನವೀಯ ಸಂಬಂಧ ದೂರ ಆಗ್ತಾ ಇದೆ. ಭಾರತವನ್ನು ವಿಶ್ವಗುರು ಅಂತ ಕರೀಲಿಕ್ಕೆ ಒಂದನೇ ಕಾರಣವೇ ಅತ್ಯಂತ ಒಳ್ಳೆ ಕೌಟುಂಬಿಕ ವ್ಯವಸ್ಥೆ ಇರುವಂಥ ದೇಶ ಅಂತ ಹೇಳಿದರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದು ಇವತ್ತು ವಿಶ್ವಗುರು ಸ್ಥಾನದಲ್ಲಿ ನಿಂತಿದೆ. ಇಲ್ಲಿ ಫ್ಯಾಮಿಲಿ ಅಂದರೆ ಅರ್ಥ ಉಂಟು, FAMILY, ಫಾದರ್ ಆ್ಯಂಡ್ ಮದರ್. ಐ ಲವ್ ಯು ಫಾದರ್ ಆ್ಯಂಡ್ ಮದರ್, ಐ ಲಿವ್ ವಿತ್ ಯು.
ಆದರೆ ಇವತ್ತು ನಮಗೇನಾಗಿದೆ ಅಂತ ಹೇಳಿದರೆ ಭಯ. ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದು. ಮೊನ್ನೆ ತ್ರಿಶೂರಲ್ಲಿ 4ನೇ ಕ್ಲಾಸಿನ ಹುಡುಗಿ ಬಂದು ಅಮ್ಮನಲ್ಲಿ ಮೊಬೈಲ್ ಕೇಳುವಾಗ ಅಮ್ಮ ಮೊಬೈಲ್ ನೋಡ್ತಾ ಇದ್ದಾರೆ, ಫೇಸ್ಬುಕ್ ಚಾಟಲ್ಲಿದ್ದಾರೆ, ಮೊಬೈಲ್ ಕೊಡಮ್ಮ ಅಂತ ಹೇಳಿದರು. ಕೊಡಲಿಲ್ಲ. ಸಿಟ್ಟು ಬಂತು. ಅವಳು ಸಹ ಬಿಡಲಿಲ್ಲ. ಕಪಾಳಕ್ಕೆ ಒಂದು ಕೊಟ್ಟದ್ರಲ್ಲಿ ಮಗು ಅಡ್ಡ ಬಿತ್ತು, ಪ್ರಾಣಪಕ್ಷಿ ಹಾರಿಹೋಯಿತು. ಇವತ್ತು ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂತ ಹೇಳಿದ್ರೆ, ಮಕ್ಕಳು ಮೊಬೈಲಲ್ಲಿ ಹಾಳಾಗಿ ಹೋದರು ಅಂತ ಹೇಳಲಿಕ್ಕೆ 19-20 ನಮ್ಮ ಕೊರೋನಾದ ಕಾರಣ. ಲಕ್ಷಗಟ್ಟಲೆಯಲ್ಲಿದ್ದ ನೆಕ್ಲೆಸ್ ಎಲ್ಲ ಒಳಗಿತ್ತು, ಕಾಂಜೀವರಂ ಸೀರೆ ಎಲ್ಲ ಒಳಗಿತ್ತು, ಸೆಲೂನ್ ಶಾಪ್ ಬಂದಾಗಿತ್ತು, ಬ್ಯೂಟಿ ಪಾರ್ಲರ್ ಬಂದಾಗಿತ್ತು, 10 ರೂಪಾಯಿಯ ಮಾಸ್ಕ್ ಮಾತ್ರ ಎದುರಿದ್ದದ್ದು. ಚಂದ ತಿರುಗಲಿಕ್ಕಾಯಿತು ನಮಗೆ 12 ಗಂಟೆವರೆಗೆ. ಯಾಕಂದರೆ ಸಾಲ ಕೇಳಿದವರಿಗೆ ಗುರುತ ಸಿಗುವುದಿಲ್ಲ ಕೇಳಲಿಕ್ಕೆ. ಅಥವಾ ಮನೆಯಲ್ಲಿ ಅಪ್ಪ ಅಮ್ಮನಲ್ಲಿ ಸುಳ್ಳು ಹೇಳಿ ಯಾರ್ದಾದ್ರೂ ಬೈಕಲ್ಲಿ ಹೋಗುವವರಿಗೆ ಏನೂ ಸಮಸ್ಯೆ ಇರಲಿಲ್ಲ, ಮಾಸ್ಕ್ ಹಾಕ್ಕೊಂಡು ಹೋಗ್ಬೋದು, ಗುರುತ ಸಿಗುವುದಿಲ್ಲ. ಸಾಲ ತಗೊಂಡವ ಕೇಳಿದರೂ ಕೂಡ ಅವನ ಹತ್ರ ಚರ್ಚೆ ಮಾಡಲಿಕ್ಕಿಲ್ಲ, ಆಕ್ಷಿ ಮಾಡಿ ಬಿಡೋದು, ಅವ ತನ್ನಷ್ಟಕ್ಕೆ ಓಡಿ ಹೋಗಿ ಮಲಗ್ತಿದ್ದ. ಮೊದಲು ಯಾರಾದರೂ ಆಕ್ಷಿ ಮಾಡಿದರೆ ನನ್ನ ಯಾರೋ ಪರಿಚಯದವರು ಸುದ್ದಿ ತೆಗಿತಾ ಇದ್ದಾರೆ ಅಂತ ಲೆಕ್ಕ. 20ನೇ ಇಸ್ವಿಯಲ್ಲಿ ಆಕ್ಷಿ ಮಾಡಿದ ತಕ್ಷಣ ಸಂಜೆಗೆ ಆ್ಯಂಬುಲೆನ್ಸ್ ಬಂದು ಕೊಂಡೋಗ್ತದೆ ಅಂತ ಲೆಕ್ಕ. ಇವು ಆನ್ಲೈನ್ ಕ್ಲಾಸ್ ಶುರುವಾದ ಮೇಲೆ ಸಮಸ್ಯೆ ಆದದ್ದು. ಒಂದು ಹುಡುಗಿ ನಿಂತದ್ದು ಹೀಗೆ ಬಾಕಿ ಹುಡುಗಿ 20 ನಿಮಿಷ ಆದರೂ ಅಲ್ಲಾಡೋದಿಲ್ಲ. ಮನೆಯವರು ಹೋಗಿ ಅಲ್ಲಾಡಿಸುವಾಗ ಆನ್ಲೈನಲ್ಲಿ ಭರತನಾಟ್ಯ ಕ್ಲಾಸ್ ಆಗ್ತಾ ಉಂಟು. ಟೀಚರ್ ಬಂದು ನಿಂತಾಗ ನೆಟ್ವರ್ಕ್ ಹೋಗಿತ್ತು. ತಿರುಗಿ ಕಾಲು ಕೆಳಗೆ ಹಾಕಬೇಕಾದ್ರೆ ಟೀಚರೇ ಬರಬೇಕು. ಇವತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗ್ತಾ ಇದೆ ಅಂತ ಹೇಳಿದರೆ, ಹಣದ ಹಿಂದೆ ಓಡಲಿಕ್ಕೆ ಕಳಿಸಿ 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 ಗುಣದ ಹಿಂದೆ ಓಡಲಿಕ್ಕೆ ಮರೆಯದೆ, ಓಡಲಿಕ್ಕೆ ಮರಿಲಿಕ್ಕಾಗದೆ ಅಪ್ಪ ಅಮ್ಮ ಇವತ್ತು ಆಶ್ರಮದಲ್ಲಿದ್ದಾರೆ. ಮೊನ್ನೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ನ ಮಗಳು ಇಲ್ಲಿ ಸತ್ರು, ಫಾರಿನ್ನಲ್ಲಿದ್ದಾಳೆ ಮಗಳು. ಫೋನ್ ಮಾಡಿದರು. ಫೋನ್ ಮಾಡುವಾಗ ಕೇಳಿದರು, ಏನು ಮಾಡಬೇಕು ಹೆಣವನ್ನು ಅಂತ. ನಿಮ್ಮಲ್ಲಿ ಕಟ್ಟಿಗೆ ಇದ್ದರೆ ಸುಡಿ, ಇಲ್ಲಾದರೆ ಬಿಸಾಡಿ. ಹಾಗಾದರೆ ಮಾನವೀಯ ಸಂಬಂಧಗಳು ಈ ರೀತಿ ತುಂಡು 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 ಆಗ್ತಾ ಹೋದರೆ ಭಾರತ ವಿಶ್ವಗುರು ಆಗಿ ಉಳಿಬೋದಾ? ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಉದಾಹರಣೆ ಕೂಡ ಉಂಟು. ನಾಟ್ಯ ಗುರುಗಳು ಇಷ್ಟು ಒಳ್ಳೆ ಸ್ಥಾನಕ್ಕೆ ಹೋದರೂ ಸಹ ಅಮ್ಮನನ್ನು ಎದುರು ಕೂತ್ಕೊಳ್ಳಿಸಿ ಅವರ ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಬರೇ ಒಂದು ವೇದಿಕೆ ಮಾತ್ರ ಅಲ್ಲ, ಒಂದು ತಾಯಿಯನ್ನು ಗೆದ್ದು ಚಿನ್ನ ತರುವ ಒಳ್ಳೆ ಮಕ್ಕಳಾಗಬೇಕಲ್ಲದೆ ಕದ್ದು ಚಿನ್ನ ತರುವ ಕಳ್ಳ ಮಕ್ಕಳಾಗಬಾರ್ದು ಅಂತ ಹೇಳುವಂಥದ್ದನ್ನು ನಾಟ್ಯ ಗುರುಗಳು ತೋರಿಸಿಕೊಟ್ಟಿದ್ದಾರೆ ಇವತ್ತಿಲ್ಲಿ. ಮೊದಲು ಮಾತಾಜಿ, ಪಿತಾಜಿ, ಗುರೂಜಿ ಎಲ್ಲ ಇತ್ತು. ಈ 3G 4G 5G ಬಂದ ಕೂಡಲೇ ಇದು ಯಾವುದು ಇಜ್ಜಿ ಅಂತ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಮೆಮೊರಿ ಕಾರ್ಡ್ ಮಾತ್ರ. ಎಲ್ಲ ಮಕ್ಕಳು ಎಲ್ಲ ವಿಷಯವನ್ನು ಗೂಗಲಲ್ಲಿ ಕೇಳುವ ಪರಿಸ್ಥಿತಿಯಲ್ಲಿ ಬಂದಿದೆ. ನಮಗೆ ಮೊಂಟೆ ಅಂದರೆ ಎಂಥದ್ದು, ಚೇರಂಟೆ ಅಂದರೆ ಎಂಥದ್ದು, ಕುರುವಾಯಿ ಅಂದರೆ ಎಂಥದ್ದು ಎಂಕ್ಲೆ ಕ್ಲೀನ್ ಗೊತ್ತಿತ್ತು. ಇತ್ತದ ಜೋಕಲ್ಡ ಕೇಂಡ ಅಕ್ಕಳಿಗೆ ಗೂಗಲ್ಡ, ಹಲೋ ಗೂಗಲ್ ವಾಟ್ ಈಸ್ ಮೊಂಟೆ? ಅವು ಕೇಂಡ ಕರೆಕ್ಟ್ ಅಂಡ ಮೊಂಟೆ ತೋಜ್ಪಾಂಡು, ಇಜಿಂದ ಒಂಟೆ ತೋಜ್ಪಾಂಡು, ಇಜಿಂದ ಸೊಂಟೆ ತೋಜ್ಪಾಂಡು. ಬೊಂಡದ ಅಂಗಡಿಗೆ ಬೋಳೆ ನಿಕ್ಕಲು ಅಕಲ ಅನುಭವ ತೂಲೆ. ಬೊಂಡದ ಅಂಗಡಿಗೆ ಹೋದು ಬಾವೆ ಕಮ್ಮಿ ಇತ್ತಿನ ನೀರು ಜಾಸ್ತಿ ಇತ್ತಿನ ಬೊಂಡ ಕೊರ್ಲೆ ಅಂತ ಕೇಂಡ 6 ಮಲ್ಪನೆ ಈತೆ ಕುಟ್ಟು ಬೇರೆ ಕೆತ್ತದು ಕೊರ್ಪೇರೆ ಕರೆಕ್ಟ್ ಇಪ್ಪುಂಡು. ಎಗ್ರಿಕಲ್ಚರ್ ಸೈನ್ಸ್ ಕಲ್ತನ ಜೋಕಲ್ಡ ಕೇಂಡ್ಲೆ ನಿಕ್ಕಲು ಅಕ್ಕಳ ಕೇಂಡ್ನೆ ಗೂಗಲ್ಡ ಬಿರಾ 95% ಪಚ್ಚ ಕಲರ್, 5% ಬೊಟ್ಟ ಬೊಟ್ಟ ಬ್ರೌನ್ ಕಲರ್, ಲಾಂಗ್ ಸೆಂಡಿ ವಿತ್ ಟಕ ಸೌಂಡು, ವಾಟ್ ಅಬೌಟ್ ದಿಸ್ ಕೋಕೋನಟ್? ಅವು ತಿರ್ಗದ್ ಪಣ್ಪುಂಡು, ದ್ಯಾಟ್ ಈಸ್ ಬಣ್ಣಂಗಾಯಿ. ನಾನು ಇಲ್ಲಲ್ಲ ಅಪ್ಪಮ್ಮೆ ತುಳ್ಳಾರೋದಿತ್ತನಲ್ಲ, ಜೋಕುಲೊಂಜಿ ಅಡ್ಮಿಟ್ ಮೇಲೆ ಬರಬೋಣ ಪರಿಸ್ಥಿತಿ ಡಿಜ್ಜ, ನೀರು ಕೊರ್ಪುಣ ಪರಿಸ್ಥಿತಿ ಡಿಜ್ಜ. ಗೂಗಲ್ಡ್ಗೆ ಉಂಡೆ ಮೈ ಫಾದರ್ ಡೆಡ್, ವಾಟ್ ಕ್ಯಾನ್ ಐ ಡೂ? ಅವು ಪಣ್ಪುಂಡು, ಕಾಲ್ ಯುವರ್ ಕುಟುಂಬ ಮೆಂಬರ್ಸ್ ಆ್ಯಂಡ್ ಟೆಲ್ ದೆಮ್ ಅಬೌಟ್ ಸೂತಕ ಆ್ಯಂಡ್ ಟೇಕ್ ಔಟ್ ಯುವರ್ ಫಾದರ್ಸ್ ಜಾತಕ. ಹುಟ್ಟುವಾಗ ಜಾತಕ, ಜೀವನದಲ್ಲಿ ನಾಟಕ, ಸತ್ತ ಮೇಲೆ ಸೂತಕ. ಈ ತೆಟ್ಟು ಮಾತ್ರ ನಮ್ಮ ಬದುಕೊಂದಿಲ್ಲ. ಅವಾಗ ನಮ್ಮ ಜೋಕುಲು ಈತು ಪೂರ ಆಯರ ಕಾರಣದಾನೆಂದು 1 ನಿಮಿಷ ನಮ್ಮ ಆಲೋಚನೆ ಮಲ್ಪುನಾಗ ಟಾಂಕಿಡಿತ್ತಿನ ನೀರು ಟ್ಯಾಪಿಡ್ ಬರ್ಪುಣೆ ಬಂದುಲೆ. ಇನ್ನು ಹೈಯೆಸ್ಟ್ ಜೋಕಲ್ನ ಮೈಂಡ್ ಪೊಲ್ಯೂಷನ್ ಆಯ್ರ ಐಕ್ಯಬಣ್ ಪೇರು 6 ವರ್ಷ ಮುಟ್ಟ ಬಾಲ್ಯನ ಒಯ್ತದೆ ತೊಂದು ನಡೆದವರ ಇನ್ನಿತ್ತ ಜೋಕ್ಲೆಗೆ ಡಿಪ್ರೆಷನ್ ಕಾಯಿಲೆ ಜಾಸ್ತಿ ಆವೊಂದುಂಡು. ಎಂಕ್ಲೆಗೆ 6 ವರ್ಷ ಮುಟ್ಟ ಬೊಗ್ಗಿಗೆ ನುಪ್ಪು ಬಾಡದೊಂದು ಬಣ್ಣೆ ಅತ್ತಂದೆ ಮಗ್ಗಿಗಲ್ಪೊಂದು ಬಣ್ಣದಿಪ್ಪ. ಎಂಕ್ಲೆನ ಫ್ಯೂಚರೇ ಇತ್ತಿನ ನೇಚರ್ ಅಂದ ತತುಲೆ ನಿಕ್ಲಿ.
ಆಜಿ ವರ್ಷ ಹೊಡೆದು ಬಕ್ಕ ಇಂಕ್ಲೇನು ಶಾಲೆಗಳು ಎತ್ತಂದು ಒಪ್ಪಣ ಒಂದು ಎಲ್ಲಿ ಜಾತ್ರೆದ ಭಂಡಾರ ಒಯ್ಲೆಕ್ಕ 2 ಜನ ಇಟ್ಟು ರಾಪಿ ಪಿರ ಹೊಡೆದೊಂಜಿ ಬ್ಯಾಂಡ್ ಗೊಂಜಿ ಜನ ಇತ್ತು ಪೋದು ಅಪ್ಪೆ ಮಾಡ ಕೇಣ್ಣಾಗ ಅಪ್ಪೆ ಅಮ್ಮೆ ಪಣೊಂದಿತ್ತಿನ ಎಂಚಿನ ಏಪ ಪುಟ್ಟನಿ ಅವು ತುಳಸಿ ಬರ್ಬದ ಮಣದಾನಿ ಪುಟ್ಟನಿ ಈರು ಏಪ ಪೆದ್ದಿನಿ ಅವು ಬಿಸುತ್ತ ದುಮುಣಾಣಿ ಬೆದ್ದಿನಿ ಮಾಸ್ಟರ್ ಪಂಚಾಂಗಜ್ಜಿ ಒಂಜಿ ತಾರೀಕು ಬರೆದು ಪ್ರಾಯತುಯರ ಬೆಸ್ಟ್ ಮೆಥಡ್ ಕೈ ನಿಂಚದೀದು ಕೆಬಿಕ್ಕು ಮುಟ್ಟಾಲ ಆಜಿ ವರ್ಷಾಂಡು 1ನೇ ಕ್ಲಾಸ್ ಪೋದು ಕುಳ್ಳ ಮಗ ಸುರುತ ಪಾಠ ಅಗಸ ಬಂಡ ಮಲ್ತನೇನ ಅರ್ಧೆರ ಬತ್ತನೆ ಆಟ ಮುಳುಗೊಬ್ಬೊಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತದೆ ಅಂಡ ಪೆಟ್ಟು ಕಂಡಾವಟ್ಟೆತ್ತು ಇತ್ತೆ ಪೆಟ್ಟಿಜ್ಜ ಅಂದ ನಿಕ್ಲ ಉಳ್ಳಾಲಾಡು ಮುರಡಿ ಇಂಜಿ ಘಟನೆ ಅಂಡು ಇಲ್ಲ ಅಳಕ್ಕ ಪೆಟ್ಟು ಕಮ್ಮಿ ಇತ್ತೆ ಶಾಲೆ ಆಜಿನ ಕ್ಲಾಸ್ದ ಟೀಚರ್ ಒಂಜಿ ಮಾರ್ಕ್ ಕಮ್ಮಿ ಕೊರ್ನೆಕ್ಕೋಸ್ಕರ ಆಜಿನ ಕ್ಲಾಸ್ದ ಟಾಪ್ ರೂಮ್ಗೆ ಹೋದು ಟೀಚರ್ನ ಒಂದೇ ಸಮಯ ಅಂಡ ಅದು ಪೇಪರ್ ಹಿಡ್ದು ದಿಪ್ಪರ್ಲಿ ಆಜಿನ ಕ್ಲಾಸ್ದ ಕ್ಲಾಸ್ ಟೀಚರ್ನ ನೀರ್ದ ಬಾಟ್ಲಿಗೆ ಮಾತ್ರೆ ಪಾಡು ನಾಡೆ ಮುಟ್ಟ ಜೋಕ್ಲಿಗೆ ಬುದ್ಧಿವಂತಿಕೆ ಆತ ಅಪಗ ನಮ್ಮ ಜೀವನೋಡು ABCD ಕಲ್ತೊಂದುಲ್ಲ ABC ಅರ್ಥ ನಂಗೆ ತೆರಿಜಿಂದ ಅಂಡ್ ಆಲ್ವೇಸ್ ಬಿ ಕೇರ್ಫುಲ್ ಆ್ಯಂಡ್ ಆಲ್ವೇಸ್ ಬಿ ಚೀರ್ಫುಲ್ ಇದು ABC ಅರ್ಥ ಸೀಲ ಬೀಲ ಸೀಲ ಡೀಲತ್ತ ನಡುಟು ನಮ್ಮ ಜೀವನ ಪುಣ ಬಿ ಪಂಡ ಬರ್ತ್ ಡಿ ಪಂಡ ಡೆತ್ ಆಯ್ತಾ ನಡುಟಿಪ್ಪುನ ಸಿ ಎಂಚಿನ ಗೊತ್ತುಂಡ ಒಂಜಿ ಚೀರ್ಫುಲ್ ಆದಿಪ್ಪುಲ ನಿನ್ನ ಲೈಫ್ನ ಓ ಎಡ್ಡೆ ಅಂದು ಚೂಸ್ ಮಲ್ಪುಲ ಅವು ಸಿ ಐಕ್ಕೋಸ್ಕರ ನಿಖಲ್ ಇಂಚಿತನ ಒಂಜಿ ನಾಟ್ಯ ಶಾಲೆನ ಚೂಸ್ ಮಲ್ತನವೇ ನಿಖಲ್ನ ಜೋಕಲ್ನ ಭವಿಷ್ಯ ಒಂಜಿ ಭದ್ರ ಬುನಾದಿ ಪಾಡ್ಲೆಕ್ಕ ಅಂಡ ಇನ್ನಿದಾನೆ ಅತನ ಬಂಡ 9th ಬರ್ಪುನಾಡೆ ಮುಟ್ಟ ಮಾತ್ರ ಜೋಕ್ಲೆಗೆ ಬಾಲ್ಯ 10th ಬತ್ತಿ ಬೆಟ್ಟಕ್ಕೆ ಅವು ದಾಯ್ತಾಪಣ ಗೊತ್ತಿಜ್ಜು ಬರೋ ವರ್ಷ 10th ಈ ವರ್ಷ 10th ಈ ವರ್ಷ 10th ಭರತನಾಟ್ಯ ಅಜ್ಜಿ ಸಂಗೀತ ಇಜ್ಜಿ ಓಲಜ್ಜಿ PUC ಸೈನ್ಸ್ದೆ ತೊಂಡ ಜನ್ಮ ಜಾಲ ಅಡ್ದು ಹೋಗ್ಕೊಂಡು ಅಪ್ಪ ಅಮ್ಮಗ ಬರ್ಕತ್ತಡು ಟೂರ್ಗೆ ಹೋಯಾರಲ್ಲ ಅಜ್ಜಿ ಎಲ್ಲಂಜಿ ದೇವಸ್ಥಾನಕ್ಕೆ ಹೋಯ ಆಣಿಯಂಕ ಲ್ಯಾಬ್ ಇದು ಸತ್ಯ PUC ಸೈನ್ಸ್ಗೆ ಸೇರ್ಸಾಯನ ಜೋಕಲ್ನ ಅಪ್ಪ ಅಮ್ಮನ ಬಂಗ ಅಕ್ಲೆಗೇ ಗೊತ್ತು ಭರತನಾಟ್ಯ ಲಜ್ಜಿ ನಾಟ್ಯ ಲಜ್ಜಿ ಒಂಜೇ ನಾಟ್ಯ ಬಕ್ಕ ಅಂದೇನು ಗೊತ್ತುನಿಲ್ಲ ಫೋನ್ ಮಲ್ತ ಅದೊಂದು ಬರ್ದಿಯಾ ಇದೊಂದು ಬರ್ದಿಯಾ ಅಯ್ಯೋ ದೇವರೇ ಈ ಭ್ರಮೆಡ್ದು ಸುರುಕು ನಮ್ಮ ಪಿದಾಯಿ ಬರ್ತದೆ ಎನ್ನ ವಿಷಯನೂ ಏನು ಪ್ರಾರಂಭ ಮಲ್ತೊಂದುಲ್ಲೆ ಎಂಕ್ 10ನೇ ಕ್ಲಾಸ್ದ ಪ್ರಿಪರೇಟರಿ ಪರೀಕ್ಷೆಡು ಗಣಿತಡು 104 ಎಂಕ್ ಗಣಿತ ಅಪಗಣೆ ಆಪುಜಿ ದಯಪಣ್ಣದಂಡ ಗಣಿತಡು ಪಣ್ಪುಣ್ಣೆ ಕಂಡು ಹಿಡಿಯಿಂದ ಕಂಡುಗಳನ್ನು ಹಿಡಿಯುವುದು ಬಿಟ್ಟು ಕಂಡು ಹಿಡಿಯಿಂದ ಕಂಡುಲು ಬರೋದಿಲ್ಗೊಂದುಲ್ಲೇರು ಇಂದೇ ನೆಂಚಿನೇನು ಕಂಡು ದೊಡ್ಡ ಎಂಕ ಅವಾಪುಜಿ ಒಂಜಿ ಟೀಚರ್ ಅಂಚನೆ 1ನೇ ಕ್ಲಾಸಿಗೆ ಕಾಟುಕ್ಕು ಅಥವಾ ಅಂತೀರಿ ಕಾಟುಕ್ಕು ಲೆಕ್ಕ ಪೆರೆಡ್ಡೆ ಹಾಪಣೊಂದು ಬಣ್ಣಗ ಪೆಜ್ಜು ಒಂದು ತೊಟ್ಟೆಡು ಬಾಡೊಂದು ಹತ್ತೀರಿ 1ನೇ ಕ್ಲಾಸ್ ಹಿಡ್ದು ಇದು ಪಂಡೇರು ಮೂಸಲಿಕ್ಕೆ ಮಾತ್ರ ಮುಟ್ಲಿಕ್ಕಿಲ್ಲ ಬರುವ ತನಕ ಮೂಸಿಕೊಂಡಿರಿ ಇಂದು ಕಾಟುಕ್ಕು ಎಡ್ಡೆ ಕಮ್ಮೆಣ ಅಂಡ ನಮ್ಮ ಹಿಡಿದಲ್ಲಿ ನಿಜವಾದ ಓವು ಪ್ರಾಕೃತಿಕವಾದ ಇಪ್ಪುಂಡ ಐಕ್ ಕಾಟದ ಲೆಪ್ಪುಣಿ ನಮ್ಮ ಬಾಕಿದಕ್ಕೆ ಪುರ ಎಡ್ಡೆಡ್ಡೆ ಪುದಾರು ತೋತಾಪುರಿ ನೀಲಾಮು ಆ ತೆಡ್ಡೆ ರುಚಿ ಕೊರ್ಪುಣ ಉಪ್ಪಾಡ್ಗೆ ಐತ ಮುಡಿತ ತೆಡ್ಡೆ ರುಚಿ ಇಜ್ಜಿ ಐನ್ ಲೆಪ್ಪುಣೆ ಕಾಟು ತೋರ ಐತನ ಪೆತ್ತಣ್ಣ ಜರ್ಸಿ ಗಿರ್ಸಿಂದ ಲೆಪ್ಪುವ ನಮ್ಮ ಎಡ್ಡೆ ಪೆತ್ತಾಗ ಲೆಪ್ಪುಣೆ ಕಾಟು ಪೆತ್ತ ಪಮರೇನಿಯನ್ ಡಾಬರ್ಮೆನ್ ಅಂದ ಐನ್ ಲೆಪ್ಪುವ ಬಾಕಿ ನೀನು ಕಾಟನಾಯಿ ಪರಿಸ್ಥಿತಿ ಇಲ್ಲ ದಾಯಕ ಪುದಾರ ಬತ್ತನಂದು ಗೊತ್ತು ಯಾವ ಪೂರ ಕಾಟು ಈ ಕಾಟಕ್ಕೆ ಕೊಂಡು ಬೆಜ್ಜೊಂದು ಬತ್ತು 1ನೇ ಕ್ಲಾಸ್ ಹಿಡಿದು ಇದು ಬಂಡೇರು ಬರೋ ತನಕ ಮೂಸಬೇಕು ಈಗ ಹಾಜಿರಾಕಿ ಬರ್ತೇನೆ ಬಂಡೇರು ಹಾಜಿರ್ಲೆತ್ತದಾದ ಈಗ ಸಂಕಲನ ಪಾಠ ನಿಮಗೆ 2 ಒಂಜೆವರೆಲೆತ್ತದು 2 ಕುಕ್ಕು ಇಲ್ಲಿಟ್ಟಿದ್ದೇನೆ ಮಗ 2 ಕುಕ್ಕು ಇಲ್ಲಿಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಕುಕ್ಕು ಉಂಟು ಅಂದ್ರೆ ರಡ್ಡು ಕೈಟು ರಡ್ಡು ಕುಕ್ಕುದಿಯೇ ಮಂಡಿ 5 ಅಂಡಿ ಟೀಚರ್ ಪಂಡೇರು ಕರೆಕ್ಟ್ ತುಳ ರಡ್ಡು ಕುಕ್ಕು ಮುಳ್ದೀತೆ ರಡ್ಡು ಕುಕ್ಕು ಇಪ್ಪದಾಗ ಇಟ್ಟಿದ್ದೀತೆ ಎತ್ತು ಕುಕ್ಕು ಉಂಟು 5 ಅಂಡಿ ಆವಂದು ಬ್ಯಾಗ್ ಕುಕ್ಕು ಒಂಡೇರು 3/4 ಕಿಲೋ ಆ್ಯಪಲ್ ಒಣಗ್ತೀರಿ ಎಲ್ಲೆಲ್ಲಿ ಆ್ಯಪಲ್ ಈಗ 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ ಎಷ್ಟು ಉಂಟು ಕೆಣ್ಣಾಗ 4 ಅಂಟು ಇತ್ತೆ ಟೀಚರ್ ಕೋಪ ಆತನು ನಿಕ್ ಕುಕ್ಕುಡು ಕಲ್ಪೆರ ಸನ್ನಿಯ ನಿಕ್ ಆ್ಯಪಲ್ ಯಾವಡ ಕಲ್ಪೆರೆ ಏನು ಕೊಣತನ ಕಾಟು ಏರೆಗೆ ಬೊಕ್ಕ ಕುಕ್ಕುಡು ಕಲ್ಪೋಣ ಹೆಜ್ಜೆ ತೂಪೆ ಬಂಡೇರು ಆ್ಯಪಲ್ ಸೈಡ್ಗೆ ದಿಯೇರು ಫಿರ ಕುಕ್ಕುಡು ಶುರು ಮಲ್ತಿ 2 ಕುಕ್ಕು ಇಲ್ಲಿಟ್ಟಿದ್ದೇನೆ 2 ಕುಕ್ಕು ಇಲ್ಲಿಟ್ಟಿದ್ದೇನೆ ಒಟ್ಟಿಗೆ ಎಷ್ಟು ಕುಕ್ಕು ಉಂಟು
5 ಗಂಟೆ ಇತ್ತ ಟೀಚರ್ಗೆ ಎಂಟೆ ನಿನ್ನ ಕುಟುಂಬದ ದೈವಗು ಪುರ ಆಪುಂಡಮ್ಮ ನಾಗರ ಪಂಚಮಿಗೆ ಪೋಪೆರ ಮೂಲ ನಾಗಣ ದೋಷ ಎತ್ತನ ಮಂಡೆಗೆ ಬೆಟ್ಟು ಕೊರ್ಪುಂಡವು ಅದು ಕುಳೆತ್ತ ಉಪದ್ರವಿ ನಿಂಡ ದೇಪಂಡ ಕುಕ್ಕು ನಿಕ್ಕೆ ಆ್ಯಪಲ್ ಸರಿ ಬಣ್ಣಿಯರ ಆಪುಂಡು ಕುಕ್ಕು ಸರಿ ಬಣ್ಣಿಯರ ಆಪುಜಿದಾಯಕ ಬಣ್ಣಗ ಹುಡುಗಿ ಬಣ್ಪೆಗೆ ಒಂಜಿ ಕುಕ್ಕು ಎನ್ನ ಚೀಲಡುಂಡು ಟೀಚರ್ ಇನಿ ಸಮಸ್ಯೆ ಏನೇ ಜೋಕಲ್ನ ಬಾಲ್ಯಡು ಜೋಕಲ್ನ ಬಗ್ಗೆ ಆಲೋಚನೆ ಮಲ್ಪ ಅಂದರೆ ನಮ್ಮ ಪ್ರೆಸ್ಟೀಜಿಗೋಸ್ಕರ ನಮ್ಮ ಆಜಿ ವರ್ಷ ಮುಟ್ಟ ಕಂಪೇರ್ ಮಲ್ತೊಂದು ಬೈನಿ ನಮ್ಮ ಜೋಕ್ಲೇನು ಮೂಜರೆ ವರ್ಷ ಹೊಡೆದೆ ಕಲ್ಪು ನನ ಏರಂಡ ತುಲೆ ಏರಂಡ ಕ್ಲಾಸ್ ಶುರು ಮಲ್ಪೆರೆ ಬಾಕಿ ಅದು ನೀವು ಹೊಟ್ಟೆಯಲ್ಲಿ 3 ತಿಂಗಳಿರುವಾಗ ನಾವೊಂದು ಕ್ಲಾಸ್ ಮಾಡ್ತೇವೆ ಅದು ಆನ್ಲೈನ್ ಏನಿಲ್ಲ ನೀವು ನೆಟ್ವರ್ಕ್ ಓಪನ್ ಮಾಡಿ ಹೊಟ್ಟೆ ಮೇಲೆ ಇಟ್ಟರೆ ಸಾಕು ಮಗು ಹುಟ್ಟುವಾಗ ಜಾಣಿ ಜಾಣಿ ಎಸ್ ಪಾಪ ಅಂತಲೇ ಹುಟ್ಟುದು ಕೂಗುವ ಪ್ರಶ್ನೆ ಇಲ್ಲ ಬಂಟ ನಮ್ಮ ಐಕ್ಲ ಪೀಸ್ ಕಟ್ಟದು ಸೇರ್ಸವ ಅರ್ಜೆಂಟ್ ಆವಡೊಂದು ಈ ಭ್ರಮೆ ಉಂಡತ್ತ ಐಕಿನಿ ಮೋಸ್ಟ್ ಡಿಪ್ರೆಷನ್ ಕಾಯಿಲೆಗೆ ಕಾರಣನೇ ಬಾಲ್ಯನು ಒಯ್ತದೆ ತನೊಂದುಲ್ಲರ ನಿಕ್ಲು ಐಕ ಆಜಿ ವರ್ಷ ಮುಟ್ಟ ಶಾಲೆಗೆ ಸೇರ್ಸಂಡಲ್ಲ ಕಂಪೇರ್ ಮಲ್ಪೊಡ್ಚಿ ಜೋಕ್ಲೇನು ಒತ್ತಡ ಮಲ್ಪೊಡ್ಚಿ ಆಪುಂಡ ಮೊಬೈಲ್ ಒತ್ತಡ ಬಂಡ್ಲೆ ಮೊಬೈಲ್ ಒತ್ತಡ ಅಂತ ಪನ್ನಡುದಂಡ ನಮಲವಂತ ಆಯ್ತ ಒತ್ತಡ ಹಿಡ್ದು ಬಿದಾಯಿ ಬರಡು ನೋಡಂಜಿ ಕಾರ್ಯಕ್ರಮ ಅದು ಲೇಟ್ ಆದ ಕಂಡನಿ ಬಡಿದು ಬೋದು ಜೆತ್ತೊಂದೇರು 2 ಗಂಟೆ ರಾತ್ರಿಗೆ ಅಕಲ ಇಲ್ಲಲ್ಲ ಪಾಪ ಗಂಧದ ಮರ ಎಲ್ಲ ಉಂಡು 2 ಗಂಟೆ ರಾತ್ರಿಗೆ ಬಡಿದಿ ಕೊಂಚ ಶಬ್ದಕ್ಕೇನೊಂದುಂಡು ಗರ 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 ಒಂದು ಗಂಧದ ಮರ ಗಂಡೇರನೆ ಬತ್ತೇರು ಬಂಡೇರು ಸಿಟ್ಟೌಟದ ಲೈಟ್ ಪೂರ ಪಾಡ್ತೂನಾಗ ಗಂಧದ ಮರ ಅಂಚನೆ ಉಂಟು ಗಂಧದ ಮರ ತಾಡಿಟ್ಟು ನಾಯಿಗಳು ಒಂದು ಗಂಧದ ಮರ ಹತ್ತು ಸೌಂಡ್ ತೀಜಿ ಹೊಲ್ತುನಾಗ ಕಂಡನ ಬೆಡ್ರೂಮ್ ಹಿಡಿದು ಬರೋದು ಹುಳ ಇಪ್ಪೋದು ಕೇಂಡಿ ಲಕ್ಕಲೆ ಇಂಚಿ ತಿಗಲ ಬೇನೆ ಒಂದುಂಡು ಅಂಡಿ ವಾ ಸೈಡ್ ಲೆಫ್ಟಾ ರೈಟಾ ಲೆಫ್ಟ್ ಪಕ್ಕ ಪೋಯಿನವಳು ಕಡ್ಲೆ ಮಣೋಳಿ ಕಿರಂಗಿ ಜೀಗುಜ್ಜೆ ಬಟಾಟೆ ಬಾಸುನೆತ್ತು ಬೊರ್ಲುಳಿ ಅಪಾನವಾಯು ಆಯುರ್ವೇದದ ಪ್ರಕಾರ ದಿನಾಗ 14 ಸರ್ತಿ ಬಿದಾಯಿ ಬೋಡ್ಗೆ ನನ್ನೆಲ್ಲ ಲೆಕ್ಕದಿ ಓಡಿಸಿ ಅವು ಒರೋಣೆ 14 ಬೋಂಡ್ಲ ಬೋಂಡು 14 ಸರ್ತಿ ಬಿದಾಯಿ ಬೋಡು ನಾಂಡ ನಂಗೆ ಮರ್ಯಾದೆ ಪ್ರಶ್ನೆ ಎತ್ತಾವು ಐಕೆ ಕೆಲವುದಕ್ಕೂ ಫೋನ್ ಬಣ್ಣಾಗ ಸೀದಾ ದೂರ ಹೋಪಣೇವಿ ದಯಪಂಡ ಫೋನ್ ಬಣ್ಣೇಟ ಸರಿ ಪುಣಕಲ್ ಫೋನ್ ತಿಕ್ಕಿದ ಪುಣ್ಯ ನಡಪೆರ ಶುರು ಮಲ್ಪೇರು ಅಪಾನವಾಯು ಪೋಯ್ನಾಥ ಪಾಡಂಚಿ 14 ಸರ್ತಿ ಪೋವಡು ಪೋಯರ ಬುಡ್ಜಿಂಡ ಅವರು ಬೈಪಾಸ್ ಮಿತ್ತು ಬರೋದುಂಡು ಅಂಚಾದಿರಿಗೆ ತಿಗಲೆ ಬೇನೆತ್ತು ಗ್ಯಾಸ್ಟ್ರಿಕ್ ಬಂಡಿ ಈ ಗ್ಯಾಸ್ಟ್ರಿಕ್ಗೆ ಮರದು ಬರ್ಪೇನು ಜೀರಿಗೆದ ಕಷಾಯ ಮಲ್ತುಕೊಂಡಲ್ಲ ಕಮ್ಮಿ ಆಪುಚ್ಚಿ ನಾನು ಡಾಕ್ಟ್ರಿಗೆ ಫೋನ್ ಮಲ್ಪೇನು ಈ ಫೋನ್ ನಂಬರ್ ನಮ್ಮ ಎಂಚ ಫೀಡ್ ಮಲ್ತದ ಈರೇ ಗೊತ್ತು DRR ಅಂದು ಫೀಡ್ ಮಲ್ತಿರ್ತಾರೆ ಡ್ರ್ 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 ರುಜ್ಜಿ ಕಂಡನ ಬುರ್ರು ಜೋರ ಒಂದು ಈರ್ನ ಫೋನ್ ಕೊರ್ಲೆಂಚಿ ಈರ್ನೆಟ್ ನಂಬರ್ ಉಂಡು ತುಕ ಪಣ್ಣ ಕಂಡನಿಗೆ ಫೋನ್ ಕೊರ್ದು ಆತಂದ್ರೆ ಲಾಕ್ ಪಾಡ್ದು ಕರ್ಮ ಕೊರ್ಪುಣ್ಣ ಲಾಕ್ ದೆತ್ತು ಕೊರ್ಲೆ ಪಣ್ಣ ಕಂಡನಿ ಮನ್ಪೆಗೆ ಫೋನ್ ಮಲ್ಪೊಡ್ಚಿ ತಿಗಳ ಬೇನೆ ಪೋಂಡು ಲಾಕ್ ದೆತ್ತು ಕೊರಂಡ ಬಡಿದಿಗೆ ತಿಗಳ ಬೇನೆ ಶುರು ಹಾಕೊಂಡು ಆತ ವಿಷಯ ಉಂಡಾಯ್ತು ನಮ್ಮ ಈತೀತ ವಿಷಯವನ್ನು ಲಾಕಡ್ದು ಈ ಒಂದು ಜೋಕಲ್ ಮೊಬೈಲ್ದ ಹಾಳಾಯ ಅಂದ ಬಣ್ಪುಣಿಕ್ಕೆ ಬಂದುಲೆ ಐಕೋಸ್ಕರ ಬಣ್ಪುಣಿ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲಿ ಐಕೋಸ್ಕರ ಇನ್ನಿ ಜೋಕ್ಲಿಗೆ ಮುಖ್ಯವಾದ ಮೈಂಡ್ ಪೊಲ್ಯೂಟ್ ಆಯರ ಕಾರಣನೇದಾನೆ ಪಂಡ ಎಡ್ಡೆ ಶಬ್ದಕ್ಕೆ ಎನ್ಪಾವು ಜರನಿಕ್ಲು ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲಕ್ಕೆ ಹೋಗಿ ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ ಹಾಡಿ ಒಂದಿರಿ ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆದು ಹೂವ ಮುಡಿಸುವರಂತೆ ಹಾಲ ಕುಡಿಸುವರಂತೆ ವೀಣೆ ನುಡಿಸುವರಂತೆ ಸುತ್ತ ನೆರೆದು ವೀಣೆ ನುಡಿಸುವರಂತೆ ಸುತ್ತ ನೆರೆದು ವೀಣೆ ನುಡಿಸುವರಂತೆ ಸುತ್ತ ನೆರೆದು ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವನು ಹೊದ್ದು ಮಲಗು ಮಗುವೆ
ಜೋ 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 ನನ್ನ ಒಂಜಿ ಪ್ಯಾರಾಗ್ರಾಫ ಪಂಡ ಮಲ್ಲಕಲ್ಲಂಚ ಅನ್ಕುವಾರ ಜೋಗುಲದ ಮೂಲಕ ಎಡ್ಡೆ ಸಂಸ್ಕಾರ ಕೊರೊಂದಿತ್ತೆರ ಒಂಜಿ ಕಾಲೋಡು ಇನಿ ಜೋಗುಳಜ್ಜಿ ಇನಿ ಬಾಲನ ತೊಟ್ಟಿಗೆ ಬಾಂಡಲ ನಂಕು ನೆಂಪಾಪಣೆ ಜೋಗುಳದ ಪದ್ಯದ ಬದಲಿಗೆ ನಿಂತಲ್ಲಿ ನಿಲ್ಲಂಗಿಲ್ಲ ಕುಂತಲ್ಲಿ ಕೂರಂಗಿಲ್ಲ ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಾಯ ಡಾಕ್ಟರ್ ಪೋದಿ ಡೈಲಾಗ್ ಪಂಡ ಆರು ಪಂಡ್ಪಣೆಂದು ಮೂಲವ್ಯಾಧಿದ ಲಕ್ಷಣ ಇರಕ್ಕೆ ಉಂತ್ಯಾರ ಲಾಭಜಿ ಕುಳ್ಳ್ಯರ್ ಲಾಭಜಿ ಜುಮ್ ಜುಮ್ ಪಂಡ್ಪುಣದಂಡ ಇರಕ್ಕೆ ಮೂಲವ್ಯಾಧಿ ಉಂಡು ಟೈಸನ್ ಕೋರಿ ತಿಂದದ್ದು ಬಿಕ್ಕೋಡ್ ಜೀವನ್ ಪೇರಾರ್ ನಮ್ಮ ಬೊಕ್ಕ ಜೋಕ್ಲೆಗೆ ಸಂಸ್ಕಾರ ಐಕ್ಯ ಪಂಡ್ಪುಣೆ ಆಜಿ ವರ್ಷ ಮುಟ್ಟ ಜೋಕ್ಲೆಗೆ ಒತ್ತಡ ಕೊರಡ್ಚಿ ಫ್ರೀ ಆದ ನೇಚರ್ಡ್ ಬುಡ್ಲೆ ಇಂದೇನೊಂತೆ ಕಮ್ಮಿ ಮಲ್ಪುಲೆ ಎಂಕಲೆಲ್ಲ ಪುಣಗ ಕಂಡಾಬಟ್ಟೆ ಪೆಟ್ಟಿತ್ತುಂಡು ಇತ್ತೆ ಪೆಟ್ಟು ಕಮ್ಮಿ ಆತುಂಡು ಅಂಚೆ ಎಂಕಲು ಪೆಟ್ಟಿಗೆ ಪೋಡ್ತದ್ದು ಗುಡ್ಡೆಡುಗುಲ್ಲು ಅಂತ ಬಂದುಲೆ ಇತ್ತೆ ಪ್ರೈಮರಿ ಜೋಕುಲು ಗುಡ್ಡೆಡುಗುಲ್ಲು ಜೀರದು ದಯ ಪೆಟ್ಟದ ಬದಲಿಗೆ ಕೆತ್ತಿ ಕೊರ್ಪೇರು ಚಿಕ್ಕಿ ಕೊರ್ಪೇರು ಪರಂದು ಕೊರ್ಪೇರು ಯೂನಿಫಾರ್ಮ್ ಕೊರ್ಪೇರು ಚಪ್ಪಲ್ ಕೊರ್ಪೇರು ಪೇರು ಕೊರ್ಪೇರು ಒಣಸ್ಸು ಕೊರ್ಪೇರು ಮಾತ್ರ ವರ್ಷಗು ರಡ್ಡು ಸರ್ತಿ ಪುರಿ ಪಿದಾಯ ಪಾಡ್ನೆಲ್ಲ ಗೌರ್ಮೆಂಟ್ ಅವು ಗೌರ್ಮೆಂಟದ ಪುರಿ ಪೋಪುಣೆ ಅವು ರಡ್ಡು ಸರ್ತಿ ಪುರಿತ ಮಾತ್ರ ಕೊರ್ಪೇರು ಅವಲ ಗೌರ್ಮೆಂಟ್ ಪಿದಾಯ ಪಾಡ್ನ ವ್ಯವಸ್ಥೆ ಮಲ್ತೀನಿ ಅಂಡ ಮನಸ್ಸಿಗೆ ದಿಂಜಿನ ಪುರಿನಿ ಏರಪ್ಪ ದೂರ ಮಲ್ಪುಣೆ ಅದಕ್ಕೋಸ್ಕರ ಇಂಥ ಜೋಕಲ್ನಕ್ಕೆ ಬುದ್ಧಿವಂತಿಕೆ ಈತನೇಟ ನಮ್ಮ ಪಣ್ಣೆಂಚಿನ ಅರ್ಜೆಂಟ್ 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 ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಮಾರ್ಕ್ ತೆಪ್ಪೋಡು ಬೇಗ ಬೇಗ ಬೇಲೆ ತಿಕ್ಕೋಡು ಬೇಗ ಬೇಗ ಮದ್ಮೆ ಆವಡು ಬೇಗ ಬೇಗ ಡೈವರ್ಸ್ ಆವಡು ಬೇಗ ಬೇಗ ಸಯ್ಯೋಡು ಜೋಕಲ್ನ ಸಂಸ್ಕಾರದ ವಿಷಯಡು ಎಡ್ಡೆ ಶಬ್ದ ಕಲ್ಪಾಲೆ ಫಸ್ಟ್ಗೆ ಬಂಡೇರಿ ಹಿರಿಯ ಐಕ್ಯ ನಮ್ಮ ಮಾತೆರ್ಲ ಪುಟ್ಟಿ ಬೆಟ್ಟಿಗೆ ಸುರುಕಕ್ಕೆ ಎಣ್ಣೆ ಶಬ್ದ ಮುರಣಿ ಅಪ್ಪೆನು ಒಂಜಿ ಗಂಟೆ ರಾತ್ರಿಗೆ ಕೊಣದು ಬುಡ್ನಂಚಿನ ಮಗಳಿಗೆ ಮಗನ ಜೀವನು ದೆತ್ತದು ಸೂಟ್ ಕೇಸ್ಕೊಂಡಪ್ಪಣಂಚಿನ ಪೊಣ್ಣಗೆ ಆ ಅಪ್ಪೆಗೆ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರ ಒಂದು ಬಿಗಿಯಿತೆಮ್ಮ ಸಂಬಂಧದ ನೆಪದಲ್ಲಿ ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಆಕಸ್ಮಿಕವೇನೋ ತಿಳಿಯೇ ನಿನ್ನ ಕಂದನಾದುದು ಆಕಸ್ಮಿಕ ಹೇಗೆ ನನ್ನ ಪ್ರೀತಿ ನಿನ್ನ ಗೆದ್ದುದು ಗುಣಕ್ಕೆ ಮಣಿದು ನಾನು ನಿನ್ನ ಚರಣ ತಳಕ್ಕೆ ಬಿದ್ದುದು ಒಂಜಿ ಪದ್ಯ ಕರೆಕ್ಟ್ ಅರ್ಥ ಆತುಂಡ ಅಪ್ಪೆ ಬಾಲೆನ ಕೆರಿಯರ್ ಆಯ್ತುಂಡ ಅತ್ತು ಅಪ್ಪೆನ ಕೊಂಡದು ಮಾರ್ಗಾಡು ಬುಡಿಯರ್ ಆಯ್ತುಂಡ ಇನಿ ಮೈಂಡ್ ಪೊಲ್ಯೂಷನ್ ಪಂಡಿಬೆಟ್ಟಿಗೆ ಸೌಂಡ್ ಪೊಲ್ಯೂಷನ್ ಪಂಡಿಬೆಟ್ಟಿಗೆ ನಮಗೆ ರೆಪ್ಪುಣೆಂಚಿನ ಅಂದು ಪಂಡ ಖಾಲಿ ಮಾರ್ಗದ ಹಾರ್ನದ ಸೌಂಡು ಅತ್ತು ಜೋಕ್ಲೆಗೆ ಎಲ್ಲಿ ಅಪ್ಪುಣಗ ಎಡ್ಡೆ ದುಬೂರೊಂದಿಜ್ಜಿ ಐಕ್ಕಿನಿ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದೇ ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ. ಐಕ್ಯ ಸುರುಕು ಎಡ್ಡೆ ಶಬ್ದಕ್ಕೆ ಎಣ್ಪಲ್ಲ ಐಕ್ಯನಿಕ್ಕಲ್ಲಿ ಎಡ್ಡೆ ಒಂಜಿ ನಾಟ್ಯದ ನೆಕ್ ಕಲ್ಪಾದರು ಇನಿ ಕಾಲೆ ಬಂಡ ಇನ್ನು ಪಂಡದ ಸುಖ ಅಜ್ಜಿ ಕಾಲೆತ್ತ ವಿಷಯ ಓಡಿ ಓಡಿ ಅಂಗನವಾಡಿ ಎಲ್ಲೇ ಜೋಕ್ಲೆಗೆ ಮಾತ್ರ ಅಂಡ ಭರತನಾಟ್ಯಡು ಒಂಜಿ ಪೂಜೆ ಮಲ್ತದು ಒಂಜಿ ಗೆಜ್ಜೆ ದೀದು ಒಂಜಿ ಗಣಪತಿಗೆ ಸ್ವಸ್ತಿಕ ದೀದು ಅಂಚಿನ ಒಂಜಿ ಕಲೆನು ನುಮಲ್ಪಣಂಚಿನ ಪರಿಸ್ಥಿತಿ ಆಂಡ ಇನಿದಾನೆ ಆತನ ಬಂಡ ಮುಂದೆ ನೃತ್ಯ ಮಾಡೋ ಮಕ್ಕಳು ಪಂಡದು ಓದುದಾದು ಅಪ್ಪ ಅಮ್ಮೆ ಮೊಬೈಲ್ ರೆಡಿ ಮಲ್ಪೇರು ಮಗಳೇ ಒಳ್ಳಲು ಮಗೆ ಒಳ್ಳೆ ಎಂದು ರೆಡಿ ಮಲ್ತದು ಒಳ್ಳೆ ಒಳ್ಳೆ ಎಂದು ಝೂಮ್ ಮಲ್ತು ನಾಟ್ನಾಗ ಒಳ್ಳೆ ಎಂದು ಗೊತ್ತಾವಡಂಡ ಮೋಣೆ ಎದುರಿಪ್ಪೋಡು ಇನ್ನಿತ ಡ್ಯಾನ್ಸಲು ಶುರುವಾಪುಣ್ಣೆ ಇಂಚಾನಿ ಲಕ್ಷಗಟ್ಟಲೆ ಕಲೆಕ್ಷನ್ ಮಲ್ತದ ನಮ್ಮ ಜನ ಸೇರವಣೆ ಎಂದೇನು ತೋಜ್ಬಾಯರ್ನ ಹತ್ತು ಬಾಲೆನೊಂಜಿ ಕಡಪುಡ್ನೆ ಆತ ಸಮಯ ಪೋದ ಏನು ತೋಜ್ಪಾದವಲ್ಲ ಅಂದ ಆಲೋಚನೆ ಮಲ್ತವ ನೋಡು 14 ವರ್ಷ ಮುಟ್ಟ ಬಾಲೆನು ಸ್ಟೇಜಿಗೆ ಕಡಪುಡ್ನಾಗ ಅಪ್ಪೆ ಅಮ್ಮೆ ಮಲ್ಪೊಡು ಪನೋಡಾಯಿನ ವಿಷಯ ಇಂಚಿನ ಅಂದ ಬಂಡ ನಿಕ್ಕ ಸ್ಟೇಜ್ ತಿಕ್ಕದಿನ ಬಾಲೆ ಸಂಸ್ಕೃತಿದ ನಿದರ್ಶನಗತ್ತಂದೆ ಶರೀರದ ಪ್ರದರ್ಶನಗೆ ಹತ್ತದು ಪಂಡದೆ ನಮ್ಮ ಅಯ್ಯಪ್ಪ ಕಡಪುಡ್ಬನ ಆತನಗ ಜೋಕಲಿಗೆ ಕಲೆತ್ತ ಬೆಲೆ ಗೊತ್ತಾಪುಂಡು ಹಿಡಿದು ದಾಣೆ ಹಾಪುಣದಿಗೆ ಏನು ದಾಣೆ ಹಾಪುಂಡು ಡ್ಯಾನ್ಸ್ ಮಲ್ತಿ ಬೆಟ್ಟಿಗೆ ಇನ್ನು ಹೈಯೆಸ್ಟ್ ಹಾವಳಿ ಪುಣೆ ಓ ಬಂಡ್ಲೆಗೆ ತಿಂಗಳಿಗೆ 80ರಿಂದ 85 ಸರಾಸರಿ ಯುವತಿಯರ ಆತ್ಮಹತ್ಯೆ ಹೊಂದಿ ಪುಣೆ ಅಶ್ಲೀಲ ಚಿತ್ರವನ್ನು ಕಳಿಸಿದ್ದಕ್ಕಾಗಿ ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡಿದ್ದಕ್ಕಾಗಿ ಅಶ್ಲೀಲ ಚಿತ್ರ ಪೋಪಣಿಯಲ್ಲಿ ಪಡೆದು
ಪ್ರೈಮರಿ ಡಿಪ್ಪಣಗ ಜೋಕುಲಿನ ಬುಡಿಯ ನಮ್ಮ ಹೈಸ್ಕೂಲ್ ಕಾಲೇಜಿಗೆ ಬರ್ಪಣ್ಣೆ ವಾಟ್ಸಪ್ ಗ್ರೂಪ್ ಮಲ್ತೊಂಡಿರು ಜೋಕುಲು ಆ ಗ್ರೂಪದ ಅಡ್ಮಿನ್ ಏರು ಆ ಗ್ರೂಪ್ಗೆ ನೋಡ್ಸೇ ಬರ್ಪುಂಡ ಶಾಲೆಡೆ ರಂಡ ಅಡ್ಮಿನ್ ಉಳ್ಳೇರ ಅತ್ತ ಐಟಿತ್ತಿನ ಫ್ರೆಂಡೇ ಎಲ್ಲ ಎನ್ನ ಬಾಲದ ಜೀವನದ ಎಂಡಿಗೆ ಕಾರಣವ ಇಂದೇನು ಆಲೋಚನೆ ಮಲ್ಪ ಅಂದೆ ಕೆಲವಿಲ್ಲದಾಗಲ ಪಣ್ಣೆ ಒಂಜಿ ಚಿಲ್ಕ ಪಾಡ್ದು ಓದು ಮಗ ಚಿಲ್ಕ ಪಾಡ್ದು ಓದು ಮಗ ಚಿಲ್ಕ ಪಾಡ್ದು ಓದು ಮಗ ದಯ ಚಿಲ್ಕ ಪಾಡ್ದು ಓದು ಮಗ ಎಂಕು ಮೂಲು ಬಿಗ್ ಬಾಸ್ ಉಂಡು ಮಗ ಎಂಕು ಮೂಲು ಪಾರು ಉಂಡು ಈ ಪಾರುಂಡ ಪಾರು ಒಂಜಿ ಏನನ ಪೆದ್ದನಂಚಿನ ಅಪ್ಪೆಮ್ಮೆ ಒಂಜಿ ಎಂಕ್ ಜನ್ಮ ಕೊರ್ನಂಚಿನ ಭಾರತ ಪುಣ್ಯಭೂಮಿ ಒಂಜಿ ಎಂಕ್ ಜನ್ಮ ಕೊರ್ನ ಎನ್ನ ಧರ್ಮ ಈ ಮೂಜಕ್ಕೆನ್ನ ಜೀವ ಕಡಿಮುಟ್ಟ ದ್ರೋಹ ಮಲ್ಪುಜಿಂದ ಜೋಕುಲಿಗೆ ಮಂಡೆಡ್ ಗಟ್ಟಿ ಮಲ್ತನಂಚಿನ ಜೋಕುಲು ಚಿಲ್ಕಲ ಪಾಡ್ಯ ಜವಾಬ್ದಾರಿಡು ಓದ್ಯ ಪೊರ್ಲುಡೆ ಮಾರ್ಕದೆತ್ತ ಅಪ್ಪೆಮ್ಮನ ತರೆ ದೇರ್ತ ನಡಪು ಲೆಕ್ಕ ಮಲ್ತ ಅಪ್ಪೆಮ್ಮೆ 100 ಜನಕ್ಕೆ ಪಂಡದು ಒಣಸು ಕೊರ್ಪು ಲೆಕ್ಕ ಒಂಜಿ ಮದ್ಮೆ ಆಯ್ನೆಟ ಕಾತ ಈ ಬೇಜವಾಬ್ದಾರಿ ಜೋಕುಲು ಉಳ್ಳೇರತ್ತ ಅಪ್ಪೆಮ್ಮನೊಂಜಿ ATM ಮಿಷಿನ್ದ ಲೆಕ್ಕ ಎಂಕ ಆ್ಯಪಲ್ ಸೆಟ್ ಬೋಡು ಎಂಕ ಚಿಕ್ಕು ಬೋಡು ಎಂಕ ಪೇರಳೆ ಸೆಟ್ ಬೋಡು ಒಂದು ಈತಿದಿನಲ್ಲಿ ಆ ಸೆಟ್ ದೆತ್ತೊಂದು ಚಿಲ್ಕ ಪಾಡ್ದು ಬೂಕುದಲೈ ಫೋನ್ ದಿಯ ಫೇಸ್ಬುಕ್ ಫ್ರೆಂಡ್ನೊಟ್ಟಿಗೆ ಚಾಟ್ ಮಲ್ತಾ ಆಯ ಒಂಜಿ ಫೋಟೋ ಕೇಂಡೆ ಎಂದು ಫೋಟೋ ಕಡ ಬಿಡ್ದಿಯ ನಮ್ಮ ಇಲ್ಲದ ಬಾಲ್ಯದ ಒಂಜಿ ಫೋಟೋ ಏರ ಒಂಜಿ ಫೇಸ್ಬುಕ್ ಫ್ರೆಂಡ್ ಆಯಕ ತಿಕ್ಕಂಡು ಆಯ ಪಂಡ ಈತಿಯಾವು ಇಲ್ಲಿತ್ತಿನ ಅಂಚಿನ ಲಕ್ಷಗಟ್ಟಲೆ ದುಡ್ಡು ಇತ್ತಿನ ಬಂಗಾರ ಇತ್ತಿನ ಪತ್ತೊಂದು ಬಲ ಅಪ್ಪೆಮ್ಮನ ಬುಡ್ದು ಬಲ ಈಜಿಂದಾಂಡ ಅಪ್ಲೋಡ್ ಮಲ್ಪ ಎಂದು ಬಣ್ಣಾಗ ಗಿಣಿತ ಲೆಕ್ಕ ಸಾಂಕಣ ನಮ್ಮ ಇಲ್ಲದ ಜೋಕುಲು ಗೋವೆಲ್ಗಲಾಗಿ ಒಂದುಲ್ಲ ಬಂದುಲೆ ವಿಷಪ್ಪರ್ದು ಸೈಯೊಂದುಲ್ಲ ಜೋಕ್ಲೆಗೆ ಇಪ್ಪಡಂದು ಕಟದಿನ ಕಾಸಡು ಜೋಕಲ್ನ ಪ್ರೇತ ಮೋಕ್ಷ ಮಲ್ಪಣಂಚಿನ ಪರಿಸ್ಥಿತಿ ಬರೋದುಂಡು ನಾಡ ನನ್ನ 1,500 ಮೀಟರ್ದ ರೇಸ್ ಬೇಗ ಬಲಿಪು ಫಸ್ಟ್ ಬಲ ಬಣ್ಪುಣ ಹತ್ತು ನನ್ನ ಬೋಡಾಯನೆ ಲಿಂಬೆ ಚಮಚ ಓಟ ಬಾಯಿಡಿ ಚಮಚ ದಿವನು ಕೊಡಿಟ್ಟು ಲಿಂಬೆ ದಿವನು ಚಮಚಲ ತಿರ್ತು ಬುರ್ರವಲ್ಲಿ ಲಿಂಬೆಲ ತಿರ್ತು ಬುರ್ರವಲ್ಲಿ ಚಮಚ ಬಂಡ ಎಂಚಿನ ನಿನ್ನ ಜೀವನದ ಸಾದಿ ಲಿಂಬೆ ಬಂಡ ಅಪ್ಪಮ್ಮನ ಮರ್ಯಾದಿ ತಿರ್ತು ಬೂರನ್ ಲೆಕ್ಕ ನಿನ್ನ ಜೀವನ ನಡಪಡು ಬಣ್ಪುಣ ಲಿಂಬೆ ಚಮಚ ಓಟದ ಸಂಸ್ಕಾರ ಕಲ್ಪ ಎಂದಂಡ ಮಾತ್ರ ಜೋಕ್ಲಿಗೆ ನಮ್ಮ ಕೈಗೆ ದಿಕ್ಕು ಅತ್ತಂದೆ ಅರ್ಜೆಂಟ್ ಮಲ್ತಲ್ಲ ಆ ಒಂದು ಬಣ್ಪೇರು ಮಾನಸಿಕ ತಜ್ಞರು ಬಣ್ಪುಣೆಂದು ಲೇಪಣ್ಣ ನಿಕ್ಲೆಗೆ ಮಾತೆರೆಗ್ಲ ಮೂಲ ಅಪ್ಪೆಲ್ಲುಲ್ಲ ನಿಕ್ಲ ಜೋಕ್ಲೆ ನೆಡ್ಡೆ ನಾಟ್ಯಕ್ಕೆ ಸೇರ್ಸಾದಾರ ಎಲ್ಲ ಒಂಜಿ ಫೇಸ್ಬುಕ್ದ ಬುಕ್ಕಿಗೆ ಫೇಸ್ ಮಲ್ಪುಣ ಪ್ರಾಯಡು ಫೇಸ್ಬುಕ್ ದಯಗುಳ್ಳೇರು ಅಪ್ಪೆಮ್ಮನ ಲೋಡ್ ಡೌನ್ ಮಲ್ಪುಣ ಬಿಡ್ದು ಡೌನ್ಲೋಡ್ ಜಾಸ್ತಿ ದಯ ಒಂದುಂಡು ಸೆಟಪ್ ಆಯ್ಪುಣ ಪ್ರಾಯಡು ಅಪ್ಸೆಟ್ ದಯ ಒಂದುಂಡು ದಯಪಣ್ಣದಂಡ ಅಂಗನವಾಡಿ ಬಾಕಿದ ಭರತನಾಟ್ಯ ಕ್ಲಾಸಿಗೆ ಪೋಣ ಜೋಕುಲು ಸರಿ ಇಪ್ಪುವ ದಯಪಂಡ ಅವಳು ಪಣ್ಪೇರು ಪುಟ್ಟಾಣಿಕರು ಒಂದು ನಮ್ಮನೇಲಿದೆ ಕಟ್ಟಿದರು ನಿಲ್ಲದೇನೆ ಕುಣಿದಾಡುತ್ತೆ ಹಗ್ಗದಂತ ಬಾಲನೆತ್ತಿ ಜಿಗಿದಾಡುತ್ತೆ ಬಗ್ಗಿ ನೆಲ ಮೂಸಿ ಕುಣಿದಾಡುತ್ತೆ ಪುಟ್ಟಾಣಿಕರು ಒಂದು ನಮ್ಮನೇಲಿದೆ ಕಟ್ಟಿದರು ನಿಲ್ಲದೇನೆ ಕುಣಿದಾಡುತ್ತೆ ಕಣ್ಣು ದೊಡ್ಡದಾಗಿ ಬಿಟ್ಟು ನನ್ನೇ ನೋಡುತ್ತೆ ಬೆಣ್ಣೆಯಂತ ಮೈ ಮುಟ್ಟೋಕ್ಕೆ ಜುಮ್ ಅನ್ನತ್ತೆ ಕರೆಕ್ಟ್ ಅನ್ಪೇರು ಟೀಚರ್ ಆಪೆ ಕುಂತು ಆ ಜೋಕುಲು ಆ ಟೀಚರ್ನ ತೂದು ಚಾಲ್ತು ನಲ್ಪು ಎಂಗಳೆಲ್ಲಿ ಅಪ್ಪಣಗೈತಂದು ಕೋಳಿ ಕೂಗಿತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದ ಹೆಚ್ಚು ಮಲಗಲೇನು ಚಂದ ಬಾ ಕಂದ ಬಾ ಹಲ್ಲ ನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ಮಿಂದು ಊಟ ಮಾಡಿ ಶಾಲೆಗೆಂದು ಬಾ ಕಂದ ಬಾ ಆ ಟೀಚರ್ ಮಾಡ್ಬಿಡಿ ಕೋಳಿ ಅಂದರೆ ಹೀಗೆ ತೋರಿಸ್ಬೇಕು ಕೋಳಿ ಕೂಗಿ ತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದು ಇದು ಪೂರ ಕಲ್ಪದ ಅದು ಇಲ್ಲಡೆ ಬತ್ತದು ಬಾಳೆ ಟಿವಿ ಹಿಡಿದು ನಗ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನೆನ ಬಾಳೆ ಕೇಳಿ ಶಾಲೆಡ್ ಪಂಟೆ ಹೃದಯ ಮೂಲು ಟಿವಿ ಹಿಡಿದು ನಗ ಹೃದಯ ಮೂಲು ಶಾಲೆಡ್ ಪಂಟೆ ಹೃದಯ ಒಂಜಿ ಟಿವಿ ಹಿಡಿದು ನಗ ಹೃದಯ ರಡ್ಡು ಟೋಟಲ್ ಕನ್ಫ್ಯೂಷನ್ ಇಲ್ಲ ನಮ್ಮ ಜೋಕುಲು ಮಿಕ್ಸ್ ಆಪುಣ ಒಟ್ರಾಸಿ ಶಾಲೆಡ್ ಬಣ್ಣೆನ್ ನಂಬುಣ್ಣ ಇಲ್ಲಲ್ ಬಣ್ಣೆನ್ ನಂಬುಣ್ಣ ಫೇಸ್ಬುಕ್ ಬತ್ತನೇನು ನಂಬುಣ್ಣ ಟಿವಿ ಬತ್ತನೇನು ನಂಬುಣ್ಣ ಒಯ್ನ ನಂಬುಣೇನು
ಐಕ್ಯ ನನ್ನ ಜೋಕ್ಲೆಗೆ ಅಂತಸ್ತೊಟ್ಟು ಗಟ್ಟಿ ಮಲ್ಪಡಾಯಿನ ಪರಿಸ್ಥಿತಿ. ವಿದೇಶದವ್ರಿಗೆ ಕುಲ್ಲೊಂದು ಅಡ್ವರ್ಟೈಸ್ಮೆಂಟ್ದ ಜೀವನ ಆಪುಜಿ, ವಿದೇಶದವ್ರಿಗೆ ಕುಲ್ಲೊಂದು ಈತ ನಮ್ಮ ಗುರುಕುಲು ಈತ ಪೂರ ಸಾಧನೆ ಮಲ್ಪಡೋದು ನಾಡ ಇನ್ನಿಡ್ದು ಎಲ್ಲೆಗೆ 60 ವಿದೇಶದ ಕುಲ್ಲೊಂದವ್ರಿಗೆ ಟಿವಿದು ಒಂದುಲ್ಲೆಗೆ ಟಿವಿದು ಒಂದು ಪುಣಕ್ಕೆ ಅಡ್ವರ್ಟೈಸ್ಮೆಂಟ್ ಆತ ಐತೆ ಪೂರ. ಡವ್ ಸಾಬೂನು ಹಾಕಿದರೆ ಬಿಳಿ ಆಗ್ತದೆ, ಮತ್ತು ರೆಕ್ಸೋನ್ ಹಾಕಿದರೆ ಹಾಗೆ ಆಗ್ತದೆ, ಮತ್ತು ಸಪುರ ಆಗಲಿಕ್ಕೆ ನ್ಯೂಟ್ರಿ ಸ್ಲಿಮ್ ಕುಡೀರಿ, ದಪ್ಪ ಆಗಲಿಕ್ಕೆ ನ್ಯೂಟ್ರಿ ಗೇಯ್ನ್ ಕುಡೀರಿ, ತಿಗಳದ ಕಟ್ಟ ಕುಡೀರಿ ಅಂತ ಪೂರ ಅನ್ಪೇರು. ಟಿ ವಿಡ ಅಡ್ವರ್ಟೈಸ್ಮೆಂಟ್ ತೂನಾಗ ಇಟ್ಟು ಬರೋದುಂಡು. ಮುದುಕರು ಯುವಕರಾಗುವ ಮಾತ್ರೆ 30 ದಿನದಲ್ಲಿ. ಪೋನಗನೆ ಅಪ್ಪೆಗೆ 5 ವರ್ಷ ಆತು, ನಮ್ಮೆರೆಗೆ 11 ವರ್ಷ ಆತು. ಈ ಸರ್ತಿ ಅಪ್ಪೆ ಅಮ್ಮನ ಗುರುಕುಲದ ವಾರ್ಷಿಕೋತ್ಸವಗ ಜವಣೆ ಮಲ್ತದೆ ಕಡಪುಡ್ಬೆ ಬಂಡೆ 30 ಮಾತ್ರೆ ಅಮ್ಮೆರೆಗಳ 30 ಮಾತ್ರೆ ಅಪ್ಪೆಗಳ ಪಾರ್ಸೆಲ್ ಮಲ್ತ ಕಡಪುಡಿ. ಐಟು ಕಾಗಜಿಡು ಬರುತ್ತೆ ದಿನ ಕೊಂಜೇದೆ ತೊನ್ಲೆ 2 ವರ್ಷ ಕರಿದು ಬರ್ಪೆ ಇಂಚಿನ ತೂಪುಣಿ 10 ವರ್ಷದ ಅಪ್ಪೆ 11 ವರ್ಷದ ಜವಂದಿ ಆದ ಗಾರ್ಡನ್ ನೀರು ಬಿಡೊಂದುಲ್ಲರಿಗೆ ಅನುಶ್ರೀ ಲೆಕ್ಕ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ, ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಳೆ ನಲ್ಲೆ, ತಿರ್ಗತ್ತೊಣಗ ಮಗೆ ಪಿರ ಉಡುಳ್ಳೆ. ದಾದಮ್ಮಂದು ಎನ್ನನೇ ದೃಷ್ಟಿ ದೋಚಿದ್ದೀರಿ ಇರಂಜಿ ನೂಲು ಕಟ್ಟನೆ ಡೆವಲ್ತಾಂಡ ಆತ ಶೋಕ ಆ ಥರ ಪಂಡದು ಇಲ್ಲಲ್ದೊಲೆ ಬಣ್ಣಾಗ ಒಂಜರ ಪೀಠದ ಬಾಳೆ ಮಂಚಡ ಜೆತ್ತದು ಅಂಬ ಕಚ್ಚ ಪಕ್ಕ ಪಟ್ಟ ಕಚ್ಚ 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 ಆಗ್ತದೆ ಅಮ್ಮ ಅಂದು ಏರಿಕೆಂಡಿ ಪಂಡೆ ಮಗ ನೀನು ಅಪ್ಪಡ ಒರೋಣೆ ಮುಪ್ಪಣ್ಣು ಹಿಂಗೊಡ್ಚಿ ಎಡ್ಡೆತ್ತು ಒರೋಣೆ ಮಿಪ್ಪಣ್ಣು ಹಿಂಗೊಡ್ಚಿ ಎಡ್ಡೆತ್ತು ಅತ್ತವು ವಾರ್ಷಿಕೋತ್ಸವ ಇಪ್ಪುಣಿ ನನ್ನ 15ನೇ ದಿನ ಅಂಚ ಬೇಗ ಜವಣೆ ಅದೇ ಅನ್ನು ಪೋಪೆ ಅವಳು ಕುರ್ಸಿದಿಯಾರ ಪುರ ಜನ ಬೋಡಾಪುಂಡು ಗುರುಕುಲೆಕ್ಕೆ ಬಂಡದು ಮುಪ್ಪೆನ್ಲ ಬಾಯಿಗೆ ಬಾಡಿಯರ್ ಮಗ ಒಂಜಿ ಚೆಂಬು ನೀರು ಬರಿಯರು ಅರ್ಧ ಗಂಟೆ ಕರಿ ತುಪ್ಪೆ ಒಂಜರ ಬೀಟಾತೀರು. ಇತ್ತ ನಿನ್ನ ಅಪ್ಪನ ಮೀಪಾದ ಜಪಡ ಇನಾತೆ ಅವ ನಿನ್ನ ಅಪ್ಪ ಮಂಚಾಡಿಪ್ಪುಣೆ ಅಮಸರ ಮಲ್ತಂಡ ಆಪು ಜೀವನ್ ಪೇರು ಒಂಜಿ ಐಕೆ ಎಲ್ಲೇ ಪುಣಗ ಕಂಪೇರ್ ಮಲ್ಪಡ್ಚಿ. ಡು ನಾಟ್ ಕಂಪೇರ್ ಯುವರ್ ಫ್ಯಾಮಿಲಿ ಆ್ಯಂಡ್ ಚಿಲ್ಡ್ರನ್ ಟು ಅದರ್ ಫ್ಯಾಮಿಲಿ. ನಮ್ಮ ಇಲ್ಲದ ಜೋಕ್ಲೇನಲ್ಲ ನಮ್ಮ ಕುಟುಂಬಲ್ಲ ನನ್ನವರೇನೊಟ್ಟಿಗೆ ಏಪ ಕಂಪೇರ್ ಮಲ್ಪೋನ ಆಣಿ ನಂಗೆ ನೆಮ್ಮದಿಜ್ಜಿ ಆರಾತ ಮಾರ್ಕದ ಶಾಲೆಗೆ ಪೋವಂದೆ ಶಾಲೆಗೆ ಪೋಪುಣ್ಣೆಜ್ಜಿಯಿಂದ ಹಠ ಕಟ್ಟನೆಕ್ಕೆ ಒಂಜಿ ಹುಡುಗಂದೆ ತೊಂದುಬೋದು ಆರ್ಟ್ಸ್ಗೆ ಸೇರ್ಸಾಯರು ಆರ್ಟ್ ಶಾಲೆಗೆ ಆರ್ಟ್ ಶಾಲೆಗೆ ಸೇರ್ಸಾಯನ ಶಾಲೆಗೆ ಪೋವಂದೆ ಆರ್ಟ್ ಶಾಲೆಗೆ ಸೇರ್ಸಾಯನ ಒರಿ ಹುಡುಗಿಯ ನಮ್ಮ ಕರ್ನಾಟಕದಾಯೇ ಇನಿ ರಾಮ ಮಂದಿರದ ವಿಗ್ರಹ ಕಿತ್ತನೆಡು ಸಿಲೆಕ್ಟ್ ಆದ ರಾಮ ಮಂದಿರದ ವಿಗ್ರಹ ಕಿತ್ತನೆ ಸಿಲೆಕ್ಟ್ ಆವೊಂದುಂಡು ಅಂಡ ಬಂದುಲೆ ಆಲೋಚನೆ ಮಲ್ಪಡು ಕೇವಲ ಮಾರ್ಕ್ದ ಪಿರವಡೆ ಮಾತ್ರ ಬಲಿಪುಣೆತ್ತು ಅಕಲ್ನ ಟ್ಯಾಲೆಂಟ್ ನಾಡ್ದು ಬತ್ತದು ಐಟ್ಟೆ ಬಲಿಪಾವಣಂಚಿನ ಬೇಲೆ ನಮ್ಮ ಅಕ್ಲೆ ಕಲ್ಪಾವಡು. ಇನ್ನು ರಾಮ ಮಂದಿರದ ವಿಗ್ರಹ ಕೆತ್ತನರ್ನ ಇಂದುತೂಲೆ ಶಾಲೆಗೆ ಬೋತುಜಿ ಶಾಲೆಗೆ ಬೋಪುಣ ಬೊಡ್ಚಿಂದೆ ಬಣ್ಣೆ ಯಾಣ ಚಿತ್ರ ಬುಡುಪ ಬ್ಯಾನ್ ಇಂಟ್ರೆಸ್ಟ್ ತೂದು ಸೇರ್ಸಾಯರು. ಇನಿ ಒಂಜಿ ಭವ್ಯವಾಯನಂಚಿನ ರಾಮ ಮಂದಿರದ ಮೂರ್ತಿಗೆ ಆ ಶಿಲ್ಪಿನ ವಿಗ್ರಹ ಸಿಲೆಕ್ಷನ್. ಟ್ಯಾಲೆಂಟ್ಸ್ ಆರ್ ಡಿಫರ್ ವೆಲ್ ಆ್ಯಂಡ್ ವೈಸ್ಲಿ ಪುಟ್. ನಮ್ಮ ನೇರದ ಲೆಕ್ಕ ಆಲೋಚನೆ ಮಲ್ಪುಣೆ ತೈಕೆ ಎಡ್ಡೆ ಶಬ್ದ ಕಲ್ಪಾಲೇನು ಅಂಡಿ ಬೊಕ್ಕ ಎಡ್ಡೆ ಸ್ಪರ್ಶ ಕೊರ್ಲೇಂದು ಇನಿ ಸ್ಪರ್ಶ ನೆಕಡ್ ಬಣ್ಲೆಕ್ಕಣಿ ಇಂಚನೆ ಬತ್ತ ನೋಡಿಗೆ ಅಪ್ಪೆ ಬಾಳೆನು ಬುಪ್ಪೊಚ್ಚಿ ಮಗ ಬುಪ್ಪೊಚ್ಚಿ ಎಂಕ್ಲಿತ್ತೆ ಭರತನಾಟ್ಯ ಪುರ ತುಯ್ಯರ ಬತ್ತನಿ ಬೇರ ಸಾಲು ಪಾಡದು ಸನ್ಮಾನ ಮಲ್ತನಕ್ಕೆ ಬಗಲೊಂದುಲ್ಲೆ ಮುಳು ಏತು ಬುರ್ತು ಬಗಲು ಬೆಂದು ಗೊತ್ತಿಜ್ಜಿ ಇಂದು ಇಂಚನೇ ಬತ್ತ ನೋಡಿಗೆ ದಾಯೇ ಇನಿ ಪರಸ್ಪರ 10 ನಿಮಿಷ ಡೈನಿಂಗ್ ರೂಮ್ ಹಿಡ್ದು ಕಿಚನ್ ಹಿಡ್ದು ಜೋಕಲ್ನ ಬೆಡ್ರೂಮ್ಗೆ ಫೋನ್ ಹಿಡಲೆಪ್ಪುಣೆ ಒಣಸು ಬಲಸದೀತೆ ಬಲ ಅಂದು ಏತು ಕೋಟಿದ ಇಲ್ಲಿ ತಿನ್ನದಾನೆ ಮಾನವೀಯ ಸಂಬಂಧ ಬಣ್ಪುಣಂಚಿನ ಸೈತ್ ಬೋಂದುಂಡು ಆಯ್ ಅಲ್ಪಾಡ್ದು ಬಣ್ಪೆ ಗೂಗಲ್ ಒಂದು ಎಂಚಿನ ವಾಟ್ಸಪ್ ಕಾಲ್ ಮಲ್ಪುಲೆ ಅವು ರವಾ ಫ್ರೈ ತವಾ ಫ್ರೈ ಅಥವಾ ಪಾಳೆ ಎಂಕ್ ಅಕಲ್ನಕಲ್ನ ರೂಮ್ಡ್ ಪೂರ ಸೆಟ್ಲ್ ಒಂಜಿ 10 ನಿಮಿಷ ಅರಾಧ ಬತ್ತದ ಪಾತ್ರೆನ ವ್ಯವಸ್ಥೆ ಇಜ್ಜೀನಿ ಅಂಚೆ ಜೋಕುಲು ಡಿಪ್ರೆಷನ್ ಇಲ್ಲು ಬಿಡುದು ಫೇಸ್ಬುಕ್ ಫ್ರೆಂಡ್ದೊಟ್ಟಿಗೆ ಬಲ್ತೊಂದುಲ್ಲದಾಯೇ ಅಮ್ಮೆರ್ಲ ಪೂಜುನಿ ಅಪ್ಪೆಲ್ಲ ಪೂಜುನಿ ಜೋಕುಲ್ಲ ಪೂಜುನಿ ಕಳುವೆರು ಬತ್ತು ಇಲ್ಲು ಪೂಜುನಿ ಪೆತ್ತ ಇಂಚ ಕಂಜಿ ಬಾಡಿ ಬಿಟ್ಟು ಕಂಜಿ ನಕ್ಕೊಂಡು ನಕ್ಕ ಲೆಕ್ಕನೆ ಸರ್ತ ಉಂಟುಂಡು 10 ಪೆತ್ತದ ನಡುಟಿತ್ತಿನಂಚಿನ ಅಪ್ಪೆ ಪೆತ್ತದ ಗುರುತ ಬತ್ತುಂಡು ನರಮಣಿ ಸರ್ತ ಅಂತ ಲೆಕ್ಕನೆ ಅಪ್ಪೆಮ್ಮನ ದಕ್ಕೆರ ಬಂದ್ಕೊಂಡು ಮಾರ್ಗಡ ಬುರ್ದು ಬರ್ಕೊಂಡು ಆಶ್ರಮಕ್ಕೆ ಸೇರ್ಸೌಂಡು ಅಂಡ ನಮ್ಮ ಶ್ರೇಷ್ಠ ಜೀವಿ ಒಯ್ಟು ಇತ್ತೆ ನರಮಣಿಗೆ ವಿಶ್ವಾಸ ಓಡಿ ಮುಟ್ಟ ಇಜ್ಜಿ ಬಂಡ ಒಳಂಡ ಕೊಲೆ ಅಂಡ ಸುಲಿಗೆ ಅಂಡ ಎಂಚಿನ ಅಂಡ್ಲ ಅಡೆ ಫಸ್ಟ್ ಬರ್ಪುಣೆ ಏರು ಬಂಡ್ಲೆಗೆ ಈತ ಈಡೆಗೆ ಪ್ರಧಾನಮಂತ್ರಿಗಳು ಬರ್ಪುಂಡ ಫಸ್ಟ್ಗೆ ಬರ್ಪುಣೆ ಏರು ಸ್ಟೇಜಿನ ಬಿಡುದು ಕೊರ್ರೆ ಬರ್ಪುಣೆ ನಾಯಿ ಶ್ವಾನದಳ
ತೇಪಂಡ ಐಕ್ ದುಡ್ಡುದ ರುಚಿ ಗೊತ್ತಿಜ್ಜಿ. ಐಕ್ಕಲ ದುಡ್ಡುದ ರುಚಿ ಗೊತ್ತಾಂಡು ಅವು ಪಣ್ಪುಂಡು ಅವಳೊಂಜಿ ಬಾಂಬುಂಡು 5 ಲಕ್ಷ ಕೊರಪಂಡ ಐನು ಗೋಳಿ ವಜೆ ಅಂದು ಅಣ್ಪೆ ಅಂತ ಪ್ರತಿಯೊಂಜೆಕ್ಲ ದುಡ್ಡು. ನಮ್ಮ ಜೋಕುಲು ತಿನ್ಪುಣಂಚಿನ ಜಂಕ್ ಫುಡ್ಡು ಏತ ಅಪಾಯ ಒಂದು ಪಂಡ ಪ್ರತಿಯೊಂಜೆಕ್ಲ ಮಿಕ್ಸ್ ಎಲ್ಲ ನಮ್ಮ ಬ್ಯೂಟಿ ಪಾರ್ಲರ್ ಮೋಣೆನ ಶೋಕ ಮಲ್ಪಳೆ ಎತ್ತಂದೆ ನಮ್ಮ ಲಿವರ್ನ ಬ್ಯೂಟಿ ಪಾರ್ಲರ್ ಕೊರಿಯರ್ ಆಪುಂಡ. ಐಕೆ 8 ದ ರೀತಿ ನಿಖಲ ಜೀವನದ ಪುಳೆ ಬಂಡೀರ್ ಐಕೆ ಎಡ್ಡೆ ಸ್ಪರ್ಶ ಕೊರಲಿ ಎಡ್ಡೆ 10 ನಿಮಿಷ ಪಾತಿರ್ಲೆ ಬಜ್ಜಿ ಮಾರ್ಕದ ವಿಷಯ ಅತ್ತು ಜೋಕುಲು ಎಡ್ಡೆ ಬುದ್ಧಿವಂತರುಳ್ಳಿ ರೆಂಚ ದೆತೊಂದು ಬಂದು ಗೊತ್ತಿಜ್ಜಿ ಒರಿ ಹುಡುಗಿ ಹೋದ ಪಂಡೆಗೆ ಅಪ್ಪ ಇನಿ ಶಾಲೆಡ್ ಪಾಠ ಇಜ್ಜಾಂಡು ಬಕಂಜಿನ ಫುಲ್ ಕಬಡ್ಡಿ ಅಂದ ಗೊಬ್ಬ್ಯಾನ ಫಸ್ಟ್ ಕ್ಲಾಸ್ ಗೊಬ್ಬದೆ ನಾನೇ ಮಲ್ತ ಹೋಯ್ತು ದಕ್ಕದೆ ಪ್ರತಿಯೊರೆಲ್ಲ ಮ್ಯಾನ್ ಆಫ್ ದ ಮ್ಯಾಚ್ ದಿಕ್ಕಂದೆ ಏರುಂಬೆ ಈ ಪಿಲಿತ್ತ ಕಿನ್ನಿ ಅತ್ತಂಬೆ ಪಿಲಿತ್ತ ಕಿನ್ನಿ ಬಂಡೇರಿಗೆ ಅಮ್ಮೇದು ಆತನಗಾಯ ಪಣ್ಪೆಗೆ ಟೀಚರ್ಲ ಪಣ್ಪೆರಪ್ಪ ಏಪಲ ಈ ಒವ್ವ ಮುರ್ಗೋಗೆ ಬಿಟ್ಟು ದಿಪ್ಪೋಡು ಸ್ಕೂಲ್ ಡೇ ಅನ್ನಾಗ ಅವರ ಸಹಕಾರ ಕೊರ್ಪೇರವೆ ಮಾತಿರಲ್ಲ ಒರಿ ಮಾಸ್ಟ್ರ್ ಸ್ಕೂಲ್ ಡೇ ಪೂರ ವ್ಯವಸ್ಥೆ ಮಲ್ತೊಂದಿಪ್ಪುನಾಗ ಒರಿಯೇ ಮಾಸ್ಟ್ರ್ ಇತ್ತನೆ ಅವಳು ಒರಿ ಪೋದು ಪಂಡೇರಿಗೆ ಎನ್ನಲೆ ಕೊಡು ಜೋಕ್ಲೆಗೆ ಚಾಕ್ಲೇಟ್ ಕೊರಲಿ ಅವು ಇತ್ತೆ ಕೊರ್ರೆ ಪುರ್ಸದಿಜ್ಜಿ ಅವಳು ದೀಲೆ ಬಂಡಿ ಆರೇನು ತೂದು ಬೊಕ್ಕೊರಿಯ ಕಾಂಡು ಮೇ ಚಾಕ್ಲೇಟ್ ಕೊರಿಯೇನ ಆ್ಯನ್ ಆ್ಯಪಲ್ ಕೊರ್ಪೆ ಅಂದು ಒಂಜಿ ಬಟ್ಟಿ ಆ್ಯಪಲ್ ಬತ್ತ ಮಾತಿ ಆ್ಯಪಲ್ನ ಕೊರ್ಲೆ ಜೋಕ್ಲೆಗೆ ಆ್ಯಪಲ್ ದೀಯೇರು ನನ್ನ ಕೊರಿಯರ ಜನ ಇಜ್ಜಿಂದು ಮಾಸ್ಟರ್ ದಾನೆ ಮಲ್ತೇರು ಆ್ಯಪಲ್ದ ಚಾಕ್ಲೇಟ್ದ ಕೈತಲ್ಲ ಬರೆದು ಬಾಡಿಯರಿಗೆ ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ದೇವರು ನೋಡುತ್ತಿದ್ದಾನೆ. ಚಾಕ್ಲೇಟ್ ರಡ್ಡು ಬೊಂಡಲದೊಂದರೆ ಆ್ಯಪಲ್ ಒಂದೊಂದೇ ತೆಗೆದುಕೊಳ್ಳಿ ದೇವರು ನೋಡುತ್ತಿದ್ದಾನೆ. ಆರು ಬರೆದು ತಿರುಗದಿಜೇರಿ ಬೊಕ್ಕೋರಿ ಪೋದು ಬರೆಯಗೆ ಚಾಕ್ಲೇಟ್ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ ದೇವರು ಆ್ಯಪಲ್ ನೋಡುತ್ತಿದ್ದಾನೆ. ಇನ್ನು ಕಲ್ಪನೆನೇ ಚೇಂಜ್ ಆಯ್ತು ನಮ್ಮ ಬುದ್ಧಿವಂತಿಕೆ ಪೂರ ಇಂಚಿನಕ್ಕೆ ಉಪಯೋಗ ಒಂದುಂಡತ್ತಂದೆ ಎಡ್ಡೆಗೆ ಉಪಯೋಗ ಆಪುಣಂಚಿನ ವಾ ಬೀಗದ ಗೈಟು ಬೀಗದ ಪೆರಾಪುಂಡ ಅವೇ ಬೀಗದ ಗೈಟು ಬೀಗ ಬಾಡಿಯರ್ಲ ಆಪುಂಡು ಐಕ್ ಬರ್ತ್ ಡೆತ್ದ ನಡುಟು ಇಪ್ಪುಣ ಸಿ ನಂಗೆ ಅರ್ಥ ಅವಡು ಆಲ್ವೇಸ್ ಚೀರ್ಫುಲ್ ಆ್ಯಂಡ್ ಚೂಸ್ ಯುವರ್ ಹಾಬಿ. ನಮ್ಮ ಹಾಬಿನ ಯಾನಿಡೆ ಬತ್ತನೆ 4 ಮಾರ್ಕದ ಎಂಚ ಎನ್ನ ಹಾಬಿಡ್ದವರ ಬತ್ತನೆ ಯಾನು ಒಂಜಿ ದಿನ ಸಂಗೀತ ಕ್ಲಾಸ್ಗೆ ಬೋತಿಜಿ ಬಂದುಲೆ ಯಾನು ಸಂಗೀತ ಕ್ಲಾಸ್ಗೆ ಬೋತಿಜಿ ಯಾನು ಸಂಗೀತ ಕ್ಲಾಸ್ ಕಲ್ಪರೆ ಅತ್ಯಂತ ಎಡ್ಡೆ ಪ್ಲೇಸ್ ಇಪ್ಪುಣಿ ಇಲ್ಲಲು ಐಕ್ ಬಾತ್ರೂಮ್ ಮುಂದೆ ಮಣ್ಪೆ ಅಂಡ ಕಂಡೀಷನ್ ಒಂಜಿ ಲಾಸ್ಟ್ಗೆ ಕೋಡು ಮೀಯರೆ ಬೊಕ್ಕ ಒಟ್ರಾಸಿ ಬೊಬ್ಬೆ ಬಟ್ರಲ್ಲಿ ಒಟ್ರಾಸಿ ಬೊಬ್ಬೆ ಬಂಡ ಗ್ಯಾಸ್ ಗೀಸರ್ ಬುಡ ಅಂಡ ಅಂದು ಇಲ್ಲಲ್ಲ ಪಂಡ ಇತ್ತದ ಪದ್ಯ ಅಲ್ಲ ಅಂಚನೆ ಉಂಡು ಜಲಕದಿಕ್ಕಳ ಆಜ ಏಕ್ ಬಾರ್ ಆಜ ಒಂದು ಕಂಪ್ಲೀಟ್ ಬಾಡಿ ಹೀಟ್ ಆಯ್ನಾಗ ಪಂಡ್ಪುಣ ಒಂಜಿ ಪದ್ಯ ಅಂಚಿನ ಮ್ಯೂಸಿಕ್ ಜೋಗ ಮ್ಯೂಸಿಕ್ ಸ್ಪೆಲ್ಲಿಂಗ್ ತುಲೆ MUSIC ಎಮ್ ಮೀನ್ಸ್ ಮೆಲೋಡಿ ಎಮ್ ದೆಪ್ಪುಲೆ ಮ್ಯೂಸಿಕ್ ಹಿಡ್ದು ಯು ಸಿಕ್ ಈ ರೋಗಿಂದೇ ಅರ್ಥ ಇನಿ ಡೆಸಿಬಲ್ ಇನಿ ಪೂರ ಗುದ್ದೋಡು ಇನಿ ಜೋಕ್ಲೆಕ್ಕೆ ಓಡೆ ಮುಟ್ಟ ಪಂಡ ನಂಗೆ ಬೊಕ್ಕ ದಾನೆ ಬಾಲೆ ಸರಿ ಇತ್ತನ ಇತ್ತೆ ಒಂಜಿ ನಮನೆ ಉಂಡು ತುನಗ ಕೆಬಿಟ್ಟದು ಇದು ಕೇಂಡ ಮ್ಯೂಸಿಕ್ ಇಡು ಹೈಯೆಸ್ಟ್ ಡಿಗ್ ಕೇಂಡ ಏತ್ ಮೆದುಳುದ ಬ್ರೈನ್ ಸೆಲ್ಸ್ ಸೈಪ ನೆಕ್ಸ್ಟ್ ಅವು ಡಿಪ್ರೆಷನ್ಗೆ ಕಾರಣ ಆಪುಡು ಮನ್ಪೆ ಇಂದು ನಮ್ಮ ಆಲೋಚನೆ ಮಲ್ಪುಜ ಬೊಕ್ಕ ಬೋದು ಕೇಳ ಜೋಯಿಸೇರಡ ಇಂದು ಬಾಳೆ ಅಂಜಿ ಯಾರು ಮನ್ಪೇರು ಅವು 7 ನಡತ್ತೊಂದುಂಡು ಬೊಕ್ಕ ರಾವು ಅವಳುಳ್ಳೆ ಕೇತು ಮೂಳುಳ್ಳೆ ಕುಜಿ ಉಳ್ಳಾಳುಳ್ಳೆ ಎಡ್ಡೆ ಮ್ಯೂಸಿಕ್ ಏನು ಪಾಲೆ ಬಂಡೇರು ಹಾಕ್ಯಾರ ಬೋಪಣೆತ್ತು ದೈಹಿಕವಾದ ಇಂದು ಮಲ್ಪಣೆ ಆಜೆಡ್ದು 14 ವರ್ಷ ಮುಟ್ಟ ಮಣ್ಣದ ಕರ ಮಲ್ತಲೆಕ್ಕ ಮಲ್ಪೋಡು ಮಣ್ಣದ ಕರ ಮಲ್ಪಣಕ್ಲೆ ಅಂತ ಉಳ್ಳೆನ್ಕ್ಲೆಕ್ಕ ಒಂಜಿ ಕೈ ಹುಳ ಇಪ್ಪುಂಡು ಒಂಜಿ ಕೈ ಪಿದ ಹಿಡ್ದು ತಟೋ ಒಂದಿಪ್ಪುಂಡು ಮೋಕೆದ ಕೈ ಹುಳ ಇದ್ದಿಲ್ಲ ಅಂಡೇರು ಕೆಲವೆಲ್ಲ ಲಕ್ಷಗಟ್ಟಲೆದ ಟಿ ವಿ ಅತ್ತ ರಿಮೋಟ್ ಇಪ್ಪುಣಿ LKG ದ ಜೋಕುಲ್ಡ ಅಪ್ಪೆಮ್ಮೆ ನಟುನಿ ಪಮ್ಮಿ ಚುಮ್ಮಿ ಅಮ್ಮಿ ಕೊರ್ಲೆ ಬಾಬಾ ನಂಗೆ ಏತು ಬಾಬಾ ಮೋಕೆದ ಕೈ ಹುಳ ಇದಿಲೆ ಪಿದ ಹಿಡ್ದು ಕರ ಎಂಚ ತಟ್ಟು ನಕಲು ಶೇಪು ಕೊರ್ಪೆರ ತಪ್ಪು ಮಲ್ಪುಣಗಂದು ತಪ್ಪು ಮಗ ಅಂದು ಶೇಪು ಕೊರಿಯರಂಡ ಮಾತ್ರ ಇಂದು
ನಮ್ಮ ಜೋಕ್ಲಿಗೆ ಸಂಸ್ಕಾರ ಬರುವು. ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಬಣ್ಪುಣೇನು ಜೋಕಲ್ನ ಫಸ್ಟ್ ಪುಟೊಟ್ಟು ಬರೆದು ಬಿಡಲೆ. ಅದಕ್ಕೋಸ್ಕರ ನಮ್ಮ 24 ಗಂಟೆನ ವಿಭಾಗ ಮಲ್ಪಡು. 8 × 8 ಸುರುತ್ತ 8 ಗಂಟೆ ಪೊರ್ಲುಡೆ ಬೆನ್ನುಡಿಗೆ ನಮ್ಮ ಬೊಕ್ಕದ 8 ಗಂಟೆ ಪೊರ್ಲು ನಿದ್ರೆ ಅಲ್ಪೊಡಿಗೆ. ಬೊಕ್ಕದ 8 ಗಂಟೆಡು ಮೂಜಿ ಎಚ್, ಮೂಜಿ ಎಫ್, ಮೂಜಿ ಎಸ್. ಎಚ್ ಹೋಗುತ್ತುಂಡ ಒಂಜಿ ಹೆಲ್ತ್ ಪೋಂಡು ಅಂಡ ಪೋಂಡು ಹೆಲ್ತ್ದ ಬಗ್ಗೆ ಆಲೋಚನೆ ಮಲ್ಪಲೆ. ಕಂಡಬಟ್ಟೆ ಜಂಕ್ ಫುಡ್ ಕೊರಡ್ಚಿ ದುಂಬಪುರ ಟೆಸ್ಟ್ ಮಲ್ಪನಾಗ ಹೆಂಚಿನತ್ತಂಡು ಪಲ್ಸು ದೂದು ಮರದು ಕೊರಂತೇರು. ಪಲ್ಸು ದೂದು ಈತ ಕೆಲವುದಕ್ಲು ಪಲ್ಸು ದೂದು ಕೊರಪೇರು, ಕೆಲವುದಕ್ಲು ಪರ್ಸು ದೂದು ಕೊರಪು. ಮೊರಣಿಯವರೇನ ಶ್ವಾಸಕೋಶದಲ್ಲ ಎಕ್ಕಳೆ 7 ಲಕ್ಷ ಖರ್ಚು ಮಾಡ್ತಿರಲ್ಲ, ಎಕ್ಕಳೆ ಅವಳೇ ಉಂಡು. ಆತನ ಕೈತಲ್ಲ ಇಲ್ಲದ ಅಜ್ಜಿ ಬೋದು ಬಂಡೇರಿಗೆ ನಿಕ್ಲಿ ಎಕ್ಕಳೆಗೆ ಈತ ಪೂರ ಬಂಗ ಬರ್ಪುಣದೆ ಆಯನ ಮೂಕಡೆ ಹಿಟ್ಟು ಬಿಡ್ಲಿ ಎಕ್ಕಳೆ ಪೋಪುಣು ಹಿಟ್ಟು ಬಿಡ್ತುಂಡ ಬೆಟ್ಟಾತು. ವಿದೇಶಕ್ಕೆ ಎಕ್ಸ್ರೇ ಕಡಪುಣ್ಣಕ ಬಂಡೇರಿಗೆ ಒಂದು ಶ್ವಾಸಕೋಶದ ಎಕ್ಕಳೆ ಪುಣತ್ತು ಎಕ್ಸ್ರೇ ಮಿಷಿನ್ದ ಉಳ್ಳಾಯಿ ಒಂಜಿ ಎಕ್ಕಳೆ ಉಂಡು ಐನು ಸುರುಕು ದೆಪ್ಪೆರ ಅನ್ಲಿ. ನನ್ನ ಎಕ್ಸ್ರೇ ಮಿಷಿನ್ದ ಉಳ್ಳಾಯಿ ಪೂರದ ಇದು ದಯ ಬಂಡ ಚಿತ್ತ ಆಕರ್ಷಕ ಇಜ್ಜಿ ವಿತ್ತಾಕರ್ಷಕ ಐತೆ ದುಡ್ಡು ಕೊರ್ನಾಣ್ ಅಕ್ಲೆಗೆ ದುಡ್ಡು ಅಂಡ ಅಂಚಾದ ಹೆಲ್ತ್ದ ಬಗ್ಗೆ ಜಾಗ್ರತೆ ಮಲ್ತೊಂಡ್ಲೆ. ದುಂಬು ಪಲ್ಸದೂದು ಮರದು ಕೊರಂತೇರು. ಹೆಚ್ಚ ಜ್ವರ ಬತ್ತನ ದಂಡ ಇಡೆಗೆ ಒಂಜಿ ಸ್ಟೆಥೋಸ್ಕೋಪು, ಒಂಜಿ ಥರ್ಮೋಮೀಟರ್ ಮುಗಿನ್. ಕೊರೋನಾದ ದಾನೆ ಪಂಡ್ಲಿ ದೇವೇರು ಒಂಜಿ ಸ್ಟೆಪ್ ಮಿತ್ತು ಪೋಯರು ಅಂದ ಬಾ ಹಿಡ್ದು ಮೂಂಕುಗು ತಳ್ಳ್ಯಾರ ಶುರು ಮಲ್ತೀವಿ. ನನ್ನ ಮಿತ್ತು ಜಾಗೆ ಅಜ್ಜಿ ಮಿತ್ತ ಜಾಗೆ ಮುಗಿಂಡು ನನ್ನ ಬತ್ತನ ಪೊಸತ್ತು ವೈರಸ್ ಡೋಲಾಂಡ್ಲ ಮಿತ್ತ ಒಂಜಿ ಜೇ ಎಣ್ಣ ಎಂಚಿನ ಒಂಜಿ ಶುರುವಾತನಿಗೆ ಅದು ಇಲ್ಲೆಲ್ಲ ಟೆಸ್ಟಿಗೆ ಸಿಗುವುದಿಲ್ಲ. ಅದು ಏನಿದ್ರು ಆಹಾರ ತಿಂದಾದ್ಮೇಲೆ ಮರು ದಿವಸ ಅಲ್ಲಿಯ ಸ್ಯಾಂಪಲ್ ಆಗಬೇಕು ಅಂತ ಕೇಂದ್ರ PVC ಪೈಪ್ ಹೊತ್ತೊಂದು ಬರ್ಬೇರದಿಲ್ಲ ಇಲ್ಲಾಡಿ ಸ್ಯಾಂಪಲ್ ತೊಣ್ಯಾರೆ ಕರೆಕ್ಟ್ ಕಬಾಬ್ ದಿನಾಗ ಮೂಜಿ ದಿನ ಕಾಪಾಡವು. ಐಕ್ಯ ಬಣ್ಪುಣೆ ನೇಚರ್ಡ್ ಮಲ್ಲ ಮಲ್ಪುಳೆ ಜೋಕ್ಲೆ ನೇಚರ್ ಈಸ್ ದ ಫ್ಯೂಚರ್ ಒಂದು 10 ಐಕ್ಯೋ ಹೆಲ್ತ್ ಎಡ್ಡೆ ತೊಗೊಂಡ್ಲೆ ಹೆಲ್ತ್ ಹೈಜೀನ್ ಹಾಬಿ ಯಾನ್ ಇನ್ನು ಬರ್ತದೆ ಅಂದಾಂಡ ಬಂದುಲ ಇಡೆಗೆ ಎನ್ನ ಹಾಬಿಡ್ದವರ ಯಾನ್ ಎಲ್ಲಿ ಅಪ್ಪುಣಗ ಒಂಜಿ ಪದ್ಯ ಪುಸ್ತಕ ಮಲ್ಪುಣಿ ದಿನಕ್ಕೊಂಜಿ ಪದ್ಯ ಕಲ್ಪುಣಿ ಐಟ್ ಬರೆಪುಣಿ ಇನಿಕ ಆಜಿನ ಹಿಡಿದ್ರಲ್ಲ ಹೆಚ್ಚ ಪದ್ಯ ಪಣ್ಪುಣಾತ್ ಆ ದೇವರ ಆ ಶಾರದ ಮಾತೆ ಎಂಕ ಅನುಗ್ರಹ ಕೊಡ್ತೇರು ಅಂಚಾದ ಹಾಬಿ ಐನು ದೇಶಕ್ಕೆ ಸುತ್ತದ ಬತ್ತೆ ಅವೆನ್ನ ಹಾಬಿ ಐಕೆ ಅಡ್ಡೆ ಹಾಬಿ ದಿವೊಂಡ್ಲಿ ಹೆಲ್ತ್ ಹೈಜೀನ್ ಹಾಬಿ ಮೂಜಿ ಎಫ್ ಗೊತ್ತುಂಡ ಒಂಜಿ ಫ್ಯಾಮಿಲಿಗೆ ಟೈಮ್ ಕೊರಡು ನಮ್ಮ ಜೋಕ್ಲೆಗ್ಲ ಫ್ಯಾಮಿಲಿದ ಒಂಜಿ ಮಿಂಗ್ಲಿಂಗ್ ಟೈಮ್ ಕೊರಡು. ಒಂಜಿ ಫ್ಯಾಮಿಲಿ ಒಂಜಿ ಫೈತ್ ಒಂಜಿ ಫ್ರೆಂಡ್ ಎಡ್ಡೆ ಫ್ರೆಂಡನ್ನ ಆಯ್ಕೆ ಮಲ್ಪಡತ್ತಂದೆ ಆ ಫ್ರೆಂಡ್ ಅಕ್ಷರದ ಲಾಸ್ಟ್ದ ಮೂಜಿ ಅಕ್ಷರ ಉಂಡು ಎಂಡ ಎರವಲ್ಲಿ ನಮ್ಮ ಲೈಫ್. ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ಫೇತ್ ಮೂಜಿ ಎಸ್ ಹೋಗುತ್ತುಂಡ ಸೋಲ್ ಸರ್ವೀಸ್ ಸ್ಮೈಲ್. ಆತ್ಮಸಾಕ್ಷಿಗೆ ಸರಿಯಾದ ಕೆಲಸ ಮಲ್ಪುಲ, ಸರ್ವೀಸ್ ಮಲ್ಪುಲ, ಸ್ಮೈಲ್ ಮಲ್ಪುಲ. ದುಡ್ಡು ಮಲ್ಪರವಲ್ಲಿಂದ ದುಡ್ಡು ಮಲ್ಪುಂಡ ಬುದ್ಧಿವಂತಿಕೆ ಇಡು ಮಲ್ಪುಡು. ಇಂಚನೆ ಜೋಕ್ಲನ ಬುದ್ಧಿವಂತಿಕೆ ಸ್ಪರ್ಧೆ ಅಂಡು ವಿದೇಶಡು ಬೇರೆ ಬೇರೆ ದೇಶದ ಕುಳ್ಳೊಂದೇರು ಒಂಜಿ ದೇಶದ ಲಕ್ಕದಂತು ಪಂಡೆಗೆ ನಿಕ್ಲನ ದೇಶದ ಸಾಧನೆ ಎಂಚಿನ ಪಂಡಗ ಎಂಕ್ಲನ ದೇಶದ ಮುರಣಿ ವಿಮಾನ ಪೋಣಗ ಚಂದ್ರಗೆ ತಾಂಟೋನ್ ಪೋತು ತಾಂಟೋನ್ ಮಾತಿರ ಲಕ್ಕದಂತೀರು ತಾಂಟದಿಜಿ ಜಸ್ಟ್ ತಿರುತಡೆ ಭಾಷ ಬೊಕ್ಕೊರ ಲಕ್ಕದಂತದ ಪಂಡೆಗೆ ಎನ್ನ ದೇಶಡು ಮುರಣಿ ಹಡಗು ಪೋಣಗ ಪಾತಾಳ ತಿಕ್ಕದುಂಡು ತಿಕ್ಕದಿಜಿ ಜಸ್ಟ್ ಮಿತ್ರಿ ಭಾಷ ಮೂಜಿನೆಲ ಎಂಡು ಭಾರತದ ಈಗುಳ್ಳೊಂದು ಭಾರತದ ಎಡೆಗೆ ಎಂಡೇರಿಗೆ ನಿನ್ನ ದೇಶ ಎಂಚಿನ ಎಂಕ್ಲನ ದೇಶಡು ಆಜಿ ತಿಂಗಳಂಡು ಮಾತೆಲ್ಲ ಮೂಂಕುಡೆ ಉಣ್ಪುಣೆ ಅಂಡೇಗೆ ಮೂಂಕಡತ್ತು ಜಸ್ಟ್ ತಿರುತ್ತವಂಡಿ. ಇನ್ನು ಮೀಡಿಯಮ್ದ ವಿಷಯಡು ನಮ್ಮ ಅರ್ಧ ಭ್ರಮೆ ಮಲ್ತೊಂದುಲ್ಲ ಬಂದಿಲ್ಲ ಎಂಕ ಮುಳು ತುಳುಟು ಕಾರ್ಯಕ್ರಮ ಮಲ್ಪುಳೆ ಬಂಡೇರ ಇನ್ನು ತಾನೇ ಸಮಸ್ಯೆ ಏನೇ ಬಂಡ ನಮ್ಮ ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಸಾದ ಪುಣ್ಯ ನಮ್ಮ ಮಾತೃಭಾಷೆ ತುಳು ಅಂಡ ಇಲ್ಲಲ್ಲ ಪಾತೆರಡು ಪೂಜ ಪುಚ್ಚೆಂದಲೆ ಪೆರ ಬಿಡ್ಪುಣ್ಯ ಇಜ್ಜ ನಮ್ಮ ಪುಚ್ಚೆಂದಲೆ ತಿನ್ನ ನೆರ್ಪುಣ್ಯ ಪುಚ್ಚೆಂದಲೆ ಪೆರ ನಂಬೆ ಅಜಿಪ ಸಾರ ಕಟ್ಟದಿನಿ ಕ್ಯಾಟಂದು ಲೆಪ್ ನಾಯಿಂದು ಅಣ್ಪಣ್ಣ ನಾಯಿದ ಮಗ ಡಾಗ್ಂದು ಲೆಪ್ ಕೆಲವು ಜೋಕುಲು ಅಪ್ಪ ಮಗ ನೆರ್ಪೇರು ಪಾಪ ವಾಟ್ ಯು ಆರ್ ಎ ಸ್ಟುಪಿಡ್ ಆಮೇಲೆ ಬಂದ್ಬಿಟ್ಟು ಕುಪ್ಪಿಡರ್ತು ಲೋಟಾಡ್ಬಾರ್ದು ಅವರು ನೆರ್ನೆಂದಾರೆ ಗೊತ್ತಿ ಮಮ್ಮಿ ವಾಟ್ ರಾಸ್ಕಲ್ ವನ್ಪೆ ರಸ್ಕಿಜ್ಜಿ ಮಗ ನೀರು ದೋಸೆ ಉಂಡ ಮೈತು ಹೊರಪ ಅನ್ಪಣ
ಸುರೂಕ ನಮ್ಮ ಜೋಕ್ಲು ವಾ ಮೀಡಿಯಮ್ಗೆ ಬಂಡಲ್ಲ ಅಮ್ಮ ಅಂದು ಕಲ್ಪಾಲಿ ಅಮ್ಮ ಅಂದು ಲೆಪ್ಪೆರ ಏಪ ಕಲ್ಪವನ ಅವು ಮಾತೃ ಸಂಬಂಧ ದಾಪಂಡ ನಮ್ಮ ಭಗವತಿ ಕ್ಷೇತ್ರಕ್ಕೆ ಉಳಾಯ್ಬೋದು ಮಮ್ಮಿ ಭಗವತಿ, ಮಾಮ್ ಚಾಮುಂಡೇಶ್ವರಿ, ಮಮ್ಮಿ ದುರ್ಗೇಶ್ವರಿ, ಡ್ಯಾಡಿ ಪಂಚಲಿಂಗೇಶ್ವರ ಪಣ್ಪಣ ಅಮ್ಮ ಅಂದಲೆಪ್ಪೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು ಕಡಿಯಲೊಲ್ಲೆ ಈ ಕರುಳ ಬಳ್ಳಿ, ಒಳವೂಡುತ್ತಿರುವ ತಾಯೇ ಬಿಡದ ಹುವಿಯ ಮಾಯೇ. ಅಮ್ಮ ಪಣ್ಪುಣ ಶಬ್ದಗೂ ಆ ಕರುಳ ಸಂಬಂಧ ಉಂಟು. ಇತ್ತೆ ಅವು ಮಮ್ಮಿ ಬೋದಿತ್ತೆ ಮಾಮ್ ಆತಂದು, ಚಿಕ್ಕಮ್ಮಂಡ ಮಿನಿಮಮ್, ದೊಡ್ಡಮ್ಮಂಡ ಮ್ಯಾಕ್ಸಿಮಮ್, ಡ್ಯಾಡಿ ಬೋದು ಡ್ಯಾಡ್ ಆತನಿತ್ತೆ, ಡೆಡ್ ಆಪಣಕ್ಕೆ ದುಂಬು ನಮ್ಮ ಎಚ್ಚರ ಅವಡು, ಫಾದರ್ ಡೆಡ್. ಐಕ ಅಮ್ಮ ಅಂದಲೆಪ್ಪು, ಅಮ್ಮ ಅಂದಲೆತ್ತನಂದ ಐಕ ನಮ್ಮ ತುಳು ಸಾಹಿತ್ಯ ಕನ್ನಡ ಸಾಹಿತ್ಯ ಇದು ಪೂರ ಜೋಕಲ್ನ ತರಕ್ಕೆ ಐಕೆ 8+8+8 ಹಾಬಿ ಎನ್ನ ಒಂಜಿ ಹಾಬಿ. ಈತ ನೆಟ್ಟದ ಕಾರ್ಯಕ್ರಮ ನಿಕ್ಲೆ ಖುಷಿ ಆದಿತ್ತನದಾಂಡ ಹೆಚ್ಚ ನಿಕ್ಲೆನ ಮಂಡ್ಯ ತಿನ್ಪುಜಿ ಒಂಜಿ ಚಪ್ಪಾಳೆ ತಟ್ಲು ಏನು ಬೊಟ್ಟೊಂದು ಫೋನಾಗ ಹೆಂಗೆ ತಮಾಷೆ ಮಲ್ತನಕ್ಲೆ ಮಸ್ತ್ ಜನ ಅಲ್ಲಿ ಈರೆಗೆ ಬಸ್ ಸ್ಟ್ಯಾಂಡ್ ಇಡ್ಲ ಕಾಸು ಮಲ್ಪೊಲಿ ಪಂಡ ನಮ್ಮ ಮಕ್ಳಿಗೆ ಎಂಚ ಪುರ ಒಂಜಿ ಸಾಧನೆಗೆ ಪಿದಾಡ್ನಾಗ ಕೆಲವುದಕ್ಲಿಗೆ ದೇವಿಯರ ಕೈಗೊರ್ಪುಣ್ಯ ಕಾರು ಒಯ್ಪ್ಯಾರೆ. ಐಕೆ ನಮ್ಮ ಮಕ್ಳಿಂದ ಏರ್ ನಮಗೆರ ದಿಪ್ಪಣ ಹಾಕ್ಲ ಫಸ್ಟ್ ಇಪ್ಪು ರೈಟ್. ನಾಯಿಗಳ ಕತ್ತೆಗಳ ರನ್ನಿಂಗ್ ರೇಸಿಗೆ ನಿಜವಾದ ಫಸ್ಟ್ ಹೊರಡಾಯಿನೇ ನಾಯಿ, ಕತ್ತೆ ಫಸ್ಟ್ ಬರ್ತಾನೆ. ನಾಯಿ ಡಬೋದು ಕೇಂಡೇರಿಗೆ ಮಿಸ್ಟರ್ ನಾಯಿ ಈ ಫಸ್ಟ್ ಹೊರಡಿತ್ತಂದ್ರೆ ಈ ದಾನೆ ಫಸ್ಟ್ ಬರ್ತದೆ, ಕತ್ತೆ ಇಂಚ ಫಸ್ಟ್ ಬರ್ತನಂದು ಆತನಾಗ ನಾಯಿ ಬಣ್ಪುಣಿಗೆ ಏನ ಐಟೆ ಬೋಣಾಗ ಪಿರ ನಾಲ್ ನಾಯಿ ಬತ್ತನು ಮಾರೆ, ಇಪೇಟೆ ಬಲಿಪುಗೊಂಡಾಗ ಐಟೆ ನಾಲ್ ನಾಯಿ ಬತ್ತುಂಡು, ಪಿರವು ಬಲಿಪುಗೊಂಡಾಗ ಪಿರವಡ್ದು ನಾಲ್ ನಾಯಿ ಬತ್ತುಂಡು. ನಮ್ಮ ಮಕ್ಕಳೇ ನಂಗೆ ವಿರೋಧ ಬೊಕ ನಮ್ಮ ಫಸ್ಟ್ ಬರ್ಪುಣ ಇಂಚ ಎನ್ನ ಹಾಬಿ ಇದ್ದು. ಈ ಹಾಬಿ ಹಿಡ್ದವರ ಏನ ಇನ್ನು ನಿಖಿಲ್ನ ವೇದಿಕೆಗೆ ಬರ್ತದೆ. ಎನ್ನ ಮಾರ್ಕದೂದಲೆ ಎತ್ತಿನತ್ತು ಗುರುಕುಲು, ಎನ್ನ ಮಾರ್ಕದೂದು ಸನ್ಮಾನ ಮಲ್ತಿನತ್ತು. ಇರ್ನ ಪರಿಚಯ ಕಡಪುಡ್ಲೆ ಪಣ್ಣೆ ಹೊರತು ಇರ್ನ ಆಧಾರ್ ಕಡಪುಡ್ಲೆ, ಪಾನ್ ಕಾರ್ಡ್ ಕಡಪುಡ್ಲೆ, ಇರ್ನ SSLC ಮಾರ್ಕ್ ತೂಕ, PUCದ ಮಾರ್ಕ್ ತೂಕ, ಸ್ಕಿಲ್ ನನ್ನ ಬೋರ್ಡಾಯನೆ ಸ್ಕಿಲ್ ಮೀಡಿಯಮ್ದ ವಿಷಯ ಪಕ್ಕಡೆವು ಭ್ರಮೆ ಐಕ್ ಇಂಚಿತ್ತನ ಒಂಜಿ ಹಾಬಿ ಇಂದು ಎನ್ನ ಹಾಬಿ ಒಂಜಿ ಇನಿ ಅಪ್ಪೆ ಮಾಡ ಜೋಕಳಿಗೆ ಪಾತಿರ್ ನಿಂಚ ಅಂದಲ ಕೆಲವಿಲ್ಲ ಗೊತ್ತಿಚ್ಚಿ ಪೆದಂಬೆ ಬಾತಿರ್ನಿ ಬತ್ತ ಶಾಲೆಗೆ ಪಣ್ಪ ಪಾತಿರ್ನ ಪಣ್ಣ ಕೇಣುಜಿ ಸರ್ ಪಣ್ಣ ಕೇಣುಜಿ ಪೆದಂಬು ಬಾತಿರ್ನಿ ಹಾಕ್ಯರ ಬರ್ಪುಣಿ ಐಕ್ ಮುಕ್ಕಲ್ವಾಸಿ ಕಾರಣನೇ ಮೈಂಡ್ ಪೊಲ್ಯೂಷನ್. ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿ ಒನ್ ಇನ್ ಯುವರ್ ಲೈಫ್. ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್ ಯು ಹ್ಯಾವ್ ಟು ಸೆಲ್ಯೂಟ್ ಎನಿ ಒನ್ ಇನ್ ಯುವರ್ ಎವ್ರಿ ಒನ್ ಇನ್ ಯುವರ್ ಲೈಫ್ ಅಂದು APJ ಅಬ್ದುಲ್ ಕಲಾಂ ಅಣ್ಣಂಚ ಸೆಲ್ಯೂಟ್ ಮಲ್ಪುಣಂಚಿನ ಕಲ್ಪಾಲೆತ್ತಂದೆ ಪೊಲ್ಯೂಟ್ ಮಲ್ಪುಣಂಚಿನ ಕಲ್ಪ ಹೊಡ್ಚಿ. ಐಕೆ ಶ್ರೀಕೃಷ್ಣ ಪರಮಾತ್ಮನ ಒಂಜಿ ಭಾವಗೀತೆ ಉಂಟು. ಅಪ್ಪೆ ಬತ್ತ ನೆರಿಯರ ಬಣ್ಣಾಗ ಅಪ್ಪೆಡ ಭಾತಿಯರ್ ನೆಂಚ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ನೀನೇ ನೋಡು ಬೆಣ್ಣೆಗಡಿಗೆ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನಿಲುವಲ್ಲಿ ಹೇಗೆ ತಾನೆ ತೆಗೆಯಲಿ ಅಮ್ಮ ಹೇಗೆ ತಾನೆ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ ಅಮ್ಮ ನಾನು 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 ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲ ಬೆಣ್ಣೆ ಕದ್ದಿಲ್ಲ ಬೆಣ್ಣೆ ಕದ್ದಿಲ್ಲ. ಒಂಜಿ నేను ಕಲ್ಪವಣ ಕ್ಲಾಸ್ ಓಲ್ಲ ಜಿಂದು ನಮ್ಮ ಸ್ವಂತ ದುಡ್ಡು ಕಲ್ಪು ಧರ್ಮದ ದಿಕ್ಕಿಂದ ಹೊಟ್ಟೆ ಮಲ್ತು ಪಾಡ್ಬೇಕು ಒಂಜಿ ಇಲ್ಲ ಅಳಿಂಚನೆ ಕಾರ್ಯಕ್ರಮ ಆದ ನೀ ಹಾಲ್ಟೇನ್
ಎಲ್ಲೆ ಬಾಲೆ ಬತ್ತು ಮಾಮ ಮಾಮ ಇದು ನಾನು ಬಡಿಬೇಕಾ ಅಂಡ ಬಡಿವಂಡ ದೇವರನ್ನ ಕೋಣೆಗೆ ಬೋದು 2 ಸರ್ತಿ ಬೊಟ್ಟಿ ಅಲ್ಬಕ ಸುದ್ದಿ ಇಜ್ಜಿ ಯಾನ್ ಜೆತ್ತೆ ಮಣದಾನಿ ಬೊಲ್ಪುಗು ತೂನಾಗ ಕಂಚಾಡ ಪದ ಲೆಕ್ಕ ಒಂದು ಆ ಬಾಲೆ ಗೊಬ್ಬುಣಿ ಊದು ಬತ್ತಿನ ಒಂಜಿ ಇಡೆದೀನಿ ಒಂಜಿ ಹೊಟ್ಟೆ ಅಂಡತ್ತ ಒಂದು 12 ಗಂಟೆ ಉಂಟ ಊದು ಬತ್ತಿ ಎದೀನಿ ಮಣದನೆ ಇಟ್ಟು ಕಡಲೆ ಅದ ಮಲ್ಪೊಲಿ 2 ದಿನ ಬೊಟ್ಟದು ಬುಡುಪುಣೆ ಎತ್ತು ಯಾನಂಜಿ ಪದ್ಯ ಸ್ಟಾರ್ಟ್ ಮಲ್ಪೆ ಆ ಪದ್ಯ ಒವ್ವೊಂದು ಎದುರಿತ್ತಿನ 2 ಲೈನ್ದ ಜೋಕ್ಲೆಗೆ ಒಂಜಿ ಸ್ಪರ್ಧೆ ಅಂತ ಆ ಪದ್ಯ ಒವ್ವೊಂದು ನಿಕ್ಲು ರಪಕ್ಕ ಸುರು ಮಲ್ಪುಣ ಕಡೆ ತುಂಬು ಕೈದೇರ್ತದ ಪಂಡರಂದ ಅಂಡ 500 ರೂಪಾಯಿ ಬಹುಮಾನ ನಿಕ್ಲೆಗೆ ಅನ್ಲೆತ್ತದು ಮುಳುಗೊರ್ಪು ಫಸ್ಟ್ದ 2 ಲೈನ್ ದಾಖಲೆಗೆ ಮಾತ್ರ ಅವಕಾಶ ಸ್ಟಾರ್ಟ್ ಮಲ್ಪೆ ಲಾ 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 ಆಂಡು ಮುಕ್ತಾಯ ಕೋಡಗನ ಕೋಳಿ ನುಂಗಿದ್ದ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿದ್ದ ಆಡುವ ನೇಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿದ್ದ ತಂಗಿ ಕೋಡಗನ ಕೋಳಿ ನುಂಗಿದ್ದ ತೊಡಗಿನಿದ್ದ ಜೋಗ್ಲಿಗೆ ಸಂತ ಶಿಶುನಾಳ ಶರೀಫೇರ್ನ ಪದ್ಯ ಗೊತ್ತಿಜ್ಜಿ ಬಾಕಿದ ಪದ್ಯ ಮ್ಯೂಸಿಕ್ ಸ್ಟಾರ್ಟ್ ಅನಗ ಪೇರು ಐಕೋಸ್ಕರ ಬಣ್ಬುಣಿ ನಮ್ಮ ಬಾಕಿ ಸಾಹಿತ್ಯ ಹಿಡಿದು ದೂರ ಹೋಗೊಂದಿಲ್ಲ ಇತ್ತದ ಜೋಕ್ಲೆ ಗುದ್ದೋಡು ಬಂಡ ಓಡೆ ಮುಟ್ಟ ಮುಡಣೆ ಆಪೆದೆಲ್ಲ ಮದರಿಂಗೆ ಒಂದುಂಡು ಈಪೆದೆಲ್ಲ ಅಜ್ಜಿಯರು ಖಾಲಿ ಸಿಟ್ಟ ಹೊಡ್ಡು ಕುಳ್ಳಾದ ಬೋದಿತ್ತೇರು ಬಣ್ಣಗ ಗುದ್ದುರ್ದೇ ಸಾಹಿತ್ಯ ಬೋತೇರು ನಾನು ಎಡ್ಡೆ ಅಂಡು ನಾನು ಸಾಹಿತ್ಯ ಜೇರ್ನ ಮದರಿಂಗಿ ದಡೆಲೆ ತಂಬೋಂಡ ಅಂಡು ಅಜ್ಜ ಮದರಿಂಗಿಗೆ ಬಲ್ಲೆ ಎಂದು ಪೋಯಿಂದ ಲೆಪ್ಪುಣಿ ಎದುರುಡು ಕುಲ್ಲಾವಣಿ ಅಕಲ್ಡ ಒಂಜಿ ಬಣ್ಪುಣಿ ಫುಲ್ಲು ವಾಲ್ಯೂಮ್ ಕೊರ್ಲೆ ఒక 10 నిమిషం ఇచ్చ కుర్కావణి మీపావణి కొనప్పుణ్ణి ಇದೆಲ್ಲ ಪೋಸ್ಟ್ ಮಾರ್ಟಮ್ದಾಗ ಅತ್ಯ ಅಂಚಿತನ ಪರಿಸ್ಥಿತಿ ಎಲ್ಲೇ ಪುಣಗ ಮಲ್ಪೊಡ್ಚಿಂದು ಆಯ್ತಾ ಪರಿಣಾಮ ನಂಗೆ ಇತ್ತೆ ಗೊತ್ತಾಪುಜಿ ಐಕ್ಯ ಬಣ್ಪುಣಿ ಮುಕ್ಕಾಲ್ವಾಸಿ ನಮ್ಮ ಇಲ್ಲಲ್ಲ ಸಮಸ್ಯೆ ಬರೆಯರ ಅರ್ಧ ಕಾರಣ ಭಜನೆ ಇಜ್ಜಾಂದನ ಯಾನು ಗುರುಕುಳ್ಳ ಬಂಡೆ ಲೊಕೇಶನ್ ಕಡಪುಡ್ಲೆ ಇಡೆಗಿ ಬರಿಯರೆ ಲೊಕೇಶನ್ ಕಡಪುಂಡ ಅವು ಬಳಕ್ಕೆ ತಿರುಗಿ ಎಡಕ್ಕೆ ತಿರುಗಿ ಬಳಕ್ಕೆ ತಿರುಗಿ ಎಡಕ್ಕೆ ತಿರುಗಿ ಗಮ್ಯಸ್ಥಾನ ತಲುಪಿದ್ದೀರಿ ಇಲ್ಲಲ್ಲದ ದೇವರಿಗೆ ಲೊಕೇಶನ್ ಕಡಪುಡ್ನ ಏಕೈಕ ವ್ಯವಸ್ಥೆ ಉಂಡುಂದಾಂಡ ಐಕ್ ಭಜನೆ ಪಣ್ಪುಣ ಪುದರ್ ಬಂದುಲೆ ಐಕ್ ನಮ್ಮ ಇಲ್ಲಲ್ಲ ಭಜನೆ ಮಲ್ಪೊಡು ರಡ್ಡೆನು ಸೇರ್ಸಾವಣ ತಾಳ ಬುಡ್ದು ನಾಳೆನು ಕೆರ್ಪುಣಂಚಿನ ಪಬ್ಜಿ ಗೇಮ್ ತಿಕ್ಕದೆ ನಮಗೆರಪ್ಪ ಚೀರುಂಬ ಭಗವತಿ ಕ್ಷೇತ್ರಕ್ಕೆ ಬತ್ತದು ಪೂತ ಪೂಜೆ ಮಲ್ಪಂಡ ದೇವರ ಕಾಪುವೇರು ಪೀರ ಇಲ್ಲಲ್ಲ ಸಮಸ್ಯೆ ಬತ್ತನದಾಂಡ ಪೀರ ಪ್ರಾರ್ಥನೆ ಮಲ್ಪರೆ ಇಡೆಗೆ ಬರಡು ದಯೆ ಲೊಕೇಶನ್ ಕಡಪುಡ್ನೆ ಮುಲ್ಪಾಡ್ದು ದೇವೇರು ಇಡೆಗೆ ಮಾತ್ರ ಬರ್ಪೇರು ಇಲ್ಲಲ್ಲಡ್ದು ದೇವರಿಗೆ ಲೊಕೇಶನ್ ಕಡಪುಡ್ಲೆ ನಂಗೆ ಅಮೆಝಾನ್ದ ಆಫರ್ ಗೊತ್ತುಂಡು ದೀಪಾವಳಿದ ಆಫರ್ ಗೊತ್ತುಂಡು ನಾಡ್ದು ತೂದು ಬುಕ್ ಮಲ್ಪ 1 ಗಂಟೆ ರಾತ್ರಿಗೆ ಓಪನ್ ಆಪುಂಡು 1 ರತ್ತುರಾಯಿ ಕ್ಲೋಸ್ ಆಪುಂಡು ಬುಕ್ ಮಲ್ಪುಗ ದೇವೇರು ಕೊರ್ನ ಆಫರ್ದಲ್ಲಿ ಮಲಗಿ ಪರಮಾದರ ದೀಪಾಡಲು ಜೆತ್ತೊಂದು ನಿಕ್ಲೆ ನಾನು ಎನ್ಯಾರ್ನ ಕುಳಿತು ಕೇಳುವ ಕುಳ್ಳೊಂದು ಕೇಳ್ಬೆ ಕುಳಿತು ಪಾಡಲು ನಿಲುವ ಕುಳ್ಳೊಂದು ಪದ್ಯ ಬಂಡ ಉಂತುರ್ಬೆ ನಿಂತರೆ ನಲಿವ ಲಕ್ಕದುಂತದ ನಿಕ್ಲು ಭಜನೆ ಮಂಡರ ನಲಿಪ್ಪೆ ನಲಿದರೆ ಒಲಿವೆ ನಾ ನಿಮಗೆಂಬ ಒರ್ರ ಎಲ್ಲ ಜೋಕ್ಲೆಗೆ ದೇವರು ಒಲಿಯರಂದಂಡ ಬೊಕ್ಕ ನಂಗೆ ಜನ್ಮಗೂ ಜವಾಬ್ದಾರಿ ಇಜ್ಜಿ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಆ ಆ ಆ ಆ ಆ ನಮ್ಮ ಒವ್ವೇ ವೃತ್ತಿ ಡಿಪ್ಪಾಡು ಜೋಕ್ಲೆಗೆ ದೇವರನ್ನು ವೈಪುಣ ವೃತ್ತಿಯೋ ಮಧುಕರ ವೃತ್ತಿ ಎನ್ನದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಪದುಮನಾಭನ ಪಾದ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ
ಆಲಾಪಿಸುತ್ತ ಬಲು ಓಲಗ ಮಾಡುವಂಥ ಮಧುಕರ ವೃತ್ತಿ ಎನ್ನದು, ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು. ರಂಗನಾಥನ ಗುಣ ಹಿಂಗದೆ ಪಾಡುತ್ತಾ, ರಂಗನಾಥನ ಗುಣ ಹಿಂಗದೆ ಪಾಡುತ್ತಾ, ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಎನ್ನದು, ಬಲು ಚೆನ್ನದು ಮಧುಕರ 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 ವೃತ್ತಿ ಎನ್ನದು. ನೇನೊಂಜಿ ಜೋಕ್ಲಗಿ ಇಲ್ಲ ತಾಳದ ಶಬ್ದ ಕಲ್ಪಾಡಿ ಆ ಮರಾಠಿ ಇಡುಬರಕ್ಕೇನುಡು ಮರಾಠಿ ಭಜನ್ಸ್ ಕೇಣದಂಡ ಇಡಿತ ಜೋಕ್ಲೆ ಕೆಲವುದಕ್ಲೆ ಗೊತ್ತಿಜ್ಜು, ಅಭಂಗ ಕೇಣದಂಡ ಗೊತ್ತಿಜ್ಜು. ವಾಜಿ ಮೃದಂಗ ತಾಳ ವೀಣಾ ಏರೆ ನಾಚತ ಗೌರಿ ಗಣ, ವಾಜಿ ಮೃದಂಗ ತಾಳ ವೀಣಾ ಏರೆ ನಾಚತ ಗೌರಿ ಗಣ. ಗಣಪತಿ ಬಪ್ಪ ಮೋರಯ ಮಂಗಳ ಮೂರ್ತಿ ಮೋರಯ, ನಾಚ ನಾಚ ರೇ ಗಜಾನನ, ವಾಜಿ ಮೃದಂಗ ತಾಳ ವೀಣಾ ಏರೆ ನಾಚತ ಗೌರಿ ಗಣ. ಎಂಚೆಂಚಿನ ಸಂಗೀತಲು ಉಂಡು ಗೊತ್ತುಂಟು, ಇಂಚನ ಒಂಜಿ ಉಂಡು ನಾಡ್ಲ ಜೋಕ್ಲೆ ಗೊತ್ತಾವಡೆ ದೇವರೇ. ಒಂಜಿ ವೇಳೆ ಮೊರಣಂಜಿ ಕೋರ್ಟ್ದ ಜಡ್ಜಿ ಪಂಪೇರು 1,000 ಮದಿಮೇಡು 1 ವರ್ಷಡು 300 ಮದಿಮೆ ಡೈವರ್ಸ್ ಕೋರ್ಟ್ಗೆ ಬರೋದುಂಡು ಸರ್. ಹೊಂದಾಣಿಕೆ ಜೀನಿ ಫೇಸ್ಬುಕ್ಗಳ ಬ್ಯಾಂಕ್ದ ಪಾಸ್ಬುಕ್ಗೂ ಮದ್ಮೆ ಆಪುಣೆ. ಹೊಂದಾಣಿಕೆ ಜಿ ವಿಚ್ಛೇದನ 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 ದಾಯ ವಿಚ್ಛೇದನ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕಮ್ಮ, ಚಿತ್ತದೊಳಗೆ ಅಕ್ಕರೆಯನ್ನು ಪಡೆಯಬೇಕಮ್ಮ, ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ, 10 ಮಂದಿ ಒಪ್ಪುವ ಹಾಗೆ ನುಡಿಯಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, ಕೊಟ್ಟು ಕೊಂಬೊ ನೆಂಟರಲ್ಲಿ ದ್ವೇಷ ಬೇಡಮ್ಮ, ಅಟ್ಟು ಒಂಬ ಕಾಲದಲ್ಲಿ ಆಟ ಬೇಡಮ್ಮ, ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ, ಒಟ್ಟು ಬಾಳ್ವ ಗಂಡನಲ್ಲಿ ಸಿಟ್ಟು ಬೇಡಮ್ಮ. ಈ ಪದ್ಯ ನಮ್ಮ ಮದ್ಮೆ ಎಂಗೇಜ್ಮೆಂಟ್ ಆಯ್ ನಡೆದ ಬಕ್ಕ ಅವರ ಕರೆಕ್ಟ್ ಅರ್ಥ ಮಲ್ತಿ ಕೇಳ್ಪಂಡ ವಿಚ್ಛೇದನ ಕಮ್ಮಿ ಆಪುಂಡು ಅಂತ ಹೊಂದಾಣಿಕೆ ಮಲ್ತೊಂದು ಬದುಕಲ್ಲ. ಮೊರಡಂಜಿ ಮದ್ಮೆದ ವಾಟ್ಸ್ಯಾಪ್ ಬತ್ತಂದು ನಿಕ್ಲು ತೂದಿಪ್ಪಾರು ತಾಳಿ ಕಟ್ಟಿಯಾರನಗ ಸ್ಟಾಪ್ ಅಂಡ ಇಂದೇನು ತೂದು ಮಿತ್ತದಿರ್ತದು ಒಂದುಲ್ಲೆ ನೀನು ಏರೇ ಕಟ್ಟುಂಡೆ ನಾನು ತುಮದ ಕಾಲಡು ಮದ್ಮೆ ಆಂಡದಾಂಡ ಒಂಜಿ ಆತಂಕ ಇಜ್ಜ. ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ. ಬೇ ಮಂಟಪಡು ಮದ್ಮಲೆಗೆ ಮೈಸೂರು ಪಾಕ ತಳ್ಳೊಂದುಲ್ಲೆ ಬಾಯಿಗೆ ಹಾಲು ಬಾಯಿ ಬಿಡೊಂದು ಇಜ್ಜಲ್ಲ, ಅಲ್ಲಿಗೆ ಶುಗರ್ ಉಂಡ ಬೇಗದಾಯ್ತಾಗುತ್ತೆ, 10 ಕೂಳಿಗೆ ಕ್ಲಿಪ್ ವಾಡ್ದುಂಡ ಅದಾಯ್ತಾಗುತ್ತೆ. ಬೇನ ಅವತಾರ ತೂದು ಕೆಪ್ತಂಡೆಗೆ ಒಂಜಿದಿಯಲ್ಲ ಚಾಟ ಅಲ್ಲ ಆಯ ಬಿಡ್ಪೇನ ಆಯ ಮದ್ಮಲೆನ ಬಗ್ಗಾದ ನಡು ಬೆರಿ ಕೊಂಜಿ ಡಿಬ್ಬದಿ ಐಕ್ಕು ಪಂಡ್ಪುಣೇನು ಸುರುಕೇ ಟೈಲರ್ಡ ಪಂಡದು ಬಿಡೋಡು ನಡು ಬೇರಿಟ್ಟೆ ಹೆಚ್ಚ ಜಾಗೆ ಬಿಡೋಡ್ಚಿ ನಡು ಬೇರಿಟ್ಟು ಹೆಚ್ಚು ಊದು ಬತ್ತಿಡ ಹಾಕೊಂಡ್ಲ ಜಾಗೆ ಬಿಡೋಡ್ಚಿ ಐಕ್ಕವೆ ಎಂಕ್ಲ ಆಂಜನಕ್ಲ ನಡು ಬೇರಿಟ್ಟು ಬಿಡು ಜದ ಪಂಡ ಎಂಕ್ಲೆ ಓಳು ಊರು ಮುಂದೆ ಗೊತ್ತಿಜ್ಜಿ. ಕೆಲವು ಸರ್ತಿ ಜಾಗೆ ಬಿಡ್ನೆಟ್ಲ ಸಮಸ್ಯೆ ಕರೆಕ್ಟ್ 17ನೇ ಇಸ್ವಿಡ್ ನೆಂಪಲ್ಪಳೆ ನಿಕ್ಲು 3 ಜಾಗೆ ಬಿಡುಪುಣ ಫ್ಯಾಷನ್ ಬತ್ತನೆ 18 ಕೊರೋನಾ ಬತ್ತನೆ ವ್ಯಾಕ್ಸಿನ್ ಡೈರೆಕ್ಟ್ ಇಡೇಗೆ ಇತ್ತೆ 3 ಪುರ ಜಾಗೆ ಬಿಡುಪುಣ ಎನ್ಸುರು ಮಲ್ತೀರಿ ನೆಕ್ಸ್ಟ್ ಬತ್ತಂಡ ಗಂಟು ಬೇಣೆ ಅಂದತ್ತದುಲಿ ಬೊಕ್ಕ ಬರ್ಕತ್ ನಡಪೇರ್ಲಜ್ಜಿ ಡ್ರೆಸ್ ಪಾಡಿಯರ್ಲಜ್ಜಿ ಐಕೋಸ್ಕರ ಪಣ್ಪುಣಿ ದೇವಸ್ಥಾನಕ್ಕೆ ಪೋಣಗ ಎಂಚ ಪೋಡು ಕಾರ್ಯಕ್ರಮಕ್ಕೆ ಪೋಣಗ ಎಂಚ ಪೋಡು ವಸ್ತ್ರ ಸಂಹಿತೆ ಇದೆ ಅಂದು ಪಾಡ್ನಕ್ಕೆ ಕಾರಣದಾನೆ ನಮ್ಮ ದೇವರ ದರ್ಶನಗೆ ಪೋಪುಣತ್ತಂದೆ
ಪ್ರದರ್ಶನಕ್ಕೆ ಪೋಪುಣೆ ಹತ್ತು ಪಣ್ಪುಣ ಭಾವನೆಗೋಸ್ಕರ ನಮ್ಮ ಭಕ್ತಿಡು ಬೋಡು ದೇವರನ್ನ ಕೈತಡೆ ಪೋನಾಗ ಅಂಚಾದ ಬಂದುಲೆ ಬಾರಿ ಇನ್ನಿತ್ತ ಖುಷಿ ನಾನು ಶಬ್ದೋಡು ವರ್ಣಿಸವ ಲೆಕ್ಕ ದಯಪಣದಂಡ ಏನಾನೊಂಜಿ ಕಲಾವಿದೆ ಎಂದು ಗುರುತು ಮಲ್ತೀರ ಇದು ಸೂರ್ಯಗೆ ಟಾರ್ಚ್ ಮಾಡ್ಲೆಕ್ಕ ನಿಜವಾದ ಸೂರ್ಯ ಯಾರು ಆರೆಗೆ ಏನು ಟಾರ್ಚ್ ಮಾಡ್ಲೆಕ್ಕ ಅಂಚಿನ ಒಂಜಿ ಅಪ್ರತಿಮ ಗುರುಕುಲು ನಿಖಲ್ ದಯ ಮಲ್ತದು ಭರತನಾಟ್ಯ ಕ್ಲಾಸನ್ನು ಅವಡ ಒವ್ವೆ ಎಡ್ಡೆ ಕಲೆ ಜೋಕ್ಲೇನು ಕಡಪಡೊಂದುಲ್ಲಾರ 10th PUC ಈ ವಿಷಯಗೋಸ್ಕರ ಇನ್ನು ಕಟ್ಟು ಮಲ್ಪೆರವಲ್ಲಿಂದ ಮಾತೆರಡಲ್ಲ ಕೈ ಮುಗಿದು ಪ್ರಾರ್ಥನೆ ಮಲ್ತೊಂದ್ರಿ ಮಾರ್ಕ್ 4 ಕಮ್ಮಿ ಬರಡು ಬೋಡಾಂಡ ರಿಮಾರ್ಕ್ ಬರದ ಲೆಕ್ಕ ಜೀವನದೆಪ್ಪೆರ ನಮ್ಮ ಜೋಕ್ಲೆ ಕಲ್ಪಾವಡು ಬಂದುಲೆ ಫಾಲೋ ದ ಮಾಸ್ಟರ್ ಹಿರಿಯಕ್ಕಳ ಪಣ್ಣೆನ ಕೇಳಲ ಫೇಸ್ ದ ಡೆವಿಲ್ ಕಷ್ಟನ ಎದುರಿಸವಣ ತಾಕತ್ತಿರಿತ ಜೋಕುಲ್ದ ಅಜ್ಜಿ 10ನೇ ಕ್ಲಾಸ್ ಮುಟ್ಟ 10 ಲಕ್ಷ ಫೀಸ್ ಕಟ್ಟದು 10ನೇ ಕ್ಲಾಸ್ ದ ಬಾಲದ ಕೈತಡೆ ನಾಯ್ದಾಗ ಇನ್ನಿವತ್ತಂಡ ಅಪ್ಪೆನ್ ಲೆಪ್ಪುಣಿ ಮಾಮ್ ಡಾಗಿ ಮಾಮ್ ಡಾಗಿ ಮಾಮ್ ಡಾಗಿ ಅವೇ ಹಳ್ಳಿದ ಅಂಗನವಾಡಿದ ಬಾಳೆ ತಕ್ಕ ಬೊಗ್ಗಿ ಅನ್ಕೊಂಡು ಹೋಗ್ಕೊಂಡು ಫೇಸ್ ದ ಡೆವಿಲ್ ಕಷ್ಟನ ಎದುರಿಸವಣ ತಾಕತ್ತು ಬರಡು ಫೈಟ್ ಟು ದ ಎಂಡ್ ವಾ ಬಂಗನೆ ಬರಡು ಜೀವನದ ಕಡೆ ಮುಟ್ಟ ಫೈಟ್ ಮಲ್ಪಡು ಫಿನಿಶ್ ದ ಗೇಮ್ ಒಂಜತ್ತೊಂಜಿ ದಿನ ಪೋಯರಂಡು ನಮ್ಮ ಮಾತಿರಲಿ ಅದಕ್ಕೋಸ್ಕರ ಫಿನಿಶ್ ದ ಗೇಮ್ ಯಾಕಿನಿ ಮಂತ್ರ ಸಾಧ್ಯ ಇತ್ತಂಡ ಜೋಕ್ಲಿಗೆ ಪೂರ ಎಡ್ಡೆ ಶ್ಲೋಕ ಕಲ್ಪಲೆ ಶ್ಲೋಕ ಕಮ್ಮಿ ಆದ ಕಾರಣ ಮನೆಯಲ್ಲಿ ಶೋಕ ಜಾಸ್ತಿ ಆಗ್ತಾ ಇದೆ ಅಂತ ಅದಕ್ಕೆ ಮೂಲ ಮಂತ್ರ ಅಂದಿದ್ದೀರಿ ಬುಧ ನಂಗೆ ಮಂತ್ರದ ಅರ್ಥ ಗೊತ್ತಿ ಪೂಜೆ ದಯಪಂಡ ಸತ್ಯನಾರಾಯಣ ಪೂಜೆ ಕುಳ್ಳು ನಡೆದುವಕ್ಕ ಆರು ಮುಟ್ಟೋಣ್ಲೆ ಒಂದು ಪೇರು ಅರಿದಕ್ಲೆ ಒಂದು ಪೇರು ಬೊಕ್ಕೊಂಜಿ ಒಂದು ಪೇರು ನಂಗೆ ಬರ್ಕತ್ತಡು ಕುಳ್ಳಿಯರ್ಲ ಬುಡು ಪೂಜೆ ರಾಣಿ ಕಂಡನಿ ಬಿಡದಿ ಸತ್ಯನಾರಾಯಣ ಪೂಜೆ ಕುಳ್ಳಿ ಇರದಂಡ ಏರಂಡ 10 ನಿಮಿಷ ಬತ್ತಕ್ಕೆ ಏನು ಪೇರು ನೀರುಳ್ಳಿ ಉಂಡು ಆತನಗ ಅಪ್ಪೆ ಪಂಡ್ ಪೇರು ಮಿತ್ತ ಡಬ್ಬಿಡುಂಡು ಸ್ವಾಹ ಬೊಕ್ಕೋರ್ತಿ ಬತ್ತಕ್ಕೆ ಏನು ಬೇರೆ ದಾಸೆಮಿ ಉಂಡು ಅವು ಆಪೆದ ಡಬ್ಬಿಡುಂಡು ಸ್ವಾಹ ಇತ್ತೆ ಸತ್ಯನಾರಾಯಣ ದೇವರಿಗೆ ಡೌಟ್ ಬರ್ಪುಂಡು ಯಾಂಡ ಆಯ್ತಾ ಮುಳ್ಳು ಸತ್ಯನಾರಾಯಣ ಪೂಜೆದಾನಿ ಸಪಾದ ಪಕ್ಷದ ಬೀಜದ ಬಾದಾಮದ ಆರತಿದ ಪೂಜೆ ಮಂಗಳಾರತಿಗೆ ದುಂಬು ಊರುಗಿಡಿ ಸ್ಟೇಟಸ್ ಬೋದಿಪ್ಪು ಭಕ್ತಿ ಜಿಂದದಾನೆ ಪ್ರಯೋಜನ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ನನಗಾಗಿ ಏನನ್ನು ನಾ ಬೇಡೇನು ಧನ ಕನಕ ಬೇಕೆಂದು ನಾ ಕೇಳೇನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಯಾಕೆ ನಮ್ಮಲ್ಲ ಕೋಟಿಗಟ್ಟಲದ ಇಲ್ಲುಂಡೊಂದು ಪ್ರಶ್ನೆ ಅತ್ತು ಈತ ಕೋಟಿಗಟ್ಟದ ಇಲ್ಲಲ್ಲ ಮಾನವೀಯ ಸಂಬಂಧ ದೂರಾದ ಲಾಸ್ಟ್ಗೆ ಇಲ್ಲದಲ್ಲ ಪುಣನೇಲೊಂದು ಪುಣನೇ ರೂಮುಡು ಏರ್ನ ಅಂದು ಗೊತ್ತಾಪುಜಿ 4 ವರ್ಷದ ನಂತರ ಅಸ್ಥಿ ಪಂಜರ ಬತ್ತೆ ಯಾಕೆ ದಯಮಲ್ತದು ನಮ್ಮ ರೂಮ್ ನಂಗೆ ಕಿತ್ತನಲ್ಲ ದಿನಕ್ಕೊಂಜಿ 10 ನಿಮಿಷ ನಮ್ಮ ಮಾನವೀಯ ಸಂಬಂಧನ ಒರಿತೋನ್ಗ ಪಣ್ಪುಣ ದೃಷ್ಟಿಡು ಎಡ್ಡೆ ಗುರುಕುಲೇನು ಪಡೆತಾರೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಸೂರ್ಯನ ದರ್ಶನ ಅಲ್ಪ ಸಾಧ್ಯ ಇಜ್ಜಿ ಪೊತ್ತುಂಡವು ಐಡ್ದ ಆಯನ ಸೂರ್ಯನ ಕಿರಣ ಎಡ್ಡೆ ನಂಗೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮ ತತ್ವವ ಕಂಡ ಗುರುವ ನರಸುವುದೆಲ್ಲಿ ದೊರೆತಂದು ನೀವು ಧನ್ಯ ಮಂಕುತಿಮ್ಮ ವಂಡಿರು ಅಂಚಿನ ಗುರುಕುಲು ತಿಕ್ನಾನಿ ನಿಕ್ಲು ಧನ್ಯರ ಪರಂಚಾದು ಎಡ್ಡೆ ಒಂಜಿ ಗುರುಕುಲು ನಿಕ್ಲೆಗೆ ತಿಗಿದೇರು ಆ ಗುರುಕುಲು ಪಣ್ಲೆಕ್ಕ ಕೇಂದ್ರದು ನಿಕ್ಲ ಜೋಕುಲು ಓಡೆ ಮುಟ್ಟ ಈ ಭಾರತೀಯ ಸಂಸ್ಕೃತ ಒರಿಪಾವಣ ದಯಪಂಡ ಶಾರದಾ ಮಾತೆನ ಅನುಗ್ರಹ ಇತ್ತನಂಚಿನ ಕಲೆ ಅಂದು ಮಾತಾ ಕಲೆಕ್ಕೆ ಶಾರದಾ ಮಾತೆನ ಅನುಗ್ರಹ ಇಪ್ಪುಜಿ ಅನುಗ್ರಹ ಇತ್ತನಂಚಿನ ಕಲೆ ಮಾತೆರೆಗಳ ಎಡ್ಡೆ ಆವಾಡು ನಿಖಲ್ನ ಕ್ಷೇತ್ರಡು ಎಡ್ಡೆ ರೀತಿಡು ಬುಳೆದು ಎಡ್ಡೆ ರೀತಿದು ಸಾಧನೆ ಅದು ಎಂಚ ಉಳ್ಳಾಳದ ಒಂಜಿ ಪುದಾರಿನಿ ಮೋಹನ್ ಕುಮಾರ್ ಉಳ್ಳಾಲ್ ಶ್ರಾವಣ್ ಉಳ್ಳಾಲ್ ಅರುಣ್ ಉಳ್ಳಾಲ್ ಇಂಚ ಪುರ ಉಳ್ಳಾಲ್ ನನೊಂಜಿ 25 ಪುದರ್ಲ ಕಲಾಕ್ಷೇತ್ರಡು ಬತ್ತದು ಅಕಲ್ನ ಎದುರುಡ್ಲ ಉಳ್ಳಾಲ್ ಅಂದು ಬತ್ತನ ದಾಂಡ ಅಪ್ಪೆ ಮಗಳ ಒಂಜಿ ಖುಷಿ ಎನ್ನ ಜೋಕ್ ಎನ್ನ ಮಗಲ್ ಎನ್ನೊಟ್ಟಿಗೆ ಉಳ್ಳಾಲ್
ಉಳ್ಳಾಲ್. ಈ ಕಲ ಇತ್ತಿನದಾಂಡ ಮಗಲ್ ಏಪಳ್ಳ ನಿಕ್ಲಿನೊಟ್ಟಿಗೆ ಉಳ್ಳಾಲ್ ಉಳ್ಳಾಲ್. ಪೇತೆ ಸಿನಿಮಾದ ಪಿರಾವಡೆ ಮಾತ್ರ ಕಡಪುಂಡ ಪೋತಲ್ ಪೋತಲ್ ಪೋತಲ್. ಲಾಸ್ಟ್ಗೆ ಹಾಲು ಪೋತಲ್, ಅಪ್ಪೆಮ್ಮಗೆ ಬೋತಲ್ ಬೋತಲ್ ಬೋತಲ್. ಅದಕ್ಕೋಸ್ಕರ ಎಡ್ಡೆ ಕಲೆನ ಮುಂದೆ ಸರಿ. ಈ SSLC PUCದ ಮಾರ್ಕ್ ಪೂರ ಮಲ್ಲ ಸಂಗತಿದಲ್ಲ. ದುಂಬುದ ಕಾಲೊಡಿತ್ತು ಪೊಣ್ಣು ಕಲ್ತಿಜಿಂದ ಅಂಡ ಕೊಣ ಪೂಜೆರು ಅವು ಕೊಣ ಇನಿ ಮರ್ಯಾದಿಡಿತ್ತಿನ ದಾಂಡ ಖರ್ಚು ಪಾಡದು ಕೈ ದೆಕ್ಕದು ಪೂಜೆ ಮಲ್ತ ಕೊಣಪುಣಂಚಿನ ಪರಿಸ್ಥಿತಿ ಉಂಟು. ವರದಕ್ಷಿಣೆ ಲಜ್ಜಿ ದಾಲಜ್ಜಿ ಎಲ್ಲ ವಾ ವೃತ್ತಿಲ ಬಡಿಚಿ ಭರತನಾಟ್ಯನ ಗಟ್ಟಿ ಪತ್ತೊಂದಿರಂದಾಂಡ ಒಂಜಿ ಬ್ಯಾಂಗ್ಳೂರ್ಗತ್ತು ಬೊಂಬಾಯಿಗತ್ತು ಓಡೆಗೆ ನಮ್ಮ ಮದ್ಮೆ ಮಲ್ತು ಪೋಯಂದಾಂಡ್ಲ ಇಲ್ಲಲೇ ಕುಲ್ಲುದು ಗೃಹಿಣಿನ ಬೇಲೆ ಮಲ್ತದು 10 ಜೋಕ್ಲಿಗೆ ವಿದ್ಯಾಭ್ಯಾಸ ಕೊಲ್ಪುಣಂಚಿನ ಒಂಜಿ ತಾಕತ್ತುಂದಾಂಡ ಅವು ಭರತನಾಟ್ಯ ವಿದ್ಯೆಗೆ ಬಂದುಲ್ಲ. ಅದಕ್ಕೋಸ್ಕರ ಈ ವಿದ್ಯೆದ ಬಗ್ಗೆ ಗೌರವ ಇಪ್ಪಡ್ಬಣ್ಪುಣ ಪ್ರಾರ್ಥನೆ ದೊಟ್ಟಿಗೂ ಪ್ರಶಸ್ತಿನ ದಾಯ ಕೊಡ್ತಾರಂದು ಹಿಂಗೆ ಗೊತ್ತಿಜ್ಜಣ್ಣ ಹೆಂಗೆ ಗೊತ್ತಿಜ್ಜಂಡ ಇಜಿ ನಾನು ಐರಾಂಡ ಹಿರಿಯಾಕ್ಲೆ ಕೊರ್ಲೆ ಅಂತ ಪಣ್ತುವೆ ಹೆಂಗೆ ನೀ ಕೊರ್ತೇರು ತೊಂದರೆಜ್ಜಿ ಎಡ್ಡೆಡ್ಡೆ ಫ್ರೂಟ್ಸ್ ಪುರ ಉಂಡು. ನಾನವರ ಉಳ್ಳಾಲಗ ಬಣ್ಣ ಕೊಂಜಿ 4 ಕಿಲೋ ಜಾಸ್ತಿ ಅದು ಅಂಚಾದು ಎನ್ನ ಪರಿಚಯ ಹೆಚ್ಚ ಮಲ್ಪೊಡ್ಚಿಂದೇ ಮುರಣಿ ಬಂತೆ. ಎನ್ನ ಪರಿಚಯ ಈತು ಕಡಪುಡುಜಿ ಅಣ್ಣ ದೇವಂಡ ಪರಿಚಯ ಪೊಕ್ಕಡೆ ಮೂರಣ್ಣ ಜನ ದಿಕ್ಕಡು ಬಂಡೆ ಇರು TV9 ಬರ್ಪಾರ ಏನ್ರಿ ಇಜ್ಜಿ ಬಂಡೆ TV9 ಬರ್ಪಾರ ಇಜ್ಜಿ ಯಾನ್ ತೂತೆ ಬತ್ತಿ ಇಜ್ಜಿ ನಮ್ಮ ಗುಡ್ಲಾಡು ಬರ ಬರ್ಪೆ TV9 ಇಜ್ಜಿ ಯಾನ್ ತೂತೆ ಬತ್ತಿ ಒಯ್ಟಿಗೆ ಅಂಡೆ ಅವು ನ್ಯೂಟ್ರಿ ಸ್ಲಿಮ್ದ ಅಡ್ವರ್ಟೈಸ್ಮೆಂಟ್ ಇಡೊಂಜಿ ಜನ ಅದು ಅವು ಇದೇನ ಅಂದಿಗೆ ದಾಣೆ ಅನ್ಪ ನೋಡು ಅಂಚ ಪರಿಚಯ ಅದು ಪ್ರಯೋಜನಜ್ಜಿ ಇತ್ತನಿಕ್ಲೆಗೆಂಚಿನ ಪರಿಚಯ ಅಂಡ ಅವು ಪರ್ಮನೆಂಟ್. ವಿಠಲ್ ನಾಯ್ಕರನ್ನು ಮರತು ಬಿಡ್ಲೆ ಬಂಡ ಓಂ ಶಾಂತಿ ವಾಡ್ ಹೊಡಿಚಿ ಪಣ್ಣ ಅಂದ ಆಲೋಚನೆ ಮಲ್ತೊಂಡ್ಲಿ ಆ ಪಂಡರಾಪುರತ ವಿಠಲನೊಂಜಿ ಗಟ್ಟಿ ಬತ್ತೊಂಡ್ಲೆ ಯಾವ ದಾಲ ತೊಂದರೆ ಪೂಜಿ. ಅದಕ್ಕೋಸ್ಕರ ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ಇದ್ರೆ ನಾವು ಮಾನವ ಜಾತಿ, ಇಲ್ಲದಿದ್ದರೆ ಹುಚ್ಚು ಕೋತಿ. ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು. ಬಿಟ್ಟು ಹೋಗೋದ್ರ ಮೊದಲು ಏನಾದರೂ ಕೊಟ್ಟು ಹೋಗಬೇಕು, ಹೊರತು ನಾವು ಕೆಟ್ಟು ಹೋಗಬಾರ್ದು, ಕೆಡಿಸಿಯೂ ಹೋಗಬಾರ್ದು. ಅದಕ್ಕಾಗಿ ವರ್ಷಕ್ಕೊಂದು ಸರ್ತಿ ಇಂತಹ ಕಾರ್ಯಕ್ರಮಕ್ಕೆ ಒಟ್ಟಾಗಬೇಕು. ಇದು ನಮ್ಮ ಜೀವನದ ಗುಟ್ಟು. ಪಣ್ಪುಣಂಚಿನ ಪಾತ್ರೆಯನ್ನು ಪಣೊಂದು ಅವಕಾಶ ಕೊರ್ನಂಚಿನ ಮಾತ್ರೆಗಳ ಒಂಜೇ ಪಾತ್ರೆಡು ಕೃತಜ್ಞತೆ ಸಲ್ಲಿಸ ಒಂದು ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಈ 2 ಗುಟ್ಟು ಕೀಳುಗಳೆಯುವ ಸೃಷ್ಟಿ ಯಂತ್ರದಲ್ಲಿ ರಡ್ಡೇಪ್ನಿ ಕರೆಕ್ಟಲ್ಲ ಜನ ಒಂಜಿ ಬಡವಲ್ಲ ಒಂಜಿ ಮಮತೆ ಅಲ್ಲ ಬಡವದ ಬರ್ತುಡು ಭಾಷಣ ಹೊಳ್ತನ ಕೋಪಣೆ ಅರ್ಕೊಂಡು ಮೂಲದನ್ನ ಸಭಾ ಕಾರ್ಯಕ್ರಮ ಬೇಗ ಮುಗಿದು ಮೊರನಂಜಿ ಜನ ಸಭಾ ಕಾರ್ಯಕ್ರಮಡು ಜೋಕಲ್ನ ಡ್ಯಾನ್ಸ್ ಆಯರುಂಡು 70 ಸರ್ತಿ ಬಹುಶಃ ಶಬ್ದ ಬಂತು 70 ಸರ್ತಿ ಬಹುಶಃ ಮಂತ್ರ ಬಹುಶಃ ನಾಟ್ಯ ಬಹುಶಃ ಕಲಾ ಬಹುಶಃ ಗುರು ಬಹುಶಃ ಕುಲ ಭವಿಷ್ಯ ಜೋಕುಲ್ನ ಭವಿಷ್ಯ ನೆಲಸಂತಾಣ ಅದು ಅಂಚಾದೀನಿ ಎಡ್ಡೆ ಸಭಾ ಕಾರ್ಯಕ್ರಮ ಮಲ್ತದ್ದು ಪೊರ್ತುಗು ಸ್ಟೇಜಿಡು ಕೊರ್ದು ಎಡ್ಡೆ ರೀತಿಡು ಈತೆಡ್ಡೆ ಸಭೆ ಒಂಜಿ ಸಜ್ಜನ ಸಭೆ ಮಲ್ಪರೆ ಅವಕಾಶ ಕೊರ್ನಂಚಿನ ನಾಟ್ಯ ಗುರುಕುಲೆಗೆ ಶಿರಸ ನಮಿಸ ಒಂದು ನನಾತ್ ಜೋಕ್ಲೆಗೆ ಎಡ್ಡೆ ಪುದರ್ ಬತ್ತದು ನನಾತ್ ಸೇವೆ ಆ ಭರತನಾಟ್ಯ ಕ್ಷೇತ್ರಗೂ ಶ್ರಾವಣ ಉಳ್ಳಾಲಿನ ತಿಕ್ಕಡ ಪಣ್ಪುಣ ಪ್ರಾರ್ಥನೆ ದೊಟ್ಟುಗು ಸರ್ವರಿಗಳ ಸೊಲ್ಮೆ ಸಂದ ಒಂದು ಎನ್ನ ಪಾತ್ರೆ ಉಂತ ಒಂದುಲ್ಲೆ ಧನ್ಯವಾದ. అందుకేండ ನಮ್ಮ ತೆರಿದಿನಕ್ಲ ಮಾತ ಪನ್ಪೇರು ಜೋಕುಲು ಒಂದು ಪಂಡ ಅವು ಶಿಲೆ ತಿಲಕ ಗುರುಕುಲು ಒಂದು ಪಂಡ ಒಂಜಿ ಶಿಲ್ಪಿ ತಿಲಕ ಅಪ್ಪನ ಶಿಲೆನು ಕೆತ್ತದು ಶಿಲ್ಪ ಮಲ್ಪುನಂಚಿತ್ತಿನ ಆ ಚಾತುರ್ಪು 2 ಒಂದು ಕೇಂದಂಡ ಅವು ಗುರುಕುಲ್ಡಾನ್ ಅಪ್ಪಣ ಒಂಜಿ ಯಾನಕ್ಕೇನು ಪ್ರಶ್ನೆ ಇತ್ತೆ ಶಿಲೆನು ಕೆತ್ತದು ಶಿಲ್ಪ ಮಂತಂಡ ಯಾವ ಐಕ ತಿಕ್ಕೋಡು ಆಯ್ನ ಸ್ಥಾನಮಾನ ತಿಕ್ಕೊಡುತ್ತೆ ಎಲ್ಲಂಜಿ ಅಯೋಧ್ಯೆಡು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಪುಂಡು ಅಪ್ಪಂಡ ಐನು ಖಾಲಿ ಕೆತ್ತದು ಮೂರ್ತಿನ ಕೊನೋದು ಉಲಯ ದೀಂಡ ಯಾವಚು ಐಕ ಮಂತ್ರೋಚ್ಚಾರ ಐಕ ಐತನ ಆಯ್ನ ವಿಧಿಕುಲು ಮಾತ ಉಲ್ಲ ಆ ವಿಧಿನು ಮಾತ ನೆರವೇರಿಸಾಂಡ ಮಾತ್ರ ಐಕ ಪ್ರಾಣ ಪ್ರತಿಷ್ಠೆ ಅಂದ ಬಂದ ಆಪುಂಡು ಆ ಪ್ರಾಣ ಪ್ರತಿಷ್ಠೆ ಮನ್ಪೊಡ ಆಯ್ನ ಅರ್ಚಕರ್ನ ವೃತ್ತಿನ ಏರು ಮನ್ಪೊಡು ಒಂದು ಕೇಂಡಂದಾಂಡ ಓ ಪೆದ್ದಿನಕ್ಲು ಆ ಪೆದ್ದಿನಕ್ಲ ಜವಾಬ್ದಾರಿಲು ದಾದ ಜೋಕುಲು ಸಂಸ್ಕಾರವಂತರಾದ ಪುಟ್ಟರೆ ಸಂಸ್ಕಾರವಂತರಾದ ಬಾಳರೆ ಪೆದ್ದಿನಕ್ಲ ಜವಾಬ್ದಾರಿ ದಾದ ಅಂದು ಏನು ಯಾಕಡೆ ಪಂಡೆ ಆರು ಸೀರಿಯಸ್ ಆದ ಮನ್ಪುಜಾರ ಅದು ತೆಲ್ತದೇ ಒಂಚೂರು ಸೂಜಿಡ್ಕ ಅಂತಾವಿರು ನಂಗೆ ಅಂಚ ಇನ್ನು ಮಾತು ನಂಗೆ ತೆರಿಪಾದ ಕೊರ್ನಂಚಿತ್ತಿನ ನಮ್ಮ ಅಪ್ರತಿಮ ವಾಗ್ಮಿ ವಿಠಲ್ ನಾಯ್ಕರಿಗೆ ಸೊಲ್ಮೇನ ಸಂದಾಯ್ತ ಮಂತೊಂದುಲ್ಲೆ
ಎಕಡೆ ಅರ್ ಪಂಡೇರ್ ಇಂಕ ದಾಯ ಕೊರಿಯರ್ ಎಂದು ಗೊತ್ತಿಜ್ಜಿ ಪ್ರಶಸ್ತಿನ ನಿಕ್ಲೆ ಕಾರಣ ಪಾತೆರ ಇಷ್ಟ ಆದಿತ್ತನ ಅವರ ಜೋರ ಅದೊಂದು ತಾಟಿ ಬೊಟ್ಲು ನೆಕ್ಕೆ ಎಂಕ್ಲಿರೆ ಪ್ರಶಸ್ತಿ ಕೊರ್ನಿ ಸರ್ ಅಂಚ ಅದು ಪುನಗ ಆ ಪ್ರಶಸ್ತಿಗಾರ ಅರ್ಹ ವ್ಯಕ್ತಿ ಅದಕ್ಕೋಸ್ಕರನೇ ಅರಿಗೆ ಕೊಡ್ತಾ ಇಂಚೆನೆ ನನ್ನ ದುಂಬುದ ನಮ್ಮ ಕಾರ್ಯಕ್ರಮಡ್ಲ ಆರು ಎಂಕ್ಲೆ ಸಹಕಾರ ಅರ್ನ ಒಪ್ಪಡಿದ ಎಂಕ್ಲಿಕ್ಕೆ ಏನೊಂದು ನನ್ನ ದುಂಬಗೆ ಒನಸದ ಪೊಡ್ತಾಂಡು ಆಂಡ ಕರಿನ ತಿಂಗಳು ಎಂಕ್ಲೆ ಮಂತ್ರೋತ್ಸವ ಪಂಪಿನೊಂದು ಕಾರ್ಯಕ್ರಮ ಮಲ್ತಿತ್ತ ನಮ್ಮ ನಾಡು ನುಡಿ ನೇತ ಬಗೆಟ್ ಜನಕುಲೆ ತೆರಿಪ ಒಂದು ಅಂಚೆನೆ ನಮ್ಮ ಗುರುಕುಲದ ವಿದ್ಯಾರ್ಥಿಲೆಗೆ ಅಂಚೆನೆ ವಿದ್ಯಾರ್ಥಿಲಿನ ಪೋಷಕರಿಗೆ ಗೊಬ್ಬುದ ಪಂತನು ಆಯೋಜನೆ ಮಲ್ತಿತ್ತ ಆ ಗೊಬ್ಬುಡು ವಿಜೇತರಾಯಿನ ಮಾತಾ ಪೋಷಕರೇನ ಬಕ್ಕ ವಿದ್ಯಾರ್ಥಿಲೇನು ಇತ್ತ ವೇದಿಕೆಗೆ ತಂದುಲ್ಲ ಅಕ್ಲೆ ಬತ್ತದ ವೇದಿಕೆ ಪುನಃ ಗಣ್ಯರು ಹಿಡ್ದ ಸನ್ಮಾನವನ್ನು ಸ್ವೀಕಾರ ಮಲ್ಪಡೋದಕ್ಕೆ ಏನೊಂದಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದಂತಹ ಶ್ರೀ ರವೀಂದ್ರ ರಾಜ್ ಇವರಿಗೆ, ಹಾಗೆ ನಮ್ಮ ಮಿತ್ರರಾದಂತಹ ಶ್ರೀ JP ಆಚಾರ್ಯ ಕೋಟೆಕಾರ್ ಇವರಿಗೆ, ಹಾಗೆ ನಮ್ಮ ಮಿತ್ರರಾದಂತಹ ಶ್ರೀಮತಿ ಅರ್ಚನಾ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇವೆ. ಹಾಗೆ ನಮ್ಮ ಮಿತ್ರರಾದಂತಹ ಮೊನ್ನೆ ಕಾರ್ಯಾಗಾರವನ್ನು ನಡೆಸಿಕೊಟ್ಟಂತಹ ಶ್ರೀ ಭಾಸ್ಕರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಇಲ್ಲಿ ಮೊದಲನೇ ಬಹುಮಾನ ಅರ್ಮನ್ ಬಂಗೇಲ, ಎರಡನೇ ಬಹುಮಾನ ಮೋನಿಶಾ. ಕಪ್ಪೆ ಜಿಗಿತದಲ್ಲಿ ಮೊದಲನೇ ಬಹುಮಾನ ಹವಿಕ್ಷ್, ಎರಡನೇ ಬಹುಮಾನ ಅರ್ಮನ್ ಬಂಗೇರ್. ಬಾಲ್ ಎಸೆಯುವುದು ಮೊದಲನೇ ಬಹುಮಾನ ಹವಿಕ್ಷ್, ಎರಡನೇ ಬಹುಮಾನ ಅರ್ಮನ್ ಬಂಗೇರ. ಅಲ್ಲಿ ಮೊದಲನೇ ಬಹುಮಾನ ರಿದೀಪಿ, ಎರಡನೇ ಬಹುಮಾನ ರುಣಿ ರೈ. ಕಪ್ಪೆ ಜಿಗಿತದಲ್ಲಿ ಮೊದಲನೇ ಬಹುಮಾನ ರಿದೀಪಿ, ಎರಡನೇ ಬಹುಮಾನ ಅಮಲ್ ಕೃಷ್ಣ. ಬಾಲ್ ಪಾಸಿಂಗ್ ಒಂದನೇ ಬಹುಮಾನ ಅದಿತ್ರಿ ಆಳ್ವ, ಎರಡನೇ ಬಹುಮಾನ RVAS. ತುರ್ತು ಕಾರ್ಯದ ನಿಮಿತ್ತ ಇಂದಿನ ದಿಕ್ಸೂಚಿ ಭಾಷಣವನ್ನು ನಡೆಸಿಕೊಟ್ಟಂತಹ ಶ್ರೀ ವಿಠಲ್ ನಾಯ್ಕ್ ಕಲ್ಲಡ್ಕ ಇವರು ನಿರ್ಗಮಿಸಲಿಕ್ಕಿದ್ದಾರೆ. ನಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಪೋಷಕರು, ವಿದ್ಯಾರ್ಥಿಗಳೆಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ವಿಕೆಟ್ಗೆ ಗುಂಡು ಎಸೆಯುವುದು ಮೊದಲನೇ ಬಹುಮಾನ ವೈಷ್ಣವಿ ವಿಜೇಶ್, ಎರಡನೇ ಬಹುಮಾನ ರುಣಿ ರೈ. ಒಂದನೇ ಹಾಗೂ ಎರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ 50 ಮೀಟರ್ ಓಟದಲ್ಲಿ ಮೊದಲನೇ ಬಹುಮಾನ ಪಾರ್ಥ ಕೃಷ್ಣ, ಎರಡನೇ ಬಹುಮಾನ ಕಶ್ವಿ ಎಸ್.
ಕಪ್ಪೆ ಜಿಗಿತದಲ್ಲಿ ಮೊದಲನೇ ಬಹುಮಾನ ಚಿನ್ಮಯ್ ಎಂ, ಎರಡನೇ ಬಹುಮಾನ ಆರಾಧ್ಯ ಸಾಲ್ಯನ್. ಬಾಲ್ ಪಾಸಿಂಗ್ ಮೊದಲನೇ ಬಹುಮಾನ ಸಾಧ್ವಿ ಆಳ್ವಾ, ಎರಡನೇ ಬಹುಮಾನ ಜನ್ಯಾ ಶ್ರೀ. ವಿಕೆಟ್ಗೆ ಗುಂಡು ಎಸೆಯುವುದು ಮೊದಲನೇ ಬಹುಮಾನ ಪ್ರೇಕ್ಷಾ ಚೇತನ್, ಎರಡನೇ ಬಹುಮಾನ ಸಾಧ್ವಿ ಆಳ್ವಾ. ಅಲ್ಲಿ ಸೇರಿರುವಂತಹ ಬಂಧುಗಳಲ್ಲಿ ಒಂದು ವಿನಂತಿ, ನಾನು ಆಗ ಹೇಳುವುದಕ್ಕೆ ಮರೆತಿದ್ದೆ. ನಮ್ಮ ಇಂದಿನ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಸಾಗ್ತಾ ಇದೆ. ಮಂತ್ರನಾಟ್ಯ ಕಲಾ ಗುರುಕುಲ ಅನ್ನುವಂಥ ಯೂಟ್ಯೂಬ್ ಪೇಜ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ಎಲ್ಲ ವೀಕ್ಷಿಸಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. 3 ಹಾಗೂ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ 80 ಮೀಟರ್ ಓಟದಲ್ಲಿ ಮೊದಲನೇ ಬಹುಮಾನ ಆಪ್ತಿ AS, ಎರಡನೇ ಬಹುಮಾನ ಸಾನ್ವಿ P. ವಾರಣಮುಖ ಬ್ಯಾಚ್ನ ಮಕ್ಕಳು ಮೇಕಪ್ಗೆ ತೆರಳಬೇಕು ಆದಷ್ಟು ಬೇಗ. ಕಪ್ಪೆ ಜಿಗಿತದಲ್ಲಿ ಮೊದಲನೇ ಬಹುಮಾನ ಆಪ್ತಿ AS, ಎರಡನೇ ಬಹುಮಾನ ದಕ್ಷ್ ಕುಳಾಲ್. ಒಂಟಿ ಕಾಲಿನ ಓಟ ಮೊದಲನೇ ಬಹುಮಾನ ಶಿವಂ, ಎರಡನೇ ಬಹುಮಾನ ಅಭಿಜ್ಞಾ. ಬಾಲ್ ಪಾಸಿಂಗ್ ಮೊದಲನೇ ಬಹುಮಾನ ವೈಷ್ಣವಿ S, ಎರಡನೇ ಬಹುಮಾನ ಆರಾಧ್ಯ ಕಿರಣ್. ಐದರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ 100 ಮೀಟರ್ ಓಟದಲ್ಲಿ ಮೊದಲನೇ ಬಹುಮಾನ ಭುವನೇಶ್ SV, ಎರಡನೇ ಬಹುಮಾನ ಕುಶ್ C. ಒಂಟಿ ಕಾಲಿನ ಓಟ ಮೊದಲನೇ ಬಹುಮಾನ ಕುಶ್ C, ಎರಡನೇ ಬಹುಮಾನ ಭುವನೇಶ್ SV. ಗೂಟ ಸುತ್ತುವುದು ಮೊದಲನೇ ಬಹುಮಾನ ಹಿತೈಷಿ, ಎರಡನೇ ಬಹುಮಾನ ಕುಶ್ C.